ಇಲ್ಲಿ ಥೆರಪಿ ಮಾಡ್ತೀನಿ ಅಂತ ಹೇಳಿದರೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ JC ಅಧ್ಯಕ್ಷರಾದಂತಹ ಫ್ರ್ಯಾಂಕಿ ಫರ್ನಾಂಡಿಸ್ ಕುಟಿನವರು. ಅವರಿಗೆ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಅವು ಹೇಳ್ತಾ ಹೋದರೆ ತುಂಬ ಟೀಮೇ ಇದೆ ಅವರದ್ದು. ಸೊ ಜನರಿಗೆ ಉಪಕಾರ ಮಾಡುವಂಥ ಒಂದು ಮನೋಭಾವ ಇದೆ ಅವ್ರ ಹತ್ರ. ಓಕೆ, ಹಾಗಾಗಿ ನಮಗೂ ಒಂದು ಅವಕಾಶ ಸಿಕ್ತು, ಈ ಥರ ಒಂದು ಜನರಿಗೆ ರೀಚ್ ಮಾಡುವಂಥ ಒಂದು ಅವಕಾಶ ಸಹ ಸಿಕ್ಕಿದೆ. ಸೊ ನನಗೆ ಅದು ಹೇಳಲಿಕ್ಕೆ ವರ್ಡ್ ಸಿಗ್ತಾ ಇಲ್ಲ. ಎನಿ ಹೌ ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ಥರ ಇವತ್ತಿನ ಈ ಥೆರಪಿಯ ಪ್ರಯೋಜನ ಪಡೆದಕ್ಕಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿದ್ದಾರೆ. ಅಂದರೆ ಅವರು ತಮ್ಮ ಏನು ಥೆರಪಿಯ ಅನುಭವವನ್ನು ಹಂಚಿಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ಅದಕ್ಕಿಂತ ಮೊದಲು ಒಂದು ಸ್ಟೇಜ್ ಹತ್ರ ನಾನು ಮಾತಾಡ್ತೀನಿ ಸರ್ ಹತ್ರ. ಇವತ್ತಿನ ಸಭೆಯ ಕುರಿತು ನಮ್ಮ ಸನ್ಮಾನ್ಯ ಫ್ರ್ಯಾಂಕಿ ಸರ್ ಅವರು ಇದರ ಬಗ್ಗೆ ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತೇನೆ. ಭಾಳ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಶುಭ ದಿನದ ಶುಭ ನಮನಗಳು. ಈ ದಿನ ಈ ಕಂಪನಿಯ ಸಂಸ್ಥೆಯವರು ನಮಗೆ ಏನೋ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೊರಟಿದ್ರು. ಆದರೆ ಯಾವ ರೀತಿ ಅದು ಪ್ರಯೋಜನ ಆಗ್ತದೆ ಅಂತ ನಾನು ಎನಿಸ್ಕೊಳ್ಳಿಲ್ಲ. ಆದರೆ ಈ ದಿನ ಬಂದು ನಮಗೆ ಉತ್ತಮವಾದ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ನಮ್ಮ ಸೀತಾರಾಮ್ ಶೆಟ್ಟಿ ಸರ್. ಕಂಪನಿ ಸಂಸ್ಥೆ ಅಡ್ವೈಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸುಮಾರು 4 ರಾಜ್ಯಗಳ ಉಸ್ತುವಾರಿ ಅವರಿಗೆ ಜವಾಬ್ದಾರಿ ಕೂಡ ಇದೆ. ಈ ದಿನ ಅವರು ಇಲ್ಲಿ ಬಂದೊಂದು ನಮ್ಮೆಲ್ಲರ ಒಂದು ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದರ ಮೊದಲು ತೊಕ್ಕೋಟು ಪರಿಸರದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಭಾಳ ಯಶಸ್ವಿಯಾಗಿದೆ. ನನಗೂ ಹೋಗಿ ಅನಿಸಿತು, ಅಲ್ಲಿಯವರಿಗೆ ಖಾಲಿ ಪ್ರಯೋಜನ ಸಿಕ್ಕಿದರೆ ಸಾಧ್ಯವಿಲ್ಲ. ಈ ಪ್ರಯೋಜನ ನನ್ನ ಊರಿನವರಿಗೆ ಇದು ಸಿಗಬೇಕು. ಇದು ನನ್ನ JC ಸಂಸ್ಥೆಯಿಂದ ವತಿಯಿಂದ ಮತ್ತು ಇತರ ಸಂಘಟನೆಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಆಗಬೇಕು ಅಂತ ನನ್ನ ಮನಸ್ಸಿಗೆ ಅನಿಸಿತು. ಈ ಸಂದರ್ಭದಲ್ಲಿ ನಾನೊಂದು ಮೀಟಿಂಗ್ ಕರೆದೆ, ಎಲ್ಲರ ಸದಸ್ಯರ ಅಭಿಪ್ರಾಯ ಸಂಗ್ರಹಿಸಿದೆ. ಆದರೂ ಕೂಡ ಇಷ್ಟೊಂದು ಯಶಸ್ವಿ ಆಗ್ತದೆ ಅಂತ ನಾನು ಎನಿಸ್ಕೊಳ್ಳಲಿಲ್ಲ. ಈ ಕಂಪನಿಯ ಸಂಸ್ಥೆಯ ಜವಾಬ್ದಾರಿ ಹೊತ್ತಂತಹ ನಮ್ಮ ಸೀತಾರಾಮ್ ಶೆಟ್ಟಿ ಸರ್ ಅವರಿಗೆ ಎಲ್ಲ ಶಿಬಿರಾರ್ಥಿಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಇದರ ಜೊತೆಗೆ ಸರಿಯಾಗಿ ಸಮಯಕ್ಕೆ ಊಟ ಕೂಡ ಮಾಡದೆ, ಸರಿಯಾದ ಸಮಯಕ್ಕೆ ಚಹಾ ತಿಂಡಿ ಕುಡಿಯದೆ, ಚಹಾ ತಿಂಡಿಯನ್ನು ಸ್ವೀಕರಿಸದೆ, ಸರಿಯಾಗಿ ನೀರು ಕುಡಿಯದೆ ನಿಮ್ಮ ಜೊತೆಗೆ ಸದಾ ಕಳೆದ 16 ತಾರೀಕಿನಿಂದ ಇವತ್ತಿನ ನಿನ್ನೆ ತನಕ ಈ ಶಿಬಿರಾರ್ಥಿಗಳನ್ನು ಜವಾಬ್ದಾರಿಯುತ ಒಂದು ನೋಡಿದಂತಹ ನಮ್ಮ ಶ್ರೀಧರ್ ಪೂಜಾರಿ ಅವರು, ಸುನೀತಾ ಮೇಡಮ್, ಅದೇ ರೀತಿ ಕುಮಾರಿ ರಕ್ಷರವರು, ನಿಜವಾಗಿ ಅವರಿಗೆ ನಾನು ಚಪ್ಪಾಳೆ ತಟ್ತಾ ಇದ್ದೇನೆ. ಯಾಕೆಂದರೆ ಇದು ಅವರಿಂದ ಒಂದು ಕ್ಯಾಂಪು ಯಶಸ್ವಿಯಾಗಿದೆ. ಅವರು ತಗೊಂಡ ರೆಸ್ಪಾನ್ಸಿಬಿಲಿಟಿ ಅಂದರೆ ಪ್ರತಿಯೊಬ್ಬರನ್ನು ಬಂದಂಥ ಯಾರಿಗೂ ಕೂಡ ನೋಯಿಸದೆ ಅವರಿಗೆ ಬಂದಂಥ ಎಲ್ಲ ಒಂದು ನರಗಳ ಸಂಧಿಯಾಗಲಿ ಏನು ನೋವುಗಳಿದೆ ಎಲ್ಲರಿಗೆ ಒಂದು ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲರಿಗೆ ಇವತ್ತು ನಾವು ಪ್ರತ್ಯೇಕವಾಗಿ ಮಾಹಿತಿ ಕೊಡಲಿಕ್ಕೆ ಬಂದಂತಹ ನಮ್ಮ ಸೀತಾರಾಮ್ ಸರ್ ಅವರನ್ನು ನಾನು ಈ ದಿವಸ ಗೌರವಿಸಲಿಕ್ಕಿದ್ದೇವೆ. ಇನ್ನು ದಯವಿಟ್ಟು ನಮ್ಮ JCಯ ಸದಸ್ಯರು ಮುಂದೆ ಬಂದು ಸನ್ಮಾನದ ಚೇರನ್ನು ಇಟ್ಟು ಅವರಿಗೆ ಒಂದು ಚಿಕ್ಕ ಒಂದು ನಿಮ್ಮೆಲ್ಲರ ಪರವಾಗಿ JC ಸಂಸ್ಥೆಯ ಪರವಾಗಿ ಒಂದು ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಸೀತಾರಾಮ್ ಶೆಟ್ಟಿ ಇವರನ್ನು JC ಮಂಗಳ ಗಂಗೋತ್ರಿ ಗುರು ಎಜುಕೇಷನ್ ಸೆಂಟರ್ ಅಸೇಗೋಳಿ, ಲಯನ್ಸ್ ಕ್ಲಬ್ ಫೋಕಸ್ ತೊಕ್ಕೋಟು, ಅದೇ ರೀತಿ ಆಟೋ ಚಾಲಕ ಸಂಘ ಹಾಗೂ ಮೆರ್ಸಿ ಫ್ರೆಂಡ್ಸ್ ಅಸೇಗೋಳಿ ಇದರ ವತಿಯಿಂದ ಶ್ರೀಧರ್ ಸರ್ ಅವರಿಗೆ ವೇದಿಕೆಯಲ್ಲಿರುವ ಎಲ್ಲ ನನ್ನ ಹಿರಿಯರು ಆದಂಥ ನನ್ನ ಗುರುಗಳು, ಪ್ರತ್ಯೇಕವಾಗಿ ಗುರುಗಳಾದಂಥ ಶಂಕರ್ ಸರ್ ಮಾಸ್ಟರ್ ಸರ್ ಅವರಿಗೆ, ಅದೇ ರೀತಿ ನನ್ನನ್ನು ಇಷ್ಟು ಮಟ್ಟಿಗೆ ಬೆಳೆಸಿ ಇಷ್ಟು ದೊಡ್ಡ ವ್ಯಕ್ತಿ ಮಾಡಬೇಕಾದ್ರೆ ನನ್ನ 2 ಕಣ್ಣುಗಳು, ಅದೇ ಬೆನಿ ಟೀಚರ್ ಮತ್ತು ಶಂಕರ್ ಮಾಸ್ಟರ್ ನನ್ನ ಗುರುಗಳು, ನನಗೆ ವಿದ್ಯಾಭ್ಯಾಸ ಕಲಿಸಿದಂಥ ಈ 2 ಗುರುಗಳು. ಇದೊಂದು ನನಗೆ ಪುಣ್ಯದ ಕೆಲಸ ಈ ಸಂದರ್ಭದಲ್ಲಿ ನನಗೆ ಒದಗಿಸಿ ಬಂದಿದೆ. ಅದೇ ರೀತಿ ನಮ್ಮ ಆಟೋ ಚಾಲಕ ಸಂಘದ ಗಣೇಶ್ ಅವರು, ಅದೇ ರೀತಿ ನಮ್ಮ ಈ ಪರಿಸರದ ಹಿರಿಯವರಾದಂಥ ನಮ್ಮ ರಾಜಕೀಯ ಮುಖಂಡರು, ಸಮಾಜ ಸೇವಕರು, ಹಲವಾರು ಧಾರ್ಮಿಕ ಸಂಸ್ಥೆಗಳ ನಾಯಕರಾದ TS ಅಬ್ದುಲ್ ಸರ್ ಮುಂದೆ ಬಂದು ನಮ್ಮ ಈ ದಿನದ ಗಣ್ಯ ವ್ಯಕ್ತಿಯನ್ನು ಸನ್ಮಾನಿಸಬೇಕಾಗಿ ನಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ.
ಸನ್ಮಾನ್ಯ ಶ್ರೀಯುತ ಶ್ರೀಧರ್ ಶೆಟ್ಟಿ ಸರ್ ಅವರಿಗೆ. ಅದೇ ರೀತಿ ನಾನು ಇನ್ನೊಂದು ವಿಷಯ ಹೇಳಬೇಕಾಗತ್ತೆ. JCI ಸಂಸ್ಥೆ ನಾನೀಗ ಹೇಳಿ ಹುಟ್ಟಿ ಬೆಳೆದು ಸುಮಾರು 13 ವರ್ಷಗಳಾಯಿತು. ಇದರಿಂದ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಇದರ ಬಗ್ಗೆ ನೀವು ಕೆಲವರು ಮಾಧ್ಯಮದಲ್ಲಿ ತಿಳ್ಕೊಳ್ಬೋದು, ಇಲ್ಲಾಂದರೆ ಕೆಲವರು ಹೇಳಿ ತಿಳ್ಕೊಳ್ಬೋದು. ಕೊರೋನಾ ಸಂದರ್ಭದಲ್ಲಿ ತೊಕ್ಕೋಡು ಪರಿಸರದಲ್ಲಿ ನಿರಂತರ 1 ತಿಂಗಳ ಅವಧಿಯಲ್ಲಿ ನಾವು ಲಾಕ್ಡೌನ್ ಅನ್ನದಾನವನ್ನು ಕೂಡ ಮಾಡಿದ್ದೇವೆ. ಅದೇ ರೀತಿ ಪ್ರತಿ ತಿಂಗಳು ಒಂದು ವಿವಿಧ ಕಾರ್ಯಕ್ರಮಗಳನ್ನ ಚಟುವಟಿಕೆಯನ್ನು ಮಾಡಿ ಬಂದಿದ್ದೇವೆ. ಅದೇ ರೀತಿ ಈ ದಿನ ಕಾರ್ಯಕ್ರಮವನ್ನು ಮಾಡಬೇಕಂತ ನನಗೆ ಅನಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಸಮಾರೋಪ ಸಮಾರಂಭವನ್ನು 30 ತಾರೀಕು ಸಾಯಂಕಾಲ 4 ಇಲ್ಲೇ ನಾವು ಆಯೋಜಿಸಿದ್ದೇವೆ. ಯಾಕೆಂದರೆ ಈ ಸಮಾರಂಭದಲ್ಲಿ ನಮ್ಮ ವಿಶೇಷವಾಗಿ ನಮ್ಮ 3 ಜನರನ್ನು ಆ ದಿನ ಗೌರವಿಸಲಿಕ್ಕಿದ್ದೇವೆ. ಪ್ರತ್ಯೇಕವಾಗಿ ಶ್ರೀಧರ್ ಪೂಜಾರಿ, ಅದೇ ರೀತಿ ಮತ್ತು ನಮ್ಮ ಸುನೀತಾ ಮೇಡಮ್ ಮತ್ತು ರಕ್ಷರವ್ರನ್ನು ಅದೇ ದಿನ ನಾವು ಗೌರವಿಸಲಿಕ್ಕಿದ್ದೇವೆ. ಅದೇ ದಿನ ಕ್ಯಾಂಪು ಇನ್ನೂ ಅದೇ ನಾವು ಎಕ್ಸ್ಟೆನ್ಷನ್ ಮಾಡುವ ಬಗ್ಗೆ ಮತ್ತೆ ನಾವು ನಿಮಗೆ ಹೇಳ್ತೀವಿ. ಅದರಿಂದ ಬಂದಂಥ ಎಲ್ಲ ಶಿಬಿರಾರ್ಥಿಗಳು ಉತ್ತಮವಾದ ಈ ಶಿಬಿರಾರ್ಥಿ ಯಶಸ್ವಿ ಆಗಲಿ, ಜನರಿಗೆ ಒಂದು ಉತ್ತಮವಾದ ಪ್ರಯೋಜನ ಆಗಲಿ. JC ಸಂಸ್ಥೆ ವತಿಯಿಂದ ನಮಗೆಲ್ಲರಿಗೂ ಶುಭ ಹಾರೈಸುತ್ತಾ, ನಮ್ಮೆಲ್ಲರ ಈ ಕಾರ್ಯಕ್ರಮಕ್ಕೆ ಸಾಥ್ ನೀಡಿದ ಎಲ್ಲ ನಮ್ಮ ಆಟೋ ಚಾಲಕರಾಗಲಿ, ಇದೇ ರೀತಿ ಗುರು ಎಜುಕೇಷನ್ ಆಗಲಿ, ಲಯನ್ಸ್ ಕ್ಲಬ್ ಆಗಲಿ, ಅದೇ ರೀತಿ ಮೆರ್ಸಿ ಫ್ರೆಂಡ್ಸ್ ಆಗಲಿ, ಎಲ್ಲರಿಗೂ ನಾನು ಎಲ್ಲರ ಪರವಾಗಿ ವಂದನೆಗಳು ಸಮರ್ಪಿಸುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಇಡ್ತೇನೆ. ಜೈ ಹಿಂದ್, ಜೈ JC. ಮಾಹಿತಿ ಶಿಬಿರದ ಪರವಾಗಿ TF ನಮ್ಮ ಸನ್ಮಾನ್ಯ TF ಅಬ್ದುಲ್ಲಾ ಅಂತ ಹೇಳುವುದಕ್ಕಿಂತ ನಮ್ಮೊಬ್ಬ ಕುಟುಂಬ ಸದಸ್ಯರು ಆದಂಥ ಶ್ರೀ ಪ್ರಾಕಿಂಗ್ ಕುಟಿನವರೇ, ಭಾಳಷ್ಟು ಸಂತೋಷ ಆಗ್ತಾ ಇದೆ. ವೇದಿಕೆ ಮೇಲೆ ಇಬ್ಬರು ನನ್ನ ಗುರುಗಳಿದ್ದಾರೆ, ಶಂಕರ್ ಭಟ್ ಅವರು ಮತ್ತು ಬೆನೆಡಿಕ್ಟ್ ಸೋಜಾ ಅವರು. ದನ ಮರ ಅಂತೇಳಿ ಕೈ ಹಿಡಿದು ಬರೆಸಿದವರು ಬೆನೆಡಿಕ್ಟ್ ಸೋಜಾ ಅವರು. 4ನೇ ತರಗತಿಯಲ್ಲಿ ನನಗೆ ಕಲಿಸಿದವರು ಶಂಕರ್ ಭಟ್ ಅವರು. ಅವರನ್ನು ಕೂಡ ನೆನೆಸಿಕೊಂಡು ಇಲ್ಲಿ ಸ್ಥಳೀಯ ರಿಕ್ಷಾ ಚಾಲಕರ ಅಧ್ಯಕ್ಷರು ನನ್ನ ಆತ್ಮೀಯರಾದಂಥ ಗಣೇಶ್ ಪೂಜಾರಿ ಅವರೇ, ಬಹುಶಃ ಮೊನ್ನೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಇಷ್ಟರ ಮಟ್ಟಿಗೆ ತರಲಿಕ್ಕೆ ಶ್ರಮಿಸಿದಂಥ ಒಬ್ಬ ನಿಷ್ಠಾವಂತ ಸಮಸ್ಯೆಯ ನಿರ್ದೇಶಕರು ಆತ್ಮೀಯರಾದಂಥ ಶ್ರೀಧರ್ ಪೂಜಾರಿ ಅವರೇ, ಇಬ್ಬರು ಸಹೋದರಿಯರು. ಬಹುಶಃ ಅವರ ಬಗ್ಗೆ ನನಗೆ ಈ ಸಂದರ್ಭದಲ್ಲಿ ಅವರನ್ನು ವಿವರಿಸಲಿಕ್ಕೆ ಸಮಯ ಸಾಲದು ಅನಿಸ್ತಾ ಇದೆ. ಇಬ್ಬರು ದಾದಿಯರು, ಇಷ್ಟು ಜನರು ಬಂದಾಗ ದಿನದಲ್ಲಿ 300-400 ಜನ ಇಲ್ಲಿಗೆ ಬರ್ತಾಯಿದ್ರು. ಯಾರಲ್ಲೇ ಆಗಲಿ ಒಂದೇ ಒಂದು ಮುನಿಸಿನ ಮಾತನ್ನು ಹೇಳಲಿಲ್ಲ. ಎಲ್ಲರನ್ನೂ ಕೂಡ ಬಹುಶಃ ಅವರು ಒಂದು ಸಮಸ್ಯೆಯ ನೌಕರರಾಗಿ ಕೆಲಸ ಮಾಡಿದ್ದಲ್ಲ, ಈ ಕೆಲಸದಲ್ಲಿ ನಮಗೆ ಅಲ್ಲಾಹನ ಶ್ರೀದೇವರ ಆಶೀರ್ವಾದ ಸಿಗಬೇಕು, ನಾವು ಮಾಡಿದಂಥ ಕಾರ್ಯಕ್ರಮ ಏನಿದೆ ಇದು ಜನರಿಗೆ ಪ್ರಯೋಜನ ಆಗಬೇಕು ಅಂತಕ್ಕಂಥ ನೆಲೆಯಲ್ಲಿ ಕೆಲಸ ಮಾಡಿದಂಥ ಇಬ್ಬರು ಸಹೋದರಿಯರೇ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಾನು ಇಷ್ಟು ಸ್ವಲ್ಪ ಜನರ ಹೆಸರನ್ನು ನಾನು ಇಲ್ಲಿ ಉಲ್ಲೇಖ ಮಾಡಿದೆ. ಬಹುಶಃ ಈ ಉಲ್ಲೇಖ ಮಾಡಿದವರಿಂದಲೇ ಇದಾದದ್ದಲ್ಲ, ಇಲ್ಲಿ ಬಂದಂಥ ಎಲ್ಲ ಈ ಫಲಾನುಭವಿಗಳು ಕೂಡ ಇದರ ಯಶಸ್ವಿಗೆ ತಾವೆಲ್ಲರೂ ಸಹಕರಿಸಿದ್ದೀರಿ. ಎಲ್ಲ ನನ್ನ ಆತ್ಮೀಯರು ಕೂಡ ನನಗೆ ಈ ಶಿಬಿರಕ್ಕೆ ಬಂದು ನನಗೇನು ಇದರ ಪ್ರಯೋಜನ ಪಡೆಯತಕ್ಕಂಥ ಕಾಯಿಲೆ ನನ್ನಲ್ಲಿಲ್ಲ, ಆದರೂ ನಾನು ದಿನ ಬರ್ತಾ ಇದ್ದೆ. ಯಾಕೆಂತ ಹೇಳಿದರೆ ನಾನು ಬೇರೆ ಬೇರೆ ರಂಗದಲ್ಲಿ, ರಾಜಕೀಯವಾಗಿ, ನನ್ನ ಉದ್ಯಮದಲ್ಲಿ, ಬೇರೆ ಬೇರೆ ರಂಗದಲ್ಲಿ ನಾನು ಬಹುಶಃ ಇಲ್ಲಿದ್ದವರಿಗೆ ಎಲ್ಲರಿಗೂ ಗೊತ್ತಿದೆ. ಈ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಒಂದು 2-3 ಕ್ಷೇತ್ರಗಳಲ್ಲಿ ನಾನು ಚಿರಪರಿಚಿತನಾಗಿದ್ದೇನೆ. ಅದರಲ್ಲಿ ಹೆಚ್ಚಿನ ನನ್ನ ಆತ್ಮೀಯರು ಇಲ್ಲಿ ಬಂದವರಲ್ಲಿ 100ರಲ್ಲಿ 99 ಜನ ನನ್ನ ಆತ್ಮೀಯರುಗಳು. ಎಲ್ಲರಲ್ಲಿ ಕೂಡ ನಮ್ಮ ಒಂದು ಸಂಕಷ್ಟಗಳು, ನಮ್ಮ ಒಂದು ಅಹವಾಲುಗಳನ್ನು ಆಚೆ ಈಚೆ ಮಾತನಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದು, ಇದಕ್ಕೆ ನಾನು ಈ ಶಿಬಿರವನ್ನು ಆಯೋಜಿಸಿದಂಥ ಏನು ಸಂಘಟನೆಗಳಿದೆ ಅವರಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಮಾತ್ರ ಅಲ್ಲ, ಇಲ್ಲಿ ಸೇರಿದವರ ಬಗ್ಗೆ ಮಾತ್ರ ಅಲ್ಲ, ಈ ಸಮಾಜದ ಪ್ರತಿಯೊಬ್ಬ ನಾಗರಿಕರ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಕಾಯಿಲೆಗಳಿಗೂ ಮದ್ದಿದೆ.
ಎಲ್ಲ ಕಾಯಿಲೆಗಳಿಗೂ ಮದ್ದಿದೆ, ಬೇರೆ ಬೇರೆ ರೀತಿಯಲ್ಲಿ ಮದ್ದಿದೆ. ಎಲೋಪತಿ ಇದೆ, ಆಯುರ್ವೇದಿಕ್ ಇದೆ, ಇಂಥ ತಾಂತ್ರಿಕ ವ್ಯವಸ್ಥೆಗಳಲ್ಲಿದೆ. ಆದರೆ ಒಂದು ಕಾಯಿಲೆಗೆ ಮದ್ದಿಲ್ಲ. ಅಸೂಯೆ ಅಂತಕ್ಕಂಥ ಒಂದು ಕಾಯಿಲೆಗೆ ಮದ್ದಿಲ್ಲ. ಇಲ್ಲಿ ಒಂದೆರಡು ಜನ ನಲ್ಲಲಿಕ್ಕೆ ಒಂದು ಮಾತು ಹೇಳಿದರು, ಏನು ಪ್ರಯೋಜನ ಇಲ್ಲದೆ ಅವರು ಮಾತನಾಡ್ತಾರ, ಅವರಿಗೇನಾದರೂ ಪ್ರಯೋಜನ ಇರಬಹುದು. ಅಲ್ಲಿ ಅವರಿಗೆ ಏನು ಪ್ರಯೋಜನ ಇದೆಯಾ ಅನ್ನುವಂಥದ್ದನ್ನು ಚಿಂತನೆ ಮಾಡುವುದಕ್ಕಿಂತ ನಮಗೆ ಏನು ಪ್ರಯೋಜನ ಆಗಿದೆ ಅಂತಕ್ಕಂಥದ್ದನ್ನು ಚಿಂತನೆ ಮಾಡುವುದಕ್ಕೆ ಮನುಷ್ಯತ್ವ ಅಂತ ಹೇಳ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇದರಲ್ಲಿ ನಾವೊಂದು ಭಾಳಷ್ಟು ಚಿಂತನೆ ಮಾಡಬೇಕಂತ ವಿಚಾರ ಇದೆ. ಯಾವುದೇ ಒಂದು ಸಮಸ್ಯೆಗಳು ಅವರ ಸಮಸ್ಯೆ ಅಭಿವೃದ್ಧಿ ಆಗಬೇಕಾದ್ರೆ ಟಿ ವಿ ಮಾಧ್ಯಮಗಳಲ್ಲಿ, ರಸ್ತೆ ಬದಿಯಲ್ಲಿ ಸ್ಕ್ರೀನ್ನಲ್ಲಿ ಹಾಕಿ ಈ ರೀತಿಯಲ್ಲಿ ಅವರು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ. ಇದು ಹಾಗಲ್ಲ. ಪ್ರಾಕ್ಟಿಕಲ್ ಆಗಿ ಇಲ್ಲಿ ಕೆಲಸ ಮಾಡಿ ಇದರಿಂದ ಪ್ರಯೋಜನ ಸಿಕ್ಕಿದರೆ ಮಾತ್ರ ನೀವು ಇದನ್ನು ಉಪಯೋಗಿಸಿಕೊಳ್ಳಿ ಅಂತಕ್ಕಂಥ ಒಂದು ಸಂದೇಶ ಮಾತ್ರ ಇದು ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಇದು ಬಹುಶಃ ಈ ಮಾಡಿದಂಥ ಕೆಲಸ ಏನಿದೆ ಇದು ಎಲ್ರಿಗೂ ಪ್ರಯೋಜನ ಆಗಲಿ. ಇನ್ನು ಮುಂದಕ್ಕೂ ಕೂಡ ಇಂಥ ಕೆಲಸ ಮಾಡುವುದಕ್ಕೆ JC ಅವರಿಗೂ, ಸಂಘ ಸಂಸ್ಥೆಯವರಿಗೂ ಮತ್ತು ಎಲ್ರಿಗೂ ಕೂಡ, ಇದರ ನೌಕರರಿಗೂ ಕೂಡ ಇಂಥ ಕೆಲಸ ಮಾಡಲಿಕ್ಕೆ ಅಲ್ಲಾಹನು ದೀರ್ಘಾಯುಷ್ಯ ಮತ್ತು ಆರೋಗ್ಯವನ್ನು ಕೊಡಲಿ. ನಮ್ಮ ಏನು ಅವಸಾನ ಕಾಲ ಇದೆ ಅಲ್ಲಿ ದೇವರನ್ನು ನೆನೆಸಿ ಲೋಕ ತ್ಯಜಿಸುವಂಥ ಒಂದು ಭಾಗ್ಯ ನಮಗೆಲ್ಲರಿಗೂ ಸಿಗಲಿ ಅಂತೇಳಿ ಹಾರೈಸಿ ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟದ್ದಕ್ಕೆ ತಮ್ಮೆಲ್ಲರಿಗೆ ನಾನು ವಂದಿಸಿ ನನ್ನೆರಡು ಮಾತನ್ನು ಕೊನೆಗೊಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂದರ್ಭದಲ್ಲಿ ನಾನು ನಮ್ಮ ಗುರು ಎಜುಕೇಷನ್ ಟ್ರಸ್ಟ್ನ ಸಂಚಾಲಕರಾದಂಥ ಕಮಲ ಶೆಟ್ಟಿಗಾರವರು ವೇದಿಕೆಗೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಇಷ್ಟೊಂದು ದೊಡ್ಡ ಸಮಯವನ್ನು ಬಿಟ್ಟು ನಮಗೆ ಉಚಿತವಾಗಿ ನೀಡಿದ್ದಾರೆ. ಈ ಉಚಿತ ತರಬೇತಿಗೆ ಉಚಿತ ಸ್ಥಳ ಅವಕಾಶ ಮಾಡಿಕೊಡೆ ಅವರಿಗೆಲ್ಲರ ಪರವಾಗಿ ವೇದಿಕೆಗೆ ಬಂದು ಸ್ವಾಗತಿಸ್ತಾರೆ. ವಿಲಿಯಂ, ನಮ್ಮ JC ಸದಸ್ಯ ವಿಲಿಯಂ ರವರು ಹೂವನ್ನು ನೀಡಿ ಅವರಿಗೆ ಸ್ವಾಗತಿಸಬೇಕಾಗಿ. ಈ ಸಭೆಯಲ್ಲಿ ಅಂದರೆ ಮಾಹಿತಿ ಶಿಬಿರದಲ್ಲಿ ಕೆಲವೊಂದು ಫಲಾನುಭವಿಗಳು ತಮ್ಮ ಅನಿಸಿಕೆಯನ್ನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದಾರೆ. ಸೊ ಅವರನ್ನು ತುಂಬ ವೆರಿಕೋಸ್ ಪ್ರಾಬ್ಲಮ್ ಇತ್ತು. ತುಂಬ ನರಗಳು ಸೆಳೆಯುವುದು, ಎಳೆಯುವುದು ಎಲ್ಲ ಇತ್ತು. ಮತ್ತು ನಿದ್ದೆ ಬೀಳ್ತಿರಲಿಲ್ಲ. ಮಂಡಿ ನೋವಿತ್ತು. ಅದರಿಂದ ಮಂಡಿ ನೋವು ಅಷ್ಟೊಂದು ಕಮ್ಮಿ ಇಲ್ಲ, ಆ ನೋವಿದೆ. ಆದರೆ ವೆರಿಕೋಸ್ ಪ್ರಾಬ್ಲಮ್ ನನಗೆ ತುಂಬ ಚೆನ್ನಾಗಿ ಗುಣವಿದೆ. ಮತ್ತು ಚೆನ್ನಾಗಿ ನಿದ್ದೆ ಬರುತ್ತದೆ ರಾತ್ರಿ. ಎಷ್ಟು ದಿನದಿಂದ ನಿದ್ದೆ ಬರಲಿಲ್ಲ, ಈಗ 10 ದಿನದಿಂದ ಚೆನ್ನಾಗಿ ಮಲಗ್ತಾ ಇದ್ದೇನೆ. ಅದೊಂದು ನನಗೆ ಖುಷಿ ಇದೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಮತ್ತು ಕೂಡಿ ಬಂದಂತಹ ಎಲ್ಲ ಸಭಿಕರೇ, ಪ್ರಾರಂಭದಲ್ಲಿ ಇಲ್ಲಿ ಉದ್ಘಾಟನೆ ಆಗುವಾಗ ಭಾಳಷ್ಟು ಕಡಿಮೆ ಜನ ಇದ್ದು, ನಾನು 3ನೇ ನಂಬರ್ ನಾನು. ಆ ಜನ ನೋಡುವಾಗ ಏನು ಇಲ್ಲಿ ಆಗ್ತದ, ಸಕ್ಸಸ್ ಆಗ್ತದ ಏನು ಅಂತೇಳಿ ನನಗೊಮ್ಮೆ ಇದಾಯಿತು. ಆದರೆ ಲಾಸ್ಟಿಗೆ ಬರುವಾಗ 500 ಚಿಲ್ಲರೆ ಮೆಂಬರ್ ಆಗಿದ್ದಾರೆ ಅಂಥೇಳಿ. 500 ಚಿಲ್ಲರೆ 600? ಹಾಂ, ಓಕೆ, 600 ಚಿಲ್ಲರೆ ಆದದ್ದು ಒಳ್ಳೆಯ ಅಂಶ ಕಂಡು ಬಂದಿದೆ. ಆದರೆ ಇಲ್ಲಿ ಸೇವೆಗೈದಂಥ 3 ಜನ, ನಮ್ಮ ಇವರು ಸರ್ ಮತ್ತು 2 ಮಹಿಳೆ, ಅವರು ಮಾಡಿದಂಥ ಸೇವೆಯನ್ನು ನಾವು ಈಗ ಎಷ್ಟು ಹೇಳಿದರೂ ಸಾಕಾಗೋದಿಲ್ಲ. ಯಾಕೆಂದರೆ ಅವರು ಬಂದಂಥವ್ರನ್ನ ಭಾಳ ನಗುಮುಖದಿಂದ ಸ್ವಾಗತಿಸಿ, ಒಂದು ಚೂರು ಏನಾದರೂ ನಮಗೆ ಮಿಸ್ಟೇಕ್ ಬಂದರೆ ಅವರು ಏನು ಬೇಜಾರು ಮಾಡ್ಕೊಳ್ಳದೆ ಬಂದು ಕೂಡಲೇ ಆ್ಯಕ್ಷನ್ ತೊಗೊಂಡು ನಮಗೆ ರೆಡಿ ಮಾಡಿಕೊಡ್ತಾರೆ. ಆದ್ದರಿಂದ ಅವರ ನಗುಮುಖದಿಂದಾಗಿ ನಮಗೆ ಒಂದು ರೀತಿಯ ಒಂದು ಕಾಯಿಲೆ ಇದ್ದವರು ಕೂಡ ಗುಣ ಆಗುವಂಥ ಒಂದು ವ್ಯವಸ್ಥೆಯನ್ನು ಅವರ ನಗುಮುಖದಿಂದ ನಮಗೆ ಕಂಡಿತ್ತು. ಆದ್ದರಿಂದ ಅವರ ಸೇವೆಯನ್ನು ನಾವು ಈಗ ಎಷ್ಟು ಹೇಳಿದುಕೊಡಲು ಸಾಧ್ಯ ಆಗುತ್ತದೆ. ಮತ್ತು ಈ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಮುಖ್ಯ ಕಾರಣರು ನಮ್ಮ JCs, ನಮ್ಮ ಸ್ನೇಹಿತರು ಮತ್ತು ನಮ್ಮ ನನ್ನ ವಿದ್ಯಾರ್ಥಿ ಕಮಲಾಕ್ಷ್ ಶೆಟ್ಟರು. ಅವರು ನನ್ನನ್ನು ಬರಲಿಕ್ಕೆ ಹೇಳಿದಿಲ್ಲ, ನಮಗೆ ಗೊತ್ತಿಲ್ಲ. ಇದರಲ್ಲಿ ನಾನು ಮತ್ತು ನನ್ನ ಹೆಂಡತಿ, ನನ್ನ ಮಗ, ನನ್ನ ಮಗಳು ಎಲ್ಲರೂ ಬಂದಿದ್ದೆ, ನಾವು ಫ್ಯಾಮಿಲಿ. ನನ್ನ ಹೆಂಡತಿಗೆ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ, ಮಂಡಿ ನೋವು, ಸ್ಟೆಪ್ ಹತ್ತಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಆರಾಮಾಗಿ ಇಲ್ಲಿಗೆ ಬಂದ ಮೇಲೆ ಸ್ಟೆಪ್ ಹತ್ತಿ ಇಳಿದು ತಾನೇ ನಡೆದುಕೊಂಡು ಹೋಗುವಂಥ ಒಂದು ಬಂದಿದೆ ಅವರಿಗೆ. ಇಲ್ಲದೆ ಅವರೆಲ್ಲ ಬರಲಿಕ್ಕೆ ಮನಸ್ಸು ಮಾಡಿದರು. ಹಾಗಾಗಿ ನನ್ನ ಕುಟುಂಬಕ್ಕೆ ಮತ್ತು ನನಗೆ ಸಹ ಸ್ವಲ್ಪ ಕಾಲು ನೋಯಿತು. ಈಗ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆದ್ದರಿಂದ ಇಂಥ ಒಂದು ಏನೂ ನಮಗೆ ವೆಚ್ಚವಿಲ್ಲದೆ
ಇಂಥ ಒಂದು ಶಿಬಿರವನ್ನು ಏರ್ಪಡಿಸಿದಂಥ ಎಲ್ಲ ಕಾರ್ಯಕರ್ತರಿಗೆ ನಾನು ನನ್ನ ವಂದನೆಯನ್ನು ಸಲ್ಲಿಸುತ್ತಾ, ಇದರಿಂದ ಮುಂದೆಯೂ ಕೂಡ ಜನರಿಗೆ ಒಂದು ಮತ್ತು ಇದರಲ್ಲಿ ಕೆಲವರೆಲ್ಲ ಬಂದರು ನನಗೆ ಗುರ್ತಾ ಇದ್ದವರೆಲ್ಲ, ಅವರು ಲಾಸ್ಟಿಗೆ ಬರುವಾಗ ನಾನು ಏನು ಇದು ನಮಗೆ ಗೊತ್ತಿಲ್ಲ ಸರ್, ಕೆಲವರು ಗೊತ್ತಿದೆ ಆದರೂ ಕೂಡ ಇಲ್ಲಿ ಬರಲಿಕ್ಕೆ ಒಂದು ರೀತಿ ಅವರಿಗೆ ಏನೋ ಒಂದು ರೀತಿ ಇದು ಬಂದ ನಂತರ ಅವರ ಮುಖವೇ ಬದಲಾಗಿದೆ. ನನಗೆ ಅವರನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮ ಆದದ್ದು ಭಾಳಷ್ಟು ಒಳ್ಳೆಯದು. ಇದನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲೂ ಕೂಡ ಒಂದು ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಮಾಡ್ತಾ ಇದ್ದಾರೆ. ಏನೋ ಅದನ್ನು ಮುಂದೆ ತಿಳ್ಕೊಳ್ತೇವೆ ನಾವು. ಅಂತೂ ಜನರಿಗೆ ತುಂಬ ಪ್ರಯೋಜನ ಆಗಿದೆ. ನಾನು ಕೆಲವರ ಹತ್ರ ಮಾತನಾಡಿದೆ, ತುಂಬ ಪ್ರಯೋಜನ ಆಗಿದೆ. ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮ ಯಶಸ್ವಿಗೆ ಈ ನಮ್ಮ 3 ಜನರು ಮತ್ತು ಇಲ್ಲೆಲ್ಲ ಕೂಡಿ ಬಂದಂತೆ ಎಲ್ಲರೂ ಕಾರಣಕರ್ತರಾಗಿದ್ದಾರೆ ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನನಗೆ ಇಲ್ಲಿ ಬರುವ ಮೊದಲು ಬೇಡ ಅಂತ ಇತ್ತು, ಆದರೂ ಒಂದು 2 ದಿವಸ ಬಂದ ನಂತರ ನನಗೆ ತುಂಬ ಖುಷಿಯಾಯಿತು. ನನ್ನ ಕಾಲು ಪಾದ ನೋವಿತ್ತು ಸರಿಯಾಗಿ, ಚಪ್ಪಲಾಗದರೆ ನಾನು ನಡೀಲಿಕ್ಕೆ ಆಗುತ್ತಿರಲಿಲ್ಲ. ಈಗ ನಾನು ಚಪ್ಪಲಾಗದೆ ಸರಿ ನಡೀತೇನೆ. ಬ್ಯಾಕ್ ಪೇಯ್ನ್ ಇತ್ತು, ಅದೊಂದು ಏನೋ 1-2-3 ದಿವಸ ನನಗೆ ನೋವು ಜಾಸ್ತಿ ಇತ್ತು. ಇಲ್ಲಿ ಬಂದ ನಂತರ ನನಗೆ ತುಂಬ ಗುಣ ಅಂತ ಒದಗಿಸಿಕೊಟ್ಟ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೀನಿ. ಶ್ರೀಧರ್ ಸರ್ ಹೂವನ್ನು ಕೊಟ್ಟು ಸ್ವಾಗತಿಸಬೇಕು. ಯಾಕಂದರೆ ಅವರು ಶಾಲೆ ಇರುವುದರಿಂದ ಸ್ವಲ್ಪ ತಡವಾಗಿ ಹೇಳಿದ್ದಾರೆ. ಚೆನ್ನಾಗಿದ್ದೀರಾ ಅಂತ ಕೇಳಿದ್ವಿ. ಈಗ ನಮ್ಮ ಬೆಂಗಳೂರು ಕಡೆ ಎಲ್ಲ ಏನಂದರೆ ಮಂಗಳೂರವರು ಮಾತಾಡಿದರೆ ರೆಸ್ಪಾನ್ಸ್ ಮಾಡಲ್ಲ ಅಂತ ಒಂದು ಇದು ಆಪಾದನೆ. ಆ ಆಪಾದನೆಯನ್ನು ನೀವೀಗ ಸುಳ್ಳು ಮಾಡಬೇಕು. ನಾನೀಗ ಒಂದು ಅರ್ಧ ಗಂಟೆ 3/4 ಗಂಟೆ ಕಂಪ್ಯಾನ್ಯೂ ಬಗ್ಗೆ ಅಲ್ಲ, ಕಂಪ್ಯಾನ್ಯೂ ಬಗ್ಗೆನೂ ಹೇಳ್ತೀನಿ. ಅದಕ್ಕಿಂತ ಜಾಸ್ತಿ ಹೆಲ್ತ್ ಅವೇರ್ನೆಸ್, ಹೆಲ್ತ್ ಅಂದರೆ ಏನು, ಆರೋಗ್ಯದ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡ್ತೀನಿ. ಯಾಕಂದರೆ ಈ ಫೀಲ್ಡಲ್ಲಿ ನನಗೆ 12 ವರ್ಷ ಎಕ್ಸ್ಪೀರಿಯೆನ್ಸು ವೆಲ್ನೆಸ್ಸಲ್ಲಿ. ವೆಲ್ನೆಸ್ಸಲ್ಲಿ 12 ವರ್ಷ ಎಕ್ಸ್ಪೀರಿಯೆನ್ಸು. ಈ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆವಾಗ ನೀವು ನಾನು ಕೆಲವೊಂದು ಕ್ವಶನ್ಗಳನ್ನು ಕೇಳ್ತೀನಿ. ಆವಾಗ ಹೌದಾದರೆ ಹೌದು ಅನ್ಬೇಕು, ಇಲ್ಲ ಅಂದರೆ ಇಲ್ಲ ಅನ್ಬೇಕು. ಅಟ್ಲೀಸ್ಟು ತಲೆ ಆದರೂ ಸುಮ್ಮನೆ ಮಾತ್ರ ಕೂತ್ಕೊಳ್ಬಾರ್ದು, ಸ್ಟ್ಯಾಚ್ಯೂ ಥರ. ಓಕೆನಾ? ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಎಲ್ಲ ಒಂದು ಸಲ ಜೋರಾಗಿ ಚಪ್ಪಾಳೆ ಹೊಡೀರಿ ನೋಡೋಣ. ಈ ಸೈಡ್ ಮಾತ್ರ ಲೆಫ್ಟ್ ಸೈಡ್ ಮಾತ್ರ. ರೈಟ್ ಸೈಡಲ್ಲಿರೋ ಅವ್ರಕ್ಕಿಂತ ಸೌಂಡು ನಿಮ್ಮದು ಜಾಸ್ತಿ ಬರಬೇಕು. ಬರಲಿ ನೋಡೋಣ. ಓಕೆ, ಇಬ್ಬರು ಸೇರಿ ಹೊಡೀರಿ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ಚಪ್ಪಾಳೆ ಹೊಡೆದಾಗ ನಿಮ್ಮ ದೇಹದಲ್ಲಿರುವಂಥ ನರಮಂಡಲಗಳು ಆ್ಯಕ್ಟಿವೇಟ್ ಆಗೋದ್ರ ಜೊತೆಗೆ ಅಕ್ಯೂಪ್ರೆಷರ್ ಪಾಯಿಂಟ್ಸ್ ಅಂತ ಕರಿತೀವಿ, ಒತ್ತಡ ಬಿಂದುಗಳು ಅಂತ ಕರಿತೀವಿ. ಅದು ಕೈಯಲ್ಲಿರುತ್ತೆ. ಆವಾಗ ಏನಾಗುತ್ತೆ ಹೇಳಿ, ಥ್ರೂಔಟ್ ಬಾಡಿ ಬ್ಲಡ್ ಸರ್ಕ್ಯುಲೇಷನ್ ಆಗತ್ತೆ. ಅಂದರೆ ಇವಾಗ ಇಲ್ಲಿ ಫ್ಯಾನ್ ಎಲ್ಲಿ ತಿರುಗ್ತಾ ಇದೆ ಅಂತ ಹೇಳಿದರೆ ಸ್ವಿಚ್ ಎಲ್ಲಿದೆ, ಅಲ್ಲಿದೆ ಅಲ್ವಾ? ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿರುವಂಥ ಆರ್ಗನ್ಗಳ ಸ್ವಿಚ್ ಎಲ್ಲಿರುತ್ತೆ, ಕೈಯಲ್ಲಿರುತ್ತೆ. ಚಪ್ಪಾಳೆ ಹೊಡೆಯೋದ್ರಿಂದ ಏನಾಗುತ್ತೆ, ಅದೆಲ್ಲ ಆಕ್ಟಿವೇಟ್ ಆಗುತ್ತೆ. ಇವಾಗ ಎಲ್ಲ ಸೇರಿ ಒಂದ್ಸಲ ಹೊಡೀರಿ ನೋಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಲಾಭ ಇದ್ರೆ ಮಾತ್ರ ಹೊಡಿತೀವಿ ನಾವು, ಇಲ್ಲಾಂದ್ರೆ ಹೊಡೆಯಲ್ಲ ಅಲ್ವಾ? ಓಕೆ, ಈ ಆರ್ಗನ್ ಬಗ್ಗೆ ಹೇಳಿದೆ. ಎಲ್ಲ ಇದಕ್ಕೂ ಇರುವಂಥ ಇದು ಚಪ್ಪಾಳೆ ಹೊಡಿಲಿಕ್ಕೆ ನಾವು ಅವಕಾಶ ಸಿಕ್ಕಿದಾಗ ಹೊಡಿಬೇಕು. ಈ ಥರ ಫಂಕ್ಷನ್ಗಳಲ್ಲಿ ಬಂದಾಗ ಮಾತ್ರ ಚಪ್ಪಾಳೆ ಹೊಡಿಲಿಕ್ಕೆ ಅವಕಾಶ ಸಿಗೋದು. ನೀವೀಗ ಮನೇಲಿ ಕೂತ್ಕೊಂಡಿರ್ತೀರಾ, ನಿಮ್ಮ ಮಗಳು ಸ್ಕೂಲಿಂದ ಬರ್ತಾಳೆ, ಅಯ್ಯೋ ನನ್ನ ಮಗಳು ಬಂದ್ಲು ಅಂತ ಚಪ್ಪಾಳೆ ಹೊಡಿಲಿಕ್ಕೆ ಆಗುತ್ತಾ? ನನ್ನ ಮಗ ಬಂದ ಅಂತ ಚಪ್ಪಾಳೆ ಹೊಡಿಲಿಕ್ಕೆ ಆಗುತ್ತಾ? ಇಲ್ಲ, ಅವಕಾಶ ಸಿಕ್ಕಿದಾಗ ಹೊಡಿಬೇಕು. ಅಯ್ಯೋ ನಮ್ಮಪ್ಪ ಇಷ್ಟು ದಿನ ಚೆನ್ನಾಗಿದ್ರು, ಅಲ್ಲಿ ಮನೆ ಕಂಪ್ಯಾನಿ ಅಂತ ಏನೋ ಇದು ಮಾಡ್ತಾ ಇದ್ದಾರಂತೆ, ಅಲ್ಲಿ ಹೋಗಿ ಅವರಷ್ಟಕ್ಕೆ ಅವರು ಚಪ್ಪಾಳೆ ಹೊಡೆದಿದ್ದಾರೆ, ತಲೆಗಿಲೆ ಏನೋ ಇದಾಗಿರ್ಬೇಕಲ್ಲಿ ಹೋಗಿ ಅಂದ್ಕೋತಾರೆ ಆಮೇಲೆ. ಓಕೆ, ಏನಾದರೂ ಆಗಲಿ, ಸ್ಟಾರ್ಟ್ ಮಾಡೋಣ. ಈಗ ಹೆಲ್ತ್ ಬಗ್ಗೆ ನಮಗೆ, ಅದು ಭಾರತೀಯರಿಗೆ ತುಂಬ ನಾಲೆಜ್ ಕಡಿಮೆ. ಯಾರಿಗೆ ಹೇಳಿ? ಇಂಡಿಯನ್ಸ್ಗೆ. ಯಾವ ವಿಚಾರ ಬೇಕಾದರೂ ಕೇಳಿ, ಹೆಲ್ತ್ ಮಾತ್ರ ಕಾಯಿಲೆ ಬಂದಾಗ ನೋಡ್ಕೊಳ್ಳೋಣ. ಅಲ್ಲಿವರೆಗೆ ನಾನವನಲ್ಲ. ಪಕ್ಕದ ಮನೆಯವ್ರಿಗೆ ಮಾತ್ರ ಹಾರ್ಟ್ ಅಟ್ಯಾಕ್ ಆಗುತ್ತೆ, ನನಗಾಗಲ್ಲ ಅನ್ಕೋತೀವಿ ಅಲ್ವಾ? ಯಾಕೆ ಹೇಳಿ? ಮೊನ್ನೆ ಪುನೀತ್ ರಾಜ್ಕುಮಾರ್ ಅವ್ರ ಸಾವಾಯಿತು. ಸಾವಾಗಿರೋದು ನಮಗೂ ಬೇಜಾರು ವಿಚಾರ, ನಿಮಗೂ ಬೇಜಾರು ವಿಚಾರ. ತುಂಬ ಇಡೀ ರಾಜ್ಯ ದೇಶನೇ ತುಂಬ ಬೇಜಾರು ಮಾಡ್ಕೊಂಡಿರೋ ವಿಚಾರ.
ಅದು ಬಿಟ್ಟು ಅವರ ಸಾವಿನ ಈ ಬೇಜಾರಿನ ವಿಷಯ ಬಿಟ್ಟು ಅದು ಹೊರಗಡೆ ನೋಡ್ಬೇಕಂತೇಳಿ ಹೇಳಿದ್ರೆ ಅವರ ಸಾವು ಆದ ನಂತರ ಕೆಲವೊಂದು ಬೆಳವಣಿಗೆ ಆಯಿತು. ಏನು ಹೇಳಿ, ಒಂದೊಂದು ಜಯದೇವ ಹಾಸ್ಪಿಟ್ಲಲ್ಲಿ ಹಾರ್ಟ್ ಚೆಕಪ್ ಮಾಡೋದಕ್ಕೆ ಮೈಸೂರು ಜಯದೇವ ಹಾಸ್ಪಿಟ್ಲಲ್ಲಿ ಒಂದು ದಿನಕ್ಕೆ 125 ಜನ ಬರ್ತಾ ಇದ್ರಂತೆ. ಅವ್ರದ್ದು ಹಾರ್ಟ್ ಅಟ್ಯಾಕ್ ಆದ ನಂತರ ಎಷ್ಟಾಯ್ತು ಗೊತ್ತದು? ಒಂದು ದಿನಕ್ಕೆ 1,500 ಜನ. ಅಂದ್ರೆ ಮೊದಲು ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗಲೇ ಇಲ್ವಾ? ಆಗಿದೆ. ಅದು ಒಂದು, ಯಾಕಂದರೆ ಕೆಲವೊಂದು ಭಯ, ನಮಗೆ ಆರೋಗ್ಯದ ವಿಷಯದಲ್ಲಿ ಭಯ ಜಾಸ್ತಿ, ಮಾಹಿತಿ ಕಡಿಮೆ. ಕೊರೋನಾ ಊರೆಲ್ಲ ಬಂದ ನಂತರ ಕಷಾಯ ಮಾಡ್ಕೊಂಡು ಕುಡ್ದಿದ್ದೆಷ್ಟೋ, ದಿನಕ್ಕೆ ಎಷ್ಟು ಗ್ಲಾಸ್ ಕಷಾಯ ಕುಡಿದ್ರಿ ನೀವೆಲ್ಲ? ಎಷ್ಟು ಗ್ಲಾಸ್ ಕುಡಿದ್ರಿ? ಎಷ್ಟೋ ಜನರಿಗೆ ಕಷಾಯ ಕುಡಿದು ಅಲ್ಸರ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರಂತೆ. ಅಂದರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತೇಳಿ ಹೇಳಿದ್ರೆ, ಆರೋಗ್ಯದ ವಿಚಾರದಲ್ಲಿ ನಮಗೆ ಇಮಿಡಿಯೇಟ್ ಆಗಿ ಹಾರ್ಟ್ ಅಟ್ಯಾಕ್ ಆದಮೇಲೆ, ಕಾಯಿಲೆ ಬಂದ ಮೇಲೆ ತಗೊಳ್ಳುವಂಥದ್ದಲ್ಲ ಸ್ಟೆಪ್ಸು. ಆರೋಗ್ಯ ಎನ್ನುವಂಥದ್ದು ನಾವು ದಿನದಿಂದ ದಿನ ನಾವು ಅದರ ದೈನಂದಿನ ಚಟುವಟಿಕೆಯಲ್ಲಿ ಆರೋಗ್ಯಕ್ಕಾಗಿ ಟೈಮನ್ನು ಮೀಸಲಿಡಬೇಕು. ಅರ್ಥ ಆಯ್ತಾ? ಇವಾಗ ಹಾರ್ಟಲ್ಲಿ ಬ್ಲಾಕೇಜ್ ಆಗ್ತಾ ಇದೆ ಅಂತೇಳಿ ಹೇಳಿದ್ರೆ 85% ಬ್ಲಾಕೇಜ್ ಆಗೋದಕ್ಕೆ 10 ವರ್ಷ ತಗೊಳುತ್ತೆ. ಬಾಕಿ ಉಳಿದಿರುವಂಥ 15% ಬ್ಲಾಕೇಜು 5 ಮಿನಿಟ್ಸಲ್ಲಿ ಆಗುತ್ತೆ. ಎಷ್ಟು ಹೇಳಿ? 5 ಮಿನಿಟ್ಸಲ್ಲಿ. ಇವಾಗ ಪುನೀತ್ ರಾಜ್ಕುಮಾರ್ ಅವರು ಬ್ಲಾಕೇಜು 85% ಆಗ್ಲಿಕ್ಕೆ ಅವ್ರಿಗೆ ತಗೊಂಡಿರುವಂಥದ್ದು 45 ವರ್ಷ. ಬಾಕಿ 15% ಬ್ಲಾಕೇಜ್ಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆಗಿಬಿಡುತ್ತೆ. ಆದ್ದರಿಂದ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗಬೇಕಾದ್ರೆ, ಕಾಯಿಲೆ ಬರಬೇಕಾದ್ರೆ ನಿಮ್ಗೆ ಇನ್ವಿಟೇಷನ್ ಕೊಟ್ಟು ಬರಲ್ಲ, ಅದು ಮೊದಲಿಂದನೇ ಇರುತ್ತೆ. ಆವಾಗ ನಾವು ಹೆಲ್ತ್ಗೋಸ್ಕರ ಟೈಮ್ ಕೊಡೋದನ್ನು ರೂಢಿಯಲ್ಲಿ ಇಟ್ಕೊಳ್ಕೊಂಡಿರಬೇಕು. ಈಗ ಎಷ್ಟೋ ಜನ ಈಗ ಥೆರಪಿಗೆ ಬರ್ತಾ ಇದ್ದೀರಾ, ಎಷ್ಟೋ ಜನರಿಗೆ ಚೆನ್ನಾಗಿ ನಿದ್ದೆ ಬರ್ತಾ ಇದೆ. ಇವಾಗ ಇಲ್ಲಿಗೆ ಬಂದ ಮೇಲೆ ನನಗೆ ಚೆನ್ನಾಗಿ ನಿದ್ದೆ ಬರ್ತಾ ಇದೆ, ಮೊದಲು ಬರ್ತಾ ಇಲ್ಲ ಅಂತೇಳಿ ಎಕ್ಸ್ಪೀರಿಯನ್ಸ್ ಆಗಿರೋರು ಇಲ್ಲಿಗೆ ಬಂದ ನಂತರ ಚೆನ್ನಾಗಿ ನಿದ್ದೆ ಬರ್ತಾ ಇರೋರು, ಮೊದಲು ಚೆನ್ನಾಗಿ ಬರ್ತಾ ಇಲ್ಲ, ಇವಾಗ ಚೆನ್ನಾಗಿ ಬರ್ತಾ ಇದೆ ಈ ಥೆರಪಿ ತಗೊಂಡ ನಂತರ ಅಂತ ಹೇಳೋರು ಪ್ರಾಮಾಣಿಕವಾಗಿ ಕೈ ಎತ್ತಿ ನೋಡೋಣ. ಓಕೆ, ಯಾರೋ ನಾವೇನಾದರೂ ಟ್ಯಾಬ್ಲೆಟ್ ಕೊಟ್ಟಿದ್ದೀವಾ? ಏನಾಯಿತು? ನಿದ್ದೆ ಹೇಗೆ ಬಂತು? ನಿದ್ದೆ ಮಾತ್ರ ಅಲ್ಲ, ಡಯಾಬಿಟಿಕ್ ಫುಟ್ ಪೇಯ್ನ್ ಇರುವವರಿಗೆ ನೈಟ್ ಪಾದ ಉರಿ ಇರುತ್ತೆ. ಆ ಪಾದ ಉರಿ ಕಡಿಮೆ ಆಗಿದೆ. ಎಷ್ಟು ಜನರಿಗೆ ಆಗಿದೆ ಪಾದ ಉರಿ? ಇದೆಲ್ಲ ಶುಗರ್ ಇರೋರಿಗೆ ನೈಟ್ ಪಾದ ಉರಿ ಇರುತ್ತೆ, ಅವ್ರಿಗೆ ಕಡಿಮೆ ಆಗಿದೆ. ಮಂಡಿ ನೋವು ಕಡಿಮೆ ಆಗುತ್ತೆ, ಇದೆಲ್ಲ ಕಡಿಮೆ ಆಗಿದೆ. ನಿದ್ದೆ ಬರ್ಸಿದ್ದು ಯಾರು? ಪಾದ ಉರಿ ಕಡಿಮೆ ಆಗಲಿಕ್ಕೆ ಕಾರಣ ಏನು? ಏನು ಬ್ಲಡ್ ಸರ್ಕ್ಯುಲೇಷನ್ ಅಂತ ಹೇಳಿದ್ದಾರೆ ಮೇಡಮ್ಗೊಂದು ಚಪ್ಪಾಳೆ ಹೊಡಿರಿ, ಕರೆಕ್ಟಾಗಿ ಹೇಳಿದ್ದಾರೆ. ಈಗ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ಏನಾಗುತ್ತೆ? ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 5 ಕಿಲೋಮೀಟರ್ ವಾಕಿಂಗ್ನ ಅವಶ್ಯಕತೆ ಇದೆ. ಮೆಡಿಕಲ್ ಸೈನ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಎಷ್ಟು ವಾಕಿಂಗ್ ಬೇಕು? 5 ಕಿಲೋಮೀಟ್ರ್. 5 ಕಿಲೋಮೀಟ್ರ್ ವಾಕಿಂಗ್ ಮಾಡಿದಾಗ ಏನಾಗುತ್ತೆ? ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಹಾಗಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಅಂತ ಹೇಳಿದ್ರೆ ಏನು? ಬ್ಲಡ್ ಅಂದರೆ ಏನಂತ ಹೇಳಿ ನೋಡು. ಬ್ಲಡ್ ಏನು ಮಾಡುತ್ತೆ ಹೇಳಿ? ಬ್ಲಡ್ ಅಂದ್ರೇನು? ರಕ್ತ, ಕನ್ನಡದಲ್ಲಿ. ರಕ್ತ ಚಲಾವಣೆ. ಆದರೆ ರಕ್ತ ಅಂದ್ರೆ ಏನು? ಅದು ಏನು ಮಾಡುತ್ತೆ ಅಂತ ಹೇಳಿ ನಂಗೆ ಯಾರಾದರೂ ಒಬ್ರು ಹೇಳಿ ನೋಡೋಣ. ಥ್ಯಾಂಕ್ ಯು ಮೇಡಮ್, ಕರೆಕ್ಟಾಗಿ ಹೇಳಿದ್ದಾರೆ. ನಮಗೆ ದೇಹಕ್ಕೆ ಬೇಕಾದ ನ್ಯೂಟ್ರಿಷನ್ಸ್ ಮತ್ತು ಮಿನರಲ್ಸ್, ಬೇಕಾಗಿರುವಂಥ ಪ್ಲಾಸ್ಮಾ, WBC, RBC ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸಿಂಪಲ್ಲಾಗಿ ಸಾಮಾನ್ಯ ಜನ ಅರ್ಥ ಮಾಡಿಕೊಳ್ಳುವಂಥ ಭಾಷೆಯಲ್ಲಿ ಹೇಳೋದಾದರೆ, ಎಕ್ಸಾಕ್ಟ್ ಮಧ್ಯಾಹ್ನ 1:15 ಊಟ ಮಾಡಿಲ್ಲ ಅಂತೇಳಿ ಹೇಳಿದ್ರೆ ಕೆಲವರಿಗೆ ಶುಗರ್ ಇಲ್ಲ ಅಂದ್ರೂ ಶೇಕ್ ಸ್ಟಾರ್ಟ್ ಆಗುತ್ತೆ, ಕೈ ನಡಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ? ಅಂತೇಳಿ ಹೇಳಿದ್ರೆ ಏನರ್ಥ? ನಿಮ್ಮ ದೇಹದಲ್ಲಿರುವಂಥ ಅಂಗಾಂಗಗಳು ಏನು ಕೇಳ್ತಾ ಇದೆ? ಆಹಾರವನ್ನು ಕೇಳ್ತಾ ಇದೆ. ಕರೆಕ್ಟಾಗಿ ಟೈಮಿಗೆ ನೀನು ಊಟ ಮಾಡಿಲ್ಲ, ನನಗೆ ಆಹಾರ ಬೇಕು ಅಂತ ಕೈ ಕೇಳ್ತಾ ಇದೆ. ಏನಾಗಿ? ಶೇಕ್ ಆಗೋದ್ರ ಮೂಲಕ. ಅಂದರೆ ನಿಮ್ಗೀಗ ಕಣ್ಣಿಗೆ ಫುಡ್ ಬೇಕಂತೇಳಿ ಹೇಳಿದ್ರೆ ನೀವು ಕಣ್ಣಿಗೆ ಇಡ್ಲಿ ಹಾಕಿದ್ರಾಗತ್ತಾ? ಆಗೋದಿಲ್ಲ. ನಾವು ಹಸುವಾದಾಗ ಏನು ಮಾಡ್ತೀವಿ? ಊಟ ಮಾಡ್ತೀವಿ. ಊಟ ಮಾಡಿರುವಂಥದ್ದು ಡೈಜೆಷನ್ ಆಗುತ್ತೆ. ಡೈಜೆಷನ್ ಆದಾಗ ಅದರಲ್ಲಿರುವಂತಹ ನ್ಯೂಟ್ರಿಷನ್ಸ್, ಮಿನರಲ್ಸ್, ಗ್ಲೂಕೋಸ್ ಮತ್ತು ಉಸಿರಾಡುವಾಗ ಏನು ಒಳಗಡೆ ಹೋಗುತ್ತೆ? ಗಾಳಿ ಅಲ್ಲ, ಗಾಳಿ ಉಸಿರಾಡುವಾಗ ಹೋಗಲ್ಲ, ಗಾಳಿ ಮಾತ್ರ ಅಲ್ಲ, ಆಮ್ಲಜನಕ. ಸರ್ ಹೇಳಿದಾಗೆ ಆಮ್ಲಜನಕ ಹೋಗುತ್ತೆ. ನ್ಯೂಟ್ರಿಷನ್ಸ್, ಮಿನರಲ್ಸು, ಆಮ್ಲಜನಕ ಅಂಗಾಂಗಗಳಿಗೆ ತಲುಪಿಸುವಂಥ ಕೆಲಸವನ್ನು ಯಾವ್ದು ಮಾಡುತ್ತೆ?
ರಕ್ತ ಮಾಡುತ್ತೆ. ರಕ್ತ ಏನು ಮಾಡುತ್ತೆ? ನೀವು ತಿಂದಿರುವಂಥ ಆಹಾರವನ್ನು ನಮ್ಮ ದೇಹದಲ್ಲಿರುವಂಥ ಅಂಗಾಂಗಗಳಿಗೆ, ಯಾವುದಲ್ಲ ಅಂಗಾಂಗಗಳು ಯಾವುದು ನಮ್ಮ ದೇಹದಲ್ಲಿ? ಯಾವುದು? ದೊಡ್ಡ ಕರಳು, ಸಣ್ಣ ಕರಳು, ಲಿವರು, ಕಿಡ್ನಿ, ಬ್ರೈನು, ಇದಕ್ಕೆಲ್ಲ ನೀವು ತಿಂದಿರುವಂಥ ಫುಡ್ಡನ್ನು ರೀಚ್ ಮಾಡಿಸುವಂಥ ಕೆಲಸ ಯಾವುದು ಮಾಡುತ್ತೆ? ಬ್ಲಡ್ ಮಾಡುತ್ತೆ. ಈ ಬ್ಲಡ್ ಸರ್ಕ್ಯುಲೇಷನ್ನೇ ಕರೆಕ್ಟಾಗಿ ಆಗಿಲ್ಲ ಅಂದರೆ ಏನಾಗುತ್ತೆ ಇವಾಗ? ಬ್ಲಡ್ ಸರ್ಕ್ಯುಲೇಷನ್ನೇ ಕರೆಕ್ಟಾಗಿ ಆಗಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಬ್ಲಡ್ ಸರ್ಕ್ಯುಲೇಷನ್ ಆಗಿಲ್ಲ ಅಂತ ಹೇಳಿದ್ರೆ ಫುಡ್ ಸರ್ಕ್ಯುಲೇಷನ್ ಆಗಿಲ್ಲ ಅಂತ. ನೀವು ತಿಂದಿರುವಂಥ ಆಹಾರ ಕರೆಕ್ಟಾಗಿ ಎಲ್ಲ ಅಂಗಾಂಗಗಳಿಗೂ ರೀಚ್ ಆಗಿಲ್ಲ ಅಂತೇಳಿ ಅರ್ಥ. ಅರ್ಥ ಆಯ್ತಾ? ಒಂದು ಬ್ಲಡ್ ಸರ್ಕ್ಯುಲೇಷನ್ ಅಂತ ಹೇಳಿದ್ರೆ ನೀವು ತಿಂದಿರುವಂಥ ಆಹಾರವನ್ನು ಅಂಗಾಂಗಗಳಿಗೆ ರೀಚ್ ಮಾಡಿಸುವಂಥ ಕೆಲಸ ಬ್ಲಡ್ ಮಾಡುತ್ತೆ. ಇನ್ನೊಂದೇನು ಮಾಡುತ್ತೆ ಅಂತ ಹೇಳಿದ್ರೆ ಅಂಗಾಂಗಗಳಲ್ಲಿ ಟಾಕ್ಸಿನ್ಸ್ ಇರುತ್ತೆ, ಬೇಡದೇ ಇರುವಂಥ ಕಲ್ಮಶಗಳು, ಅದನ್ನು ಡಿಟಾಕ್ಸಿಫಿಕೇಶನ್ ಮಾಡುವಂಥ ಕೆಲಸವನ್ನು ಬ್ಲಡ್ ಮಾಡುತ್ತೆ. ಯಾರ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಲ್ಲ ಅಂಥವರಿಗೆ ಕಾಯಿಲೆ ಜಾಸ್ತಿ. ಅರ್ಥ ಆಯ್ತಾ? ಕಾಯಿಲೆ ಅಂದ್ರೇನು? ಕಾಯಿಲೆ ಅಂದ್ರೇನು? ಅಕ್ಯುಮುಲೇಷನ್ ಆಫ್ ಟಾಕ್ಸಿನ್ಸ್. ಟಾಕ್ಸಿನ್ ಅಂದರೆ ಬೇಡದೇ ಇರುವಂಥ ಕಲ್ಮಶಗಳು ನಿಮ್ಮ ದೇಹದಲ್ಲಿ ಕರೆಕ್ಟಾಗಿ ಹೊರಗೋಗಿಲ್ಲ ಮತ್ತು ನಿಮ್ಮ ಅಂಗಾಂಗಗಳಿಗೆ ಕರೆಕ್ಟಾಗಿ ಬ್ಲಡ್ ರೀಚ್ ಆಗಿಲ್ಲ ಅಂತ ಹೇಳಿದರೆ ಅದು ಕಾಯಿಲೆ ಆಗಿ ಪ್ರೊಜೆಕ್ಟ್ ಆಗುತ್ತೆ. ಬೇಡದೇ ಇರುವಂಥ ಕಲ್ಮಶ ಯಾವುದ್ರ ಮೂಲಕ ಹೊರಗಡೆ ಹೋಗ್ಬೇಕು ಹೇಳಿ? ಬಾಡಿಯಿಂದ ಯಾವುದ್ರಲ್ಲಿ ಹೋಗುತ್ತೆ? ಬೆವರಿಂದ. ಮತ್ತೆ ಮತ್ತೆ ಯೂರಿನ್, ಮತ್ತೆ ಮೋಷನ್. ಬೆವರು, ಯೂರಿನ್ನು, ಮೋಷನ್ನು ಕರೆಕ್ಟಾಗಿ ಹೋಗಬೇಕು. ಅದ್ರ ಜೊತೆಗೆ ತಿಂದಿರುವಂಥ ಆಹಾರ ಕರೆಕ್ಟಾಗಿ ಅಂಗಾಂಗಗಳಿಗೆ ರೀಚ್ ಆದರೆ ಕಾಯಿಲೆ ಎನ್ನುವಂಥದ್ದು ಬರಲ್ಲ. ಯಾರ್ಯಾರಿಗೆ ಕಾಯಿಲೆ ಇದೆ 90% ಡಿಸೀಸಸ್ ಬರುವಂಥದ್ದು ಇಂಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನಿಂದ. ಯಾರ ದೇಹದಲ್ಲಿ ಕರೆಕ್ಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ ಅಂಥವರಿಗೆ ಕಾಯಿಲೆಗಳು ಕಾಣಿಸ್ಕೊಳ್ಳುವಂಥದ್ದು. ಅರ್ಥ ಆಯ್ತಲ್ಲ? ಓಕೆ, ಇವಾಗ ಬ್ಲಡ್ ಸರ್ಕ್ಯುಲೇಷನ್ ಅರ್ಥ ಆಯ್ತು ನಿಮಗೆ? ಬ್ಲಡ್ ಸರ್ಕ್ಯುಲೇಷನ್ ಅಂತ ಹೇಳಿದ್ರೆ ನೀವು ತಿಂದಿರುವಂಥ ಆಹಾರವನ್ನು ಸರ್ಕ್ಯುಲೇಟ್ ಮಾಡುವಂಥದ್ದು, ಮತ್ತೊಂದು ಡಿಟಾಕ್ಸಿಫಿಕೇಷನ್ ಮಾಡುವಂಥದ್ದು. ಈಗ ತುಂಬ ಕಾಯಿಲೆಗಳು ಕೇಳಿದ್ರಿ ನೀವು. ಡಯಾಬಿಟೀಸು, ಆಮೇಲೆ ಮಂಡಿ ನೋವು, ಥೈರಾಯ್ಡ್ ಯಾರ್ಯಾರಿಗಿದೆ? ಥೈರಾಯ್ಡು ಕೈ ಎತ್ತಿ ನೋಡು. ಥೈರಾಯ್ಡ್ ಇರೋರು, ಥೈರಾಯ್ಡ್ ಪ್ರಾಬ್ಲಮ್. ಓಕೆ, 2-3 ಜನ. ಓಕೆ, ಥೈರಾಯ್ಡು, ಇದೆಲ್ಲ ಕಾಯಿಲೆಗಳು ಹೊಸ ಇವಾಗ ಕೇಳ್ತಿರುವಂಥ ಹೆಸರುಗಳು. ಒಂದು 20 ವರ್ಷ 30 ವರ್ಷ, ಒಂದು 30 ವರ್ಷದ ಹಿಂದೆ ನಿಮ್ಮ ತಂದೆ ತಾಯಿಗೆ ಡಯಾಬಿಟಿಸ್, ಶುಗರ್ ಎನ್ನುವಂಥ ಕಾಯಿಲೆ ಇತ್ತಾ? ಯಾರ ತಂದೆ ತಾಯಿಗೆ, ಇಲ್ಲಿರುವಂಥ ತಂದೆ ತಾಯಿಗೆ ಯಾರಿಗಿದೆ ಹೇಳಿ ಡಯಾಬಿಟಿಸ್? ನಿಮ್ಮ ತಾತ ಯಾರಿಗಾದರೂ? ಕೆಲವರಿಗೆ ಮಾತ್ರ. ಈಗ ಎಲ್ಲರ ಮನೆಯಲ್ಲೂ, ಯಾರ ಮನೆಯಲ್ಲೂ ಒಬ್ರಿಗೂ ಡಯಾಬಿಟಿಸ್ ಇಲ್ಲ ಅನ್ನೋರು ಕೈ ಎತ್ತಿ. ನಮ್ಮ ಮನೆಯಲ್ಲಿ ಒಬ್ರಿಗೂ ಇಲ್ಲ ಅನ್ನೋರು ಕೈ ಎತ್ತಿ. ನಮ್ಮ ಮನೇಲಿ ಒಬ್ರಿಗೂ ಇಲ್ಲ. ನಿಮ್ಮ ತಂದೆ ತಾಯಿ ಇರ್ಬೋದು. ಎಷ್ಟು ಜನರಿಗೆ? ಇಷ್ಟು ಜನರಲ್ಲಿ 4 ಕೈ ಮೇಲೆ ಬಂತಷ್ಟೇ. ಇಷ್ಟು ಜನರಲ್ಲಿ 4 ಕೈ ಮೇಲೆ ಬಂತಷ್ಟೇ. ಅರ್ಥ ಆಯ್ತಲ್ಲ? ಅಂದರೆ 30-40 ವರ್ಷಗಳ ಹಿಂದೆ ನೀವು ಡಯಾಬಿಟಿಸ್ ಎನ್ನುವಂಥ, ಶುಗರ್ ಎನ್ನುವಂಥ ಹೆಸರನ್ನು ಕೇಳಲೇ ಇಲ್ಲ. ಒಂದು 30-40 ವರ್ಷಗಳ ಬದಲಾವಣೆಯಲ್ಲಿ ಎಷ್ಟು ಕಾಯಿಲೆಗಳು ಬಂತಂತೇಳಿ ಹೇಳಿದರೆ, ಈ ಡಯಾಬಿಟಿಸು, ಥೈರಾಯ್ಡು, ಮಂಡಿ ನೋವು, BP ಇದೆಲ್ಲ ಇವಾಗ ರೀಸೆಂಟ್, ಒಂದು 40 ವರ್ಷಕ್ಕಿಂತ ಈಚೆ, 30 ವರ್ಷಕ್ಕಿಂತ ಈಚೆ, ತುಂಬ ಕೆಲವರು 10 ವರ್ಷಕ್ಕಿಂತ ಈಚೆ ಈ ಹೆಸರುಗಳನ್ನೆಲ್ಲ ಕೇಳ್ತಾ ಇದ್ದೀರಾ. ಮೊದಲೆಲ್ಲ ಈ ಶುಗರ್ ಎನ್ನುವಂಥದ್ದು ಶ್ರೀಮಂತರ ಕಾಯಿಲೆ ಅಂತ ಇದ್ರು ಅಲ್ವಾ ಸರ್? ಶ್ರೀಮಂತರ ಮನೇಲಿ ಮಾತ್ರ ಇರುತ್ತೆ. ಈಗ ನಮಗೇನು ಇದಿಲ್ಲ ಶುಗರ್ಗೆ, ನಾವೆಲ್ಲರ ಮನೆಯಲ್ಲೂ ಇದ್ದೀವಿ ಅಲ್ವಾ? ಶ್ರೀಮಂತರು ಬಡವರು ಯಾವ ಭೇದ ಭಾವನೂ ಇಲ್ಲ ನಮಗೆ, ಎಲ್ಲರ ಮನೆಯಲ್ಲೂ ಡಯಾಬಿಟಿಸ್ ಇದೆ. ಹಾಗಿದ್ರೆ ಈ ಒಂದು 30-40 ವರ್ಷದಲ್ಲಿ ಇಷ್ಟೊಂದು ಡಯಾಬಿಟಿಸ್ ಬದಲಾವಣೆ, ಜನರಲ್ಲಿ ಡಯಾಬಿಟಿಸ್ ಕಾಣಿಸ್ಕೊಳ್ಳಿಕ್ಕೆ ಕಾರಣ ಏನು? ಇಲ್ಲಿರೋರು 98% ಮನೆಯಲ್ಲಿ ಶುಗರ್ ಎನ್ನುವಂಥದ್ದಿದೆ. ಶುಗರ್ ಅಂತೇಳಿ ಹೇಳಿದ್ರೆ ಅಷ್ಟು ಈಸಿಯಾಗಿ ತಗೊಳ್ಬೇಡಿ. ಶುಗರ್ ಫಸ್ಟ್ ಡ್ಯಾಮೇಜ್ ಮಾಡುವಂಥದ್ದು ಕಂಪ್ಲೀಟ್ ನಿಮ್ಮ ನರಮಂಡಲವನ್ನು ಡ್ಯಾಮೇಜ್ ಮಾಡುವಂಥದ್ದು. ಅರ್ಥ ಆಯ್ತಾ? ಕಂಪ್ಲೀಟು ನಿಮ್ಮ ನರ್ವಸ್ ಸಿಸ್ಟಮನ್ನು ಕೊಲಾಪ್ಸ್ ಮಾಡುತ್ತೆ. 5 ವರ್ಷ ಆದಮೇಲೆ 2 ಹೊತ್ತು ಟ್ಯಾಬ್ಲೆಟು, 5, 6, 7, 8 ವರ್ಷ ಆದಮೇಲೆ ಇನ್ಸುಲಿನ್ನು, ಆಮೇಲೆ 2 ಡೋಸ್ ಇನ್ಸುಲಿನ್ನು, 3 ಡೋಸ್ ಇನ್ಸುಲಿನ್ನು, ಆಮೇಲೆ ಕಾಯಿಲೆ ಒಂದು ಗಾಯ ಆದರೆ ವಾಸಿ ಆಗಲ್ಲ, ಆಮೇಲೆ ಗ್ಯಾಂಗ್ರೇನು, ಈ ಲೆವೆಲ್ಗೆ ಹೋಗುತ್ತೆ. ಅರ್ಥ ಆಯ್ತಾ? ಶುಗರ್ ಅಂದರೆ ಅಷ್ಟು ಈಸಿಯಾಗಿ ತಗೊಳ್ಬೇಡಿ. ಅಂದರೆ ಒಂದು 30-40 ವರ್ಷದಲ್ಲಿ ಡಯಾಬಿಟಿಸು, ಈ ರೀತಿ ಹೊಸ ಹೊಸ ಕಾಯಿಲೆಗಳು ಇಷ್ಟೊಂದು ಪ್ರಮಾಣದಲ್ಲಿ ಜಾಸ್ತಿ ಆಗಲಿಕ್ಕೆ ಕಾರಣ ಏನು ಹೇಳಿ ನೋಡೋಣ.
ಆಹಾರ, ಮತ್ತೆ ಆಹಾರ ಮಾತ್ರನಾ? ಕಲುಷಿತ ಗಾಳಿ, ನೀರು, ಹಾಂ, ಕೆಮಿಕಲ್, ಹೌದು, ಇದೊಂದು ಕಾರಣ. ಹಾಂ, ಸಮ್ ಪರ್ಸೆಂಟೇಜ್ ಅದು ಕಾರಣ. ಮುಖ್ಯವಾಗಿ ಏನು ಕಾರಣ ಅಂತ ನಾನು ಹೇಳ್ತೀನಿ, ಸಿಂಪಲ್. ಇವಾಗ ತೊಕ್ಕೊಟ್ಟೆಲ್ಲಿಂದ 5 ಕಿಲೋಮೀಟ್ರ್ ಆಗುತ್ತಾ? ತೊಕ್ಕೊಟ್ಟಲ್ಲಿ ಸ್ಕೂಲಿದೆ. ನೀವೆಲ್ಲ ತೊಕ್ಕೊಟ್ಟ ಸ್ಕೂಲಿಗೆ ಹೋಗ್ಬೇಕಾದ್ರೆ ಹೇಗೆ ಹೋದ್ರಿ? ಹಾಂ, ನಡ್ಕೊಂಡು ಹೋದ್ರಿ. ಈಗ ಮಕ್ಕಳನ್ನ ಹೇಗೆ ಕಳಿಸ್ತಾ ಇದ್ದೀರಾ ನಿಮ್ಮ ಮಕ್ಕಳನ್ನು? ಹಾಂ, ಬಸ್ಸಲ್ಲ, ಎ ಸಿ ಬಸ್ಸು. ಬಸ್ಸು ಮಾತ್ರ ಅಲ್ಲ, ಎ ಸಿ ಬಸ್ಸು. ಹಾಂ, ನೀವು ಮೊದಲು ಮಸಾಲ ಹೇಗೆ ರುಬ್ತಾ ಇದ್ರಿ ಲೇಡೀಸು ಮನೆಯಲ್ಲಿ? ಕಲ್ಲಲ್ಲಿ ಕಡಿತಾ ಇದ್ರಿ. ಈಗ ಈಗ ಮಿಕ್ಸಿ, ಗ್ರೈಂಡರು, ವಾಷಿಂಗ್ ಮಿಷಿನು ಅಲ್ವಾ? ಬಟ್ಟೆ ಹೇಗೆ ವಾಶ್ ಮಾಡ್ತಾ ಇದ್ರಿ ಮೊದಲು? ಹಾಂ, ಅಂದರೆ ನೀವು ನಮಗೆ ಗೊತ್ತಿಲ್ಲದೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಪ್ರತಿಯೊಂದು ಕೆಲಸಗಳಿಗೂ ಮೆಷಿನರಿಗಳನ್ನು ಡಿಪೆಂಡ್ ಆಗ್ತಾ ಇದ್ದೀವಿ. ಅರ್ಥ ಆಯ್ತಾ? ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಮೊದಲೆಲ್ಲ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮ್ಮ ದೇಹದಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಆಗ್ತಾ ಇತ್ತು. ಮಸಾಲ ರುಬ್ತಾ ಇದ್ರಿ, ಬಟ್ಟೆ ವಾಶ್ ಮಾಡ್ತಾ ಇದ್ರಿ, ಅದ್ರ ಜೊತೆಗೆ ಬಾವಿಯಿಂದ ನೀರು ಸೇರ್ತಾ ಇದ್ರಿ, ನೀರು ಎಳಿತಾ ಇದ್ರಿ. ಅದರಷ್ಟು ಎಕ್ಸಸೈಸು ಬೇರೆ ಯಾವುದೂ ಇಲ್ಲ. ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ತಾ ಇದ್ರಿ. ಹೌದೌದು, ನೆಲದಲ್ಲೇ ಕೂತ್ಕೊಂಡು ಅಡುಗೆ ಮಾಡ್ತಾ ಇದ್ರು, ನೆಲದಲ್ಲಿ ಕೂತ್ಕೊಂಡು ತಿಂಡಿ ತಿಂತಾ ಇದ್ವಿ. ಇದರಿಂದಾಗಿ ನಿಮ್ಮ ಜಾಯಿಂಟ್ಗಳಿಗೆ ಎಕ್ಸಸೈಸ್ ಆಗ್ತಾ ಇತ್ತು ಕೂತ್ಕೊಳ್ಳೋದ್ರಿಂದ ನೆಲದ ಮೇಲೆ. ಅದ್ರ ಜೊತೆಗೆ ಫಿಸಿಕಲ್ ಎಕ್ಸಸೈಸ್ ಅಂತೇಳಿ ಹೇಳಿ ನೀವೇನು ಕಷ್ಟಪಟ್ಟು ಮಾಡಬೇಕಾಗಿರುವಂಥ ಅಗತ್ಯ ಇಲ್ಲ. ನಿಮಗೆ ಗೊತ್ತಿಲ್ಲದೇನೆ ಎವ್ರಿಡೇ ನಿಮ್ಮ ದೇಹದಲ್ಲಿ ಎಷ್ಟು ಬೆವರು ಹೋಗ್ತಾ ಇತ್ತು, ಎಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇತ್ತು. ಇದರಿಂದಾಗಿ ನಮ್ಮ ತಾತ ಇರ್ಬೋದು, ಮುತ್ತಾತ ಇರ್ಬೋದು, ಯಾವುದೇ ಮೆಡಿಸಿನ್ ಇಲ್ಲದೆ, ಯಾವುದೇ ಟ್ರೀಟ್ಮೆಂಟ್ ಇಲ್ಲದೆ 100 ವರ್ಷ ಆರಾಮಾಗಿ ಬದುಕ್ತಾ ಇದ್ರು ಅಲ್ವಾ? ಯಾವುದೇ ಕಾಯಿಲೆ ಇಲ್ಲದೆ ಅವ್ರ ಕೆಲಸವನ್ನು ಅವರೇ ಮಾಡಿಕೊಂಡು, ಯಾರ ಒಂದು ಹೆಲ್ಪನ್ನು ತಗೊಳ್ಳದೆ ಅವ್ರ ಕೆಲಸವನ್ನು ಅವರೇ ಮಾಡಿಕೊಂಡು ಅವರೇ ಸಾಯ್ತಾ ಇದ್ರು, ಯಾವುದೇ ಪ್ರಾಬ್ಲಮ್ ಇಲ್ದೇನೆ, ಹಾಸ್ಪಿಟ್ಲಿಗೆ ಹೋಗ್ದೇನೆ. ಆದರೆ ಈಗ ಆಫ್ಟರ್ 40 ವರ್ಷಕ್ಕಿಂತ ಮೇಲೆ ಈಗ ಎಲ್ಲಿಗೂ ಆಲ್ಮೋಸ್ಟ್ ಎಲ್ರಿಗೂ ಈಗ ಡಯಾಬಿಟಿಸು, BP ಕಾಯಿಲೆಗಳು, ಚಿಕ್ಕ ವಯಸ್ಸಲ್ಲೇ ಸಾವು. ಇದಕ್ಕೆಲ್ಲ ಕಾರಣ ಏನಂತೇಳಿ ಹೇಳಿದ್ರೆ, ಒಂದು ನಮ್ಮ ಲೈಫ್ ಸ್ಟೈಲ್. ಇನ್ನೊಂದೇನಂತೇಳಿ ಹೇಳಿದ್ರೆ, ಆವಾಗಲೇ ಸರ್ ಹೇಳ್ದಾಗೆ ನಾವು ತಿನ್ನುವಂಥ ಆಹಾರ ಮೊದಲಿನಷ್ಟು ಶುದ್ಧವಾಗಿದೆಯಾ? ನಮ್ಮ ಸ್ವಾತಂತ್ರ್ಯ ಬರುವಾಗ ನಮ್ಮ ಪಾಪ್ಯುಲೇಷನ್ ಎಷ್ಟಿತ್ತು ಸರ್? ಪಾಪ್ಯುಲೇಷನ್ ಸ್ವಾತಂತ್ರ್ಯ ಬರುವಾಗ 30 ಕೋಟಿ. ಇವಾಗ 130 ಅಲ್ಲ, 140 ಆಗಿದೆ. 140 ಜನರಿಗೆ ಫೀಡಿಂಗ್ ಮಾಡ್ಬೇಕಂತ ಹೇಳಿದ್ರೆ ರೈತರು ಅನಿವಾರ್ಯವಾಗಿ ಏನು ಹಾಕಬೇಕಾಯಿತು? ಕೆಮಿಕಲ್ ಹಾಕಲೇಬೇಕಾಯಿತು. ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡ್ತಾ ಇದ್ದಾರೆ. ಕೀಟನಾಶಕಗಳು, ಕೆಮಿಕಲ್ ಕೀಟನಾಶಕಗಳು, ಪೆಸ್ಟಿಸೈಡ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವಾಗ ರೈತರಿಂದ ನೆಕ್ಸ್ಟ್ ಸ್ಟೆಪ್ಪು ದಲ್ಲಾಳಿಗಳ ಕೈಗೆ ಬಂದಮೇಲೆ ಈ ತರಕಾರಿಗಳನ್ನೆಲ್ಲ ಇನ್ನೊಂದು ಕೆಮಿಕಲ್ ಹಾಕಿ ಇದು ಮಾಡ್ತಾ ಇದ್ದಾರೆ. ಈಗ ಏನು ಹೇಳಿ? ಹೌದು, ಪೆಸ್ಟಿಸೈಡ್ಸ್, ಪ್ರಿಸರ್ವೇಟಿವ್ಸು ಅಲ್ಲ ಅಂದರು, ಅದಕ್ಕಿಂತ ಎಕ್ಸ್ಟ್ರೀಮ್. ನಾವು ವಿಜಯನಗರದಲ್ಲಿ ಒಂದು ಶಾಪ್ ಇದೆ, ಅಲ್ಲಿ ನೀವು ಟೊಮೊಟೊ ತಗೊಂಡ್ರೆ 1.5 ತಿಂಗಳಾದರೂ ಏನೂ ಆಗಲ್ಲ. ಫ್ರಿಜ್ಜಲ್ಲಿ ಇಡೋದು ಬೇಡ, ನೀವು ಹಾಗೆ ಹೊರಗಡೆ ಇಡಿ, 1.5 ತಿಂಗಳಾದರೂ ಕೆಡೋದಿಲ್ಲ. ಅಂದರೆ ಒಂದು ನಾವು ಫಿಸಿಕಲ್ ಎಕ್ಸಸೈಸ್ ಮಾಡಿ ಬಾಡಿಯಲ್ಲಿರುವಂಥ ಟಾಕ್ಸಿನ್ಸನ್ನು ಹೊರಗಡೆ ಹಾಕೋದು ಇಲ್ಲ, ಇನ್ನೊಂದು ತಿಂತಾ ಇರೋದೇನೋ ಕೆಮಿಕಲ್ಲು. ಅದ್ರ ಜೊತೆಗೆ ಮತ್ತೊಂದಾಗಿದೆ ಈಗ, ಒಂದು ತಲೆನೋವು ಬಂದ್ರೂ ಇಮಿಡಿಯೇಟಾಗಿ ವಿಕ್ಸ್ ಆ್ಯಕ್ಷನ್ 500. ಲೇಡೀಸ್ ಅಂತೂ 3 ಕೊಡಿ ಅಂತಾರೆ. 3 ಒಂದೇ ಸಲ, ಏನೋ ಚಾಕ್ಲೇಟ್ ತಿಂದಂಗೆ, ಲಾಲಿಪಾಪ್ ತಿಂದಂಗೆ ಅಲ್ವಾ? ಏನಾಗುತ್ತೆ ಅಂದರೆ ಈಗ ನಿಮ್ಮ ಮಕ್ಕಳೆಲ್ಲ ಫಾರಿನಲ್ಲಿ ಇರ್ಬೋದು, ಯುರೋಪಿಯನ್ ಕಂಟ್ರೀಸಲ್ಲಿ 20 mg ಜಾಸ್ತಿ ಟ್ಯಾಬ್ಲೆಟನ್ನು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡಲ್ಲ. ಎಷ್ಟು mg? 20 mg. ನಾವಿಲ್ಲಿ 1024 mg ನಾವು ಟ್ಯಾಬ್ಲೆಟನ್ನು ಯಾವುದೇ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಕ್ಕಳ ಹತ್ರ ಮೆಡಿಕಲ್ಗೆ ಹೋಗಿ ತಗೊಂಬ ಅಂತ ಹೇಳಿದ್ರು ತಗೊಂಡು ಬರ್ಬೋದು. ಅರ್ಥ ಆಯ್ತಲ್ಲ? ಒಂದು ಫಿಸಿಕಲ್ ಎಕ್ಸಸೈಸ್ ಇಲ್ಲದೆ ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸಿನ್ಸನ್ನು ಹೊರಗಡೆ ಹಾಕಲ್ಲ. ಒಂದು ನಾವು ತಿಂದಿರುವಂಥ ಆಹಾರ ನಮ್ಮ ಆರ್ಗನ್ಗಳಿಗೆ ಕರೆಕ್ಟಾಗಿ ರೀಚ್ ಆಗಲ್ಲ. ಮತ್ತು ಬಾಡಿಯಲ್ಲಿ ಟಾಕ್ಸಿನ್ಸ್ ಎನ್ನುವಂಥದ್ದು ಅಕ್ಯುಮುಲೇಟ್ ಆಗ್ತಾ ಇದೆ. ಇದರಿಂದಾಗಿ ಯಾವುದು ಜಾಸ್ತಿ ಆಗಿದೆ? ಕಾಯಿಲೆಗಳು ಜಾಸ್ತಿ ಆಗಿದೆ. ಈಗ ಡಾಕ್ಟರ್ KG ಕಲ್ಲೂರ್ ಅಂತ ಇದ್ದಾರೆ ಬೆಂಗಳೂರಲ್ಲಿ, HCG ಹಾಸ್ಪಿಟಲ್ ಗೊತ್ತಲ್ಲ? HCG ಹಾಸ್ಪಿಟಲ್, ಫೇಮಸ್ ಹಾಸ್ಪಿಟಲ್. ಡಾಕ್ಟರ್ KG ಕಲ್ಲೂರ್ ಅಂತ ಇದ್ದಾರೆ. ಅವರೊಂದು ನಮ್ಮ ಜೊತೆ ಒಂದು ಫಂಕ್ಷನಲ್ಲಿ ಹೇಳ್ತಾ ಇದ್ರು, ನೀವು ಯಾವುದೇ ಸಿಗರೇಟ್ ಸೇದಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಬೆಂಗಳೂರು ಅಂತ ಸಿಟಿಯಲ್ಲಿ ಒಂದು
ಕಾಲು ಗಂಟೆ ಬೈಕಲ್ಲಿ ಓಡಾಡಿದ್ರೆ ಸಾಕು. ಏನು ಹೇಳಿ? ಕಾಲು ಗಂಟೆ ಬೈಕಲ್ಲಿ ಓಡಾಡಿದ್ರೆ ಸಾಕು, ನಮ್ಮ ದೇಹದಲ್ಲಿ 1 ಪ್ಯಾಕ್ ಸಿಗರೇಟ್ ಸೇದಿರುವಷ್ಟು ಸ್ಮೋಕ್ ಎನ್ನುವಂಥದ್ದು ಒಳಗಡೆ ಅಕ್ಯುಮುಲೇಟ್ ಆಗುತ್ತೆ. ಅಂದರೆ ಬೇರೆ ಬೇರೆ ವಿಧಾನಗಳಿಂದ ದೇಹದಲ್ಲಿ ಟಾಕ್ಸಿನ್ಸ್ ಎನ್ನುವಂಥದ್ದು ಅಕ್ಯುಮುಲೇಟ್ ಆಗುತ್ತೆ. ಆದರೆ ಇದನ್ನು ಹೊರಗಾಗಲಿಕ್ಕೆ ಯಾವುದೇ ಒಂದು ಮೆಡಿಕಲ್ ಸೈನ್ಸಿಂದ ಇಂಜೆಕ್ಷನ್ನಿಂದ ಸಾಧ್ಯ ಇಲ್ಲ. ಇದಕ್ಕೇನಾಗಬೇಕು? ಈ ಬಾಡಿಯಲ್ಲಿರುವಂಥ ಟಾಕ್ಸಿನ್ಸ್ ಹೊರಗಾಗಬೇಕಾದ್ರೆ ಯಾವುದೇ ಇಂಜೆಕ್ಷನ್ ಕೊಟ್ಟು ಹೊರಗಾಕ್ಲಿಕ್ಕೆ ಆಗಲ್ಲ. ಏನಾಗಬೇಕು? ಬ್ಲಡ್ ಸರ್ಕ್ಯುಲೇಷನ್ ಆಗಲೇಬೇಕು. ಏನಾಗಬೇಕು? ಬ್ಲಡ್ ಸರ್ಕ್ಯುಲೇಷನ್ ಎನ್ನುವಂಥದ್ದು ಆಗಲೇಬೇಕು. ಬ್ಲಡ್ ಸರ್ಕ್ಯುಲೇಷನ್ ಇಲ್ಲದೆ ಬೇರೆ ಯಾವ ಇದರಲ್ಲಿ ಯೂಸ್ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಒಬ್ಬ ಹ್ಯೂಮನ್ ಬಾಡಿಗೆ ಒಂದು ದಿನಕ್ಕೆ 5 ಕಿಲೋಮೀಟರ್ ವಾಕಿಂಗ್ನ ಅವಶ್ಯಕತೆ ಇದೆ. ಎಲ್ರಿಗೂ ವಾಕಿಂಗ್ ಮಾಡ್ಲಿಕ್ಕೆ ಆಗಲ್ಲ, ಮಂಡಿ ನೋವಿರುತ್ತೆ. ವಾಕಿಂಗ್ ಅಂತ ಹೇಳಿದ್ರೆ ಸ್ಲೋ ಆಗಿ 5 ಕಿಲೋಮೀಟರ್ ಹೋದ್ರೆ ಆಗಲ್ಲ, ಸ್ಪೀಡ್ ನಡಿಬೇಕು, ಬೆವರು ಬರಬೇಕು, ಆಗ ಮಾತ್ರ. ನೀವು ಮನೆಯಲ್ಲಿ ಈಗ ಕೆಲಸ ಮಾಡಬೇಕಾದ್ರೆ 5 ಕಿಲೋಮೀಟರ್ ಅದು ಆಗಲ್ಲ, ಸ್ವೆಟ್ ಆಗಬೇಕು. 5 ಕಿಲೋಮೀಟರ್ ವಾಕಿಂಗ್ನ ಒಂದು ಅವಶ್ಯಕತೆ ಇದೆ. ಅರ್ಥ ಆಯ್ತಲ್ಲ? ಈಗ ಎಷ್ಟೋ ಜನರಿಗೆ ಡಯಾಬಿಟಿಸ್ ಇದೆ. ನಮ್ಮ ಮೆಷಿನಲ್ಲಿ ಅರ್ಧ ಗಂಟೆ ಥೆರಪಿ ಅಲ್ವಾ? ಎಷ್ಟು? ಅರ್ಧ ಗಂಟೆಯಲ್ಲಿ ಏನಾಗುತ್ತೆ ಹೇಳಿ? 5 ಕಿಲೋಮೀಟರ್ ವಾಕಿಂಗ್ ಮಾಡಿದಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗಿದೆ. ಇವಾಗ ನೋಡಿದ್ದೀನಿ ಇಷ್ಟೊಂದು ಜನರಿಗೆ ತುಂಬ ಜನರಿಗೆ ಚೆನ್ನಾಗಿ ನಿದ್ದೆ ಬಂದಿದೆ. ನಿದ್ದೆ ಯಾಕೆ ಬಂತೇಳಿ? ಬ್ಲಡ್ ಸರ್ಕ್ಯುಲೇಷನ್ ಆಯಿತು. ಬ್ಲಡ್ ಸರ್ಕ್ಯುಲೇಷನ್ ಆದಾಗ ಆವಾಗಲೇ ಹೇಳಿದೆ ನಾನು, ಎಷ್ಟೋ ವರ್ಷಗಳಿಂದ ಕರೆಕ್ಟಾಗಿ ಬ್ಲಡ್ ರೀಚ್ ಆಗದೆ ಇರುವಂಥ ಅಂಗಾಂಗಗಳಿಗೆ ಬ್ಲಡ್ ರೀಚ್ ಆಯಿತು, ಬ್ರೈನ್ಗೆ ಕರೆಕ್ಟಾಗಿ ಬ್ಲಡ್ ಸಪ್ಲೈ ಆಯಿತು. ಬ್ಲಡ್ ಸಪ್ಲೈ ಆಯಿತು ಅಂತೇಳಿ ಹೇಳಿದ್ರೆ ಏನು ಸಪ್ಲೈ ಆಯಿತು ಅಂತ ಅರ್ಥ? ಫುಡ್ ಸಪ್ಲೈ ಆಗಿದೆ ಅಂತ ಅರ್ಥ, ಫುಡ್ ರೀಚ್ ಆಗಿದೆ ಅಂತೇಳಿ ಅರ್ಥ. ಎಷ್ಟೋ ವರ್ಷಗಳಿಂದ ಆಹಾರವನ್ನು ಕಾಣದೇ ಇರುವಂಥ ಅಂಗಾಂಗಗಳಿಗೆ ಆಹಾರವನ್ನು ಕೊಟ್ಟಾಗ ಆಟೋಮೆಟಿಕ್ಕಾಗಿ ನಿದ್ದೆ ಬರುತ್ತೆ. ಇಲ್ಲಿ ಬಂದಿರುವಂಥ 80% ಜನರಿಗೆ ಚೆನ್ನಾಗಿ ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಯಾಕೆ ನಿದ್ದೆ ಚೆನ್ನಾಗಿ ಬಂತಂತ ಅರ್ಥ ಆಯ್ತಾ ನಿಮಗೆ? ನೀವು ತಿಂತಾ ಇದ್ರಿ, ಆದರೆ ಕರೆಕ್ಟಾಗಿ ರೀಚ್ ಆಗ್ತಾ ಇರಲಿಲ್ಲ, ಅಂಗಾಂಗಗಳಿಗೆ ರೀಚ್ ಆಗ್ತಾ ಇರಲಿಲ್ಲ. ನಮ್ಮ ಮೆಷಿನ್ ಏನು ಮಾಡ್ತು? ನಿಮ್ಮ ಅಂಗಾಂಗಗಳಿಗೆ ರೀಚ್ ಆಗೋದ್ರ ಮೂಲಕ ನಿಮಗೆ ನಿದ್ದೆ ಚೆನ್ನಾಗಿ ಬಂತು. ನಿದ್ದೆ ಸೌಂಡ್ ಸ್ಲೀಪ್ ಅಂತ ಕರಿತೀವಿ. ಸೌಂಡ್ ಸ್ಲೀಪ್ ಅಂದರೆ ಏನು ಹೇಳಿ? ಗಾಢ ನಿದ್ರೆ ಹೇಗಿರುತ್ತೆ? ಗಾಢ ನಿದ್ರೆಯಲ್ಲಿ ರೊಮ್ಯಾಂಟಿಕ್ ಕನಸುಗಳಿರುತ್ತಾ? ಇರುತ್ತಾ? ಇಲ್ಲ. ಗಾಢ ನಿದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ, ನಿಮಗೆ ಮಲಗಿರೋದು ಗೊತ್ತಿರುತ್ತೆ, ಮತ್ತೆ ಬೆಳಿಗ್ಗೆ ಎದ್ದಿರೋದು ಗೊತ್ತಿರುತ್ತೆ ಅಷ್ಟೇ, ಇನ್ನೇನು ಗೊತ್ತಿರೋದಿಲ್ಲ. ಮಿಡ್ಲಲ್ಲಿ ಏನಾದರೂ ಒಂದು ಕನಸು ಬಂತು, ಮಲಗಿರ್ತೀರ ಕೆಲವರು, ಆದರೆ ಏನೋ ಒಂದು ಕೆಲಸ ಮಾಡ್ದಂಗೆ ನಿಮ್ಮ ಮೈಂಡು ಮಲಗಿರಲ್ಲ, ಬ್ರೈನ್ ಕರೆಕ್ಟಾಗಿ ಮಲಗಿರಲ್ಲ. ಅದಕ್ಕೆ ಗಾಢ ನಿದ್ರೆ ಅಂತ ಕರೆಯಲ್ಲ. ನಿದ್ದೆ ಕರೆಕ್ಟಾಗಿ ಆಗಲ್ಲ, ನಿಮ್ಮ ಡಾರ್ಕ್ ಸರ್ಕಲ್ ಆಗಿಬಿಡುತ್ತೆ ಕಣ್ಣು ಕೆಳಗಡೆ. ಗಾಢ ನಿದ್ರೆ ಅಂತ ಹೇಳಿದರೆ ಮಲಗಿರೋದು ಗೊತ್ತಿರಬೇಕು, ಬೆಳಿಗ್ಗೆ ಎದ್ದಿರೋದು ಗೊತ್ತಿರಬೇಕು. ಓಕೆ, ಇಷ್ಟೊತ್ತರಿಗೆ ನಾನು ಹೇಳ್ತಾ ಇದ್ದೆ ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ಏನು, ಹೇಗಾಗತ್ತೆ ಇದೆಲ್ಲ ಅಂತೇಳಿ. ಇವಾಗ ಇಷ್ಟು ಜನರಿಗೆ ಡಯಾಬಿಟಿಸ್ ಇದೆ. ಯಾರು ಮುಜುಗರ ಪಟ್ಟುಕೊಳ್ಬೇಡಿ. ಯಾರ್ಯಾರಿಗೆ ಡಯಾಬಿಟಿಸ್ ಇದೆ ಕೈ ಎತ್ತಿ ನೋಡೋಣ. ಯಾರ್ಯಾರಿಗೆ ಶುಗರ್ ಇದೆ ಕೈ ಎತ್ತಿ. ಇಷ್ಟಲ್ಲ, ಜಾಸ್ತಿ ಇದೆ. ಕೆಲವ್ರು ಕೈ ಎತ್ತಲ್ಲ ಅಷ್ಟೇ. ಓಕೆ, ನಮ್ಮ ಮನೆಯಲ್ಲಿ ಯಾರಿಗಾದರೂ ಒಬ್ರಿಗಾದರೂ ಡಯಾಬಿಟಿಸ್ ಇದೆ ಅನ್ನೋರಾದರೂ ಕೈ ಎತ್ತಿ. ಓಕೆ, ಆಲ್ಮೋಸ್ಟ್ ಎಲ್ರಿಗೂ. ಎಷ್ಟೋ ಜನರಿಗೆ ನಮ್ಮ ಥೆರಪಿ ತಗೊಂಡು ಡಯಾಬಿಟಿಸು ಅಂದರೆ 1 ವಾರ ತಗೊಂಡಿರೋರಿಗಲ್ಲ, 3 ತಿಂಗಳು 1 ವರ್ಷ ಎಲ್ಲ ತಗೊಂಡಿರೋರಿಗೆ ಡಯಾಬಿಟಿಸ್ ನಾರ್ಮಲ್ ಆಗಿರುವಂಥ ಉದಾಹರಣೆ ಇದೆ. ಇಲ್ಲಿ ಯಾರಿಗಾದರೂ ಡಯಾಬಿಟಿಸ್ ಕೌಂಟ್ ಕಡಿಮೆ ಆಗಿದೆ ಸರ್? ಇಲ್ಲಲ್ಲ, ಡಯಾಬಿಟಿಸ್ ಕಡಿಮೆ ಆಗಿದೆ. ಒಬ್ರಿಗೆ ಕಡಿಮೆ ಆಗಿದೆಯಾ? ಓಕೆ, 10 ದಿನದಲ್ಲೇ ತುಂಬ ಕಡಿಮೆ ಆಗಲ್ಲ. ಆದರೂ ಡಯಾಬಿಟಿಸಿಂದ ಪಾದ ಉರಿ ಕಡಿಮೆ ಆಗಿದೆ ಅನ್ನೋರು ಕೈ ಎತ್ತಿ. ಪಾದ ಉರಿ ಕಡಿಮೆ ಆಗಿರೋರು. ಓಕೆ, ಶುಗರ್ ಇರೋರಿಗೆ ಪಾದ ಉರಿ ಕಡಿಮೆ ಆಗಿದೆ. ನಮ್ಮ ಮೆಷಿನಲ್ಲಿ ಥೆರಪಿ ತಗೊಂಡ್ರೆ ಡಯಾಬಿಟಿಸ್ ಕಡಿಮೆ ಆಗುತ್ತೆ. ಎಷ್ಟೋ ಜನರಿಗೆ ನಾರ್ಮಲ್ ಆಗಿದೆ, ಎಷ್ಟೋ ಜನರಿಗೆ ನಿಯಂತ್ರಣದಲ್ಲಿರುತ್ತೆ. ಡಯಾಬಿಟಿಸು ನಮ್ಮ ಮೆಷಿನಲ್ಲಿ ಥೆರಪಿ ತಗೊಂಡಾಗ ಹೇಗೆ ಕಡಿಮೆ ಆಗುತ್ತೆ ಹೇಳಿ ನೋಡೋಣ. ಹೇಗೆ ಕಡಿಮೆ ಆಗುತ್ತೆ? ಪಾದ ಉರಿ ನಾರ್ಮಲ್ ಆಯಿತು, ನಿದ್ದೆ ಬಂತು, ಅದೇ ಥರ ಡಯಾಬಿಟಿಸ್ ಹೇಗೆ ಕಡಿಮೆ ಆಗುತ್ತೆ ಹೇಳಿ? ಡಯಾಬಿಟಿಸ್ ಅಂದರೆ ಏನು ಗೊತ್ತಾ ನಿಮಗೆ? ಶುಗರ್ ಅಂದರೆ ಏನು ಗೊತ್ತಾ? ಶುಗರ್ ಅಂದರೆ ಏನು? ಡಯಾಬಿಟಿಸ್ ಸಕ್ಕರೆ ಶುಗರ್ ಅಂದರೆ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಹೇಗೆ ಬರುತ್ತೆ? ನಾ ಹೇಳ್ತೀನಿ ಕೇಳಿ, ನಿಮ್ಗೆ ಯಾವ ಡಾಕ್ಟ್ರು ಹೇಳಿರೋದಿಲ್ಲ ಇದನ್ನು. ಡಯಾಬಿಟಿಸ್ ಹೇಗೆ ಬರುತ್ತೆ ಹೇಳಿ? ಓಕೆ, ಡಯಾಬಿಟಿಸ್ ಇರೋರಿಗೆ ಡಾಕ್ಟ್ರು ಏನು ಕೊಟ್ಟಿರ್ತಾರೆ?
ಏನು ಟ್ಯಾಬ್ಲೆಟು? ಏನು ಟ್ಯಾಬ್ಲೆಟು? ಗೊತ್ತಿಲ್ವಾ? ಯಾವ ಸರ್? ಡಯಾಬಿಟಿಸ್ ಇರೋರಿಗೆ ಇನ್ಸುಲಿನ್ ಟ್ಯಾಬ್ಲೆಟ್ ಅಲ್ವಾ? ಇನ್ಸುಲಿನ್ ಯಾವ್ದು ಹೇಳಿ? ಇನ್ಸುಲಿನ್. ಯಾರಾದರೂ ಇಂಜೆಕ್ಷನ್ ಕೊಟ್ಕೊಳ್ಳೋರು ಇದ್ದೀರಾ ನಿಮ್ಮ ಮನೇಲಿ? ಡಯಾಬಿಟಿಸ್ಗೆ ನಿಮ್ಮ ಮನೇಲಿದ್ದಾರಾ? ಓಕೆ. ಮತ್ತೆ ಯಾರ ಮನೇಲಿದ್ದಾರೆ? ಡೈಲಿ ಇಂಜೆಕ್ಷನ್ ನಿಮ್ಮ ಮನೇಲಿದ್ದಾರಾ? ಅದೇನು ಇಂಜೆಕ್ಷನ್ನು? ಇನ್ಸುಲಿನ್. ಏನು ಹೇಳಿ? ಇನ್ಸುಲಿನ್. ಈ ಇನ್ಸುಲಿನ್ನು ಏನು ಮಾಡುತ್ತೆ? ಇನ್ಸುಲಿನ್ ಏನು ಮಾಡುತ್ತೆ? ಯಾರಿಗೂ ಗೊತ್ತಿಲ್ಲ ನೋಡಿ. ಡಾಕ್ಟ್ರ್ ಹೇಳಲ್ಲ ನಿಮಗೆ ಶುಗರ್ ಹೆಂಗೆ ಬರುತ್ತೆ ಅಂತೇಳಿ. ಡಾಕ್ಟ್ರ್ ಟ್ಯಾಬ್ಲೆಟ್ ಕೊಡ್ತಾರೆ ಅಷ್ಟೇ. ಶುಗರ್ ಹೆಂಗೆ ಬರುತ್ತಂತ ನಿಮ್ಗೆ ಯಾರಿಗೂ ಹೇಳಲ್ಲ. ನಾನು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾಸಿಸ್ ಎನ್ನುವಂಥ ಒಂದು ಏನಿದೆ? ಗ್ಲ್ಯಾಂಡ್ ಇದೆ. ಮೇದೋಜೀರಕ ಗ್ರಂಥಿ. ಏನು ಹೇಳಿ? ಕನ್ನಡ ಮೀಡಿಯಮ್ ಅವರು ಮೇದೋಜೀರಕ ಗ್ರಂಥಿ ಅಲ್ವಾ? ಕೇಳಿದ್ರಾ ಸ್ಕೂಲಲ್ಲಿ ಹೋಗ್ಬೇಕಾದ್ರೆ? ಸರ್ ಇದ್ದಾರೆ ಅಲ್ವ ಸರ್? ಮೇದೋಜೀರಕ ಗ್ರಂಥಿ. ಮೇದೋಜೀರಕ ಗ್ರಂಥಿ ಏನು ಮಾಡುತ್ತೆ? ಏನು ಪ್ರೊಡ್ಯೂಸ್ ಮಾಡುತ್ತೆ? ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ. ಏನು ಪ್ರೊಡ್ಯೂಸ್ ಮಾಡುತ್ತೆ? ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ಸುಲಿನ್ ಏನು ಮಾಡುತ್ತೆ ಗೊತ್ತಾ ನಿಮಗೆ? ಇನ್ಸುಲಿನ್ ಏನು ಮಾಡುತ್ತೆ? ನೀವು ತಿಂದಾಗ ಆಹಾರ ಏನಾಗುತ್ತೆ? ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಮ ದೇಹದಲ್ಲಿ ಎಷ್ಟು ಗ್ಲೂಕೋಸ್ ಬೇಕು ಅಷ್ಟನ್ನು ದೇಹದಲ್ಲಿ ಇಟ್ಕೊಂಡು ಉಳಿದಿರುವಂತಹ ಎಕ್ಸ್ಟ್ರಾ ಗ್ಲೂಕೋಸನ್ನು ಹೊರಗಡೆ ಕಳಿಸುವಂಥ ಕೆಲಸವನ್ನು ಯಾವ್ದು ಮಾಡುತ್ತೆ? ಇನ್ಸುಲಿನ್ ಮಾಡುತ್ತೆ. ಅರ್ಥ ಆಯ್ತಾ? ನಿಮ್ಮ ಬಾಡಿಗೆ ಎಷ್ಟು ಗ್ಲೂಕೋಸ್ ಬೇಕು ಅಷ್ಟನ್ನು ಮಾತ್ರ ಇಟ್ಕೊಂಡು ಉಳಿದಿರುವಂಥದ್ದನ್ನು ಹೊರಗಡೆ ಕಳಿಸುವಂಥ ಕೆಲಸ ಯಾವ್ದು ಮಾಡುತ್ತೆ? ಇನ್ಸುಲಿನ್ ಮಾಡುತ್ತೆ. ಅದು ಎಲ್ಲಿ ಉತ್ಪಾದನೆ ಆಗೋದು? ಮೇದೋಜೀರಕ ಗ್ರಂಥಿ ಅಲ್ವಾ? ಪ್ಯಾಂಕ್ರಿಯಾಸಿಸ್ ಅಂತ ಕರಿತೀವಿ. ಪ್ಯಾಂಕ್ರಿಯಾಸಿಸಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗತ್ತೆ. ಯಾರ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಆಗ್ತಾ ಇದೆ ಆವಾಗ ಏನಾಗುತ್ತೆ ಹೇಳಿ? ಇನ್ಸುಲಿನ್ ಉತ್ಪತ್ತಿ ಯಾರ ದೇಹದಲ್ಲಿ ಕಡಿಮೆ ಆಗುತ್ತೆ ಅವರ ದೇಹದಲ್ಲಿ ಶುಗರ್ ಎನ್ನುವಂಥದ್ದು ಜಾಸ್ತಿ ಆಗುತ್ತೆ. ಈಗ ಡಾಕ್ಟರ್ ಏನು ಹೇಳ್ತಾರೆ? ನಿಮ್ಮ ದೇಹದಲ್ಲಿರುವಂಥ ಫ್ಯಾಕ್ಟ್ರಿ ಬಂದಾಗ್ತಾ ಇದೆ, ನಿಮಗೆ ಇನ್ಸುಲಿನ್ ಎನ್ನುವಂಥದ್ದನ್ನು ಹೊರಗಡೆಯಿಂದ ಟ್ಯಾಬ್ಲೆಟ್ ರೂಪದಲ್ಲಿ ಕೊಡಬೇಕಾಗತ್ತೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಇವಾಗ ಏನಾಯಿತು? ನಿಮಗೆ ಶುಗರು ಸ್ಟಾರ್ಟ್ ಆಯಿತು. ಅರ್ಥ ಆಯ್ತಾ? ಯಾಕೆ ಶುಗರ್ ಸ್ಟಾರ್ಟ್ ಆಗಿರುವಂಥದ್ದು? ನಿಮ್ಮ ದೇಹದಲ್ಲಿರುವಂತಹ ಪ್ಯಾಂಕ್ರಿಯಾಸಿಸ್ ಇನ್ಸುಲಿನನ್ನು ಪ್ರೊಡಕ್ಷನ್ ಮಾಡಿಲ್ಲ. ರೆಗ್ಯುಲರ್ ಆಗಿ ನೀವು ಬಾರ್ಡ್ರಲ್ಲಿರುವವರು ವಾಕಿಂಗ್ ಮಾಡೋದ್ರ ಮೂಲಕನೇ ಎಷ್ಟೋ ಜನ ಕಂಟ್ರೋಲಲ್ಲಿ ಇಟ್ಕೋತಾರೆ. ಹೇಗೆ ಹೇಳಿ ಅಲ್ವಾ? ಶುಗರನ್ನು ನೀವು ಬಾರ್ಡ್ರಲ್ಲಿ ಬಂದ ತಕ್ಷಣ ಮೆಡಿಕೇಶನ್ ಸ್ಟಾರ್ಟ್ ಮಾಡುವಂಥ ಅಗತ್ಯ ಇಲ್ಲ. ನಮ್ಮ ಥೆರಪಿ ತಗೊಂಡು ಎಷ್ಟೋ ಜನರಿಗೆ ಶುಗರ್ ಎನ್ನುವಂಥದ್ದು ನಾರ್ಮಲ್ ಆಗುತ್ತೆ. ಹೇಗೆ ಹೇಳಿ? ಹೇಗೆ? ಇನ್ಸುಲಿನ್ ಎನ್ನುವಂಥದ್ದು ನಿಮ್ಮ ಬಾಡಿಯಲ್ಲೇ ಪ್ರೊಡಕ್ಷನ್ ಎನ್ನುವಂಥ ಸ್ಟಾರ್ಟ್ ಆಗುತ್ತೆ. ಹೇಗೆ? ಇನ್ಸುಲಿನ್ಗೆ ಬಾಡಿಗೆ ಕರೆಕ್ಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಪ್ಯಾಂಕ್ರಿಯಾಸಿಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಯ್ತು ಅಂತೇಳಿ ಹೇಳಿದ್ರೆ ಪ್ಯಾಂಕ್ರಿಯಾಸಿಸ್ಗೆ ಕರೆಕ್ಟಾಗಿ ಫುಡ್ ರೀಚ್ ಆಗ್ತಾ ಇದೆ ಅಂತೇಳಿ ಅರ್ಥ. ಈಗ ನಿಮ್ಮ ಮನೇಲಿ ಒಂದು 5 ಜನ ಮಕ್ಕಳಿದ್ದಾರೆ, ಅದರಲ್ಲಿ ಇಬ್ಬರಿಗೆ ಚೆನ್ನಾಗಿ ಊಟ ಹಾಕ್ತೀರಾ, ಮತ್ತು 3 ಜನರಿಗೆ ದಿನಕ್ಕೆ ಒಂದೊತ್ತು ಮಾತ್ರ ಹಾಕ್ತೀರಾ. ಈ ದಿನಕ್ಕೆ ಒಂದೊತ್ತು ಮಾತ್ರ ಊಟ ಮಾಡಿರೋರು ಕರೆಕ್ಟಾಗಿ ಕೆಲಸ ಮಾಡ್ಲಿಕ್ಕೆ ಆಗತ್ತೆ ಅವರಿಗೆ? ಅದೇ ರೀತಿಯಲ್ಲಿ ನಿಮ್ಮ ದೇಹದಲ್ಲಿರುವಂಥ ಪ್ಯಾಂಕ್ರಿಯಾಸಿಸ್ಗೆ ಕರೆಕ್ಟಾಗಿ ಊಟ ಸಿಕ್ಕಿಲ್ಲದಿರುವ ಕಾರಣ ಅದು ಕೆಲಸ ಮಾಡಿರಲ್ಲ. ನಮ್ಮ ಥೆರಪಿ ತಗೊಂಡಾಗ ಚೆನ್ನಾಗಿ ಏನು ಸಿಕ್ಕಿದೆ? ಊಟ ಸಿಕ್ಕಿದೆ, ಫುಡ್ ಸಿಕ್ಕಿದೆ. ಈಗ ಅದರ ಕೆಲಸ ಶುರು ಮಾಡಿದೆ. ಅದು ಇನ್ಸುಲಿನನ್ನು ಅದೇ ಪ್ರೊಡಕ್ಷನ್ ಮಾಡ್ತಾ ಇದೆ. ಆವಾಗ ನಿಮ್ಮ ಶುಗರ್ ಎನ್ನುವಂಥದ್ದು ಥೆರಪಿ ತಗೊಳ್ಳೋದ್ರಿಂದ, ವಾಕಿಂಗ್ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ, ಥೆರಪಿ ಮಾತ್ರ ಅಂತ ಹೇಳಲ್ಲ ನಾವು, ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ನೀವು ಯಾವ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀರಾ ಅದರಿಂದಾಗಿ ಶುಗರ್ ಎನ್ನುವಂಥದ್ದು ನಾರ್ಮಲ್ ಆಗುತ್ತೆ. ಈಗ ಶುಗರ್ ಎನ್ನುವಂಥದ್ದು ಎಲ್ರಿಗೂ ಸೇಮ್ ಟೈಮಲ್ಲಿ ನಾರ್ಮಲ್ ಆಗುತ್ತೆ ಅಂತ ನಾನು ಹೇಳಲ್ಲ. ತುಂಬ ಜನರಿಗೆ 1 ವರ್ಷ ತಗೊಳುತ್ತೆ, ಕೆಲವರಿಗೆ 6 ತಿಂಗಳು ತಗೊಳುತ್ತೆ, ಕೆಲವರಿಗೆ ಮಂಡಿ ನೋವು ಸರಿಯಾಗೋದಕ್ಕೆ 1 ವರ್ಷ ತಗೊಳುತ್ತೆ, ಕೆಲವರಿಗೆ 1 ತಿಂಗಳು ತಗೊಳುತ್ತೆ, ಕೆಲವರಿಗೆ 1 ವಾರ ಆಗುತ್ತೆ. ಅಂದರೆ ನನ್ನ ದೇಹ ಸ್ಥಿತಿನೇ ಬೇರೆ, ಇವರದ್ದೇ ಬೇರೆ. ಒಬ್ಬೊಬ್ಬರ ಬಾಡಿ ಕಂಡೀಷನ್ನು ಒಂದೊಂದು ರೀತಿ ಇರುತ್ತೆ. ನೀವೀಗ ಆಧಾರ್ ಕಾರ್ಡ್ಗೆ ಇದು ಓದ್ತೀರ, ತಂಬ್ ಇಂಪ್ರೆಷನ್ ಅಲ್ವಾ? ಎಲ್ರದ್ದು ಸೇಮ್ ಇರುತ್ತಾ? ದೇವರ ರಚನೆ ಹೇಗಿದೆ ಅಂತ ಹೇಳಿದರೆ ಒಬ್ಬ ವ್ಯಕ್ತಿಯನ್ನು ಒಬ್ಬ ವ್ಯಕ್ತಿ ಇದ್ದಾಗೆ ಇನ್ನೊಬ್ಬ ವ್ಯಕ್ತಿ ಇರೋದೇ ಇಲ್ಲ. ಎಲ್ಲಿವರೆಗೆ ಅಂತ ಹೇಳಿದರೆ ನಿಮ್ಮ ಕೈಯಲ್ಲಿರುವಂಥ ರೇಖೆಗಳು ಸಹ
ಒಬ್ಬ ವ್ಯಕ್ತಿದಿದ್ದಾಗೆ ಇನ್ನೊಬ್ಬ ವ್ಯಕ್ತಿ ಇರುವುದಿಲ್ಲ. ಇಲ್ಲಿಗೆ ಇಡೀ ಪ್ರಪಂಚದಲ್ಲಿ 700 ಕೋಟಿ ಜನ ಇದ್ದರೆ 700 ಕೋಟಿ ಕೈ ಬೆರಳು ರೇಖೆಗಳು ಬೇರೆ ಬೇರೆ ರೀತಿ ಇರುತ್ತೆ. ಅರ್ಥ ಆಯ್ತಲ್ಲ? ಅದೇ ರೀತಿಯಲ್ಲಿ ಇವಾಗ ನೀವು ನಮ್ಮ ಥೆರಪಿಯಲ್ಲಿ ಮೆಷಿನಲ್ಲಿ ಥೆರಪಿ ತಗೋತಾ ಇದ್ದೀರಾ. ಏನು ತಗೋತಾ ಇದ್ದೀರಾ? ಥೆರಪಿ ತಗೋತಾ ಇದ್ದೀರಾ. ನಮ್ಮ ಮೆಷಿನಲ್ಲಿ ಫಸ್ಟ್ ಲೈನಲ್ಲಿ ಒಂದು ಬರೆದಿರುತ್ತೆ, ಏನು ಹೇಳಿ? ಎಷ್ಟು ಗಂಟೆ ಥೆರಪಿ? ಟೈಮು ಎಷ್ಟೊತ್ತು? 1 ಗಂಟೆನಾ? ಎಷ್ಟು? 30 ನಿಮಿಷ. 30 ನಿಮಿಷದಿಂದ ಕೆಳಗಡೆ ಮಿಡ್ಲಲ್ಲಿ ಇನ್ನೊಂದು ಬರೆದಿರುತ್ತೆ, ಏನು ಹೇಳಿ? ಫುಟ್. ಅದರಲ್ಲೊಂದು ನಂಬರ್ ಬರೆದಿರುತ್ತೆ. ಎಷ್ಟರವರೆಗೆ ಇರುತ್ತದು? 1ರಿಂದ 99ರವರೆಗೆ ಇರುತ್ತೆ. ಸರ್ ನೀವು ಎಷ್ಟರಲ್ಲಿ ತಗೊಂಡ್ರಿ? 40. ನೀವು 80. ನೀವು ಸರ್ 90. 35. 99 ಯಾರು ತಗೊಂಡಿದ್ದೀರಾ? 99. ಹಾಂ, ಓಕೆ, ಕೈ ಎತ್ತಿ. 99 ಏನಾಗಲ್ಲ, ಕೈ ಎತ್ತಿ. 3 ಜನ. 80ಕ್ಕಿಂತ ಮೇಲೆ? 80ಕ್ಕಿಂತ ಮೇಲೆ 85. ಓಕೆ. 50ಕ್ಕಿಂತ ಮೇಲಿರೋರೆಲ್ಲ ಕೈ ಎತ್ತಿ. ಯಾರು ಮುಜುಗರ ಪಟ್ಕೊಳ್ಬೇಡಿ. 50ಕ್ಕಿಂತ ಮೇಲಿರೋರೆಲ್ಲ ಕೈ ಎತ್ತಿ. 20ಕ್ಕಿಂತ ಮೇಲೆ ಎಲ್ಲ ಕೈ ಎತ್ತಿ. ಆಲ್ಮೋಸ್ಟ್ ಎಲ್ಲರದ್ದು ಸೇಮ್ ಇದೆಯಾ? ಶ್ರೀಧರ್ ಸರ್, ನೀವೇನಾದರೂ ಎಕ್ಸಾಕ್ಟ್ ಇದು ಮಾಡಿಟ್ಟಿದ್ದೀರಾ ಪ್ರೋಗ್ರಾಮ್ ಎಲ್ರಿಗೂ ಒಂದೇ ಥರ? ಇಲ್ಲ ಅಲ್ಲ? 99 ನೀವೇನಾದರೂ ಸೆಟ್ ಮಾಡಿ ಇಟ್ಟಿದ್ದ ಅವ್ರಿಗೆ? ಇಲ್ಲ ಅಲ್ಲ? ಮೇಡಮ್ ನೀವು ಮಾಡಿದ್ರಾ? ಯಾರಿಗೂ ಸೆಟ್ ಮಾಡಲಿಲ್ಲ. ಅರ್ಥ ಆಯ್ತಾ? ಅಂದರೆ ಕೆಲವರಿಗೆ 5ರಲ್ಲೇ ಸೆನ್ಸ್ ಆಗ್ತಾ ಇದೆ, ಕೆಲವರಿಗೆ 70-80 ಆದರೂ ಆಗ್ತಾ ಇಲ್ಲ, ಕೆಲವರಿಗೆ 99 ಆದರೂ ಏನೂ ಗೊತ್ತಾಗೋದಿಲ್ಲ ಅಂತೇಳಿ ಹೇಳಿದ್ರೆ ಏನು ಕಾರಣ? ಯಾರು ಮಾಡಿದ್ದಿದ್ದು? ಕಂಪ್ನಿಯವ್ರು ಏನೋ ಸೆಟ್ಟಿಂಗ್ ಮಾಡಿದಾರಲ್ವಾ? ಏನೋ ಮಾಡಿದ್ದಾರೆ. ಯಾರು ಕಾರಣ? 99ರಲ್ಲೂ ನಿಮ್ಗೇನು ಗೊತ್ತಾಗ್ತಾ ಇಲ್ಲ ಅಂತೇಳಿ ಹೇಳಿದ್ರೆ ಯಾರು ಕಾರಣ? ಮೆಷಿನ್ ಕಾರಣನಾ? ಏನಾಗಿದೆ ಹೇಳಿ ನೋಡುವಾಗಿದೆ. ಸರ್ಕ್ಯುಲೇಷನ್ ಸರ್ಕ್ಯುಲೇಷನ್ ಆಗಿಲ್ಲ ಅಂತೇಳಿ ಹೇಳಿದ್ರೆ 99 ಯಾಕೆ ತಗೋಬೇಕು? 5ರಲ್ಲಿ 10ರಲ್ಲಿ ಆಗ್ಬೋದಲ್ವಾ? ಆಗಿಲ್ಲ. ಯಾಕೆ ನಾನು ಹೇಳ್ತೀನಿ ಕೇಳಿ. ನಿಮ್ಗೆ ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಪಾಠ ಮಾಡ್ತೀನಿ ನಿಮ್ಗೆಲ್ರಿಗೂ. ಕರೆಕ್ಟ್ ಕೇಳಿಸ್ಕೊಳ್ಬೇಕು. ಅರ್ಥ ಆಯ್ತಾ? ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಹೇಳ್ಕೊಟ್ಟಿದೆ ಎಲ್ಲ, ನೆನಪಿದೆ ಅಲ್ಲ? ಮಕ್ಕಳಿಗೆ ಹೋಗಿ ಹೇಳ್ಕೊಡಿ, ಮನೆಗೆ ಹೋಗಿ. ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಹೇಳ್ಕೊಡಿ. ನೆನಪಿದೆ ಅಲ್ಲ ಎಲ್ರಿಗೂ? ಈಗ 99 ತಗೊಳ್ತಾ ಇದೆ. ಅದು ಯಾಕಂತ ನಾನು ಹೇಳ್ತೀನಿ. ಈ 99, 80, 70 ತಗೊಳ್ಳೋರಿಗೆ ನಮ್ಮ ಮೆಷಿನ್ ಅಲ್ಲ. ಅವ್ರ ಕಾಲ ಮೇಲೆ ನೀವು ಬಿಸಿ ಚಾ ಚೆಲ್ಲಿದ್ರು ಅವ್ರಿಗೆ ಗೊತ್ತಾಗಲ್ಲ. ಏನು ಹೇಳಿ? ಬಿಸಿ ಟೀ ಚೆಲ್ಲಿದ್ರು ಅವರಿಗೆ ಗೊತ್ತಾಗೋದಿಲ್ಲ. ಯಾಕೆ? ಈ 99, 80ಕ್ಕಿಂತ ಮೇಲೆ ತಗೊಳ್ಳೋರಿಗೆ, 60ಕ್ಕಿಂತ ಮೇಲೆ ತಗೊಳ್ಳೋರಿಗೆ ಆಲ್ಮೋಸ್ಟ್ ಎಲ್ರಿಗೂ ಡಯಾಬಿಟಿಸ್ ಇದೆ, ಶುಗರ್ ಇದೆ. ಶುಗರ್ ಇದೆ. ಹೌದಾ? ಓಕೆ. ಹಾಗಿದ್ರೆ ಕೆಲವರಿಗೆ, ಮ್ಯಾಕ್ಸಿಮಮ್ ಜನರಿಗೆ, ಕೆಲವರಿಗೆ ಡಯಾಬಿಟಿಸ್ ಇರೋರಿಗೆ ನರಮಂಡಲ ಅಂದರೆ ಯಾರಿಗೆ ಇಂಟೆನ್ಸಿಟಿ ಜಾಸ್ತಿ ತಗೊಳ್ತಿದೆ ಅಂತ ಹೇಳಿದ್ರೆ, ಯಾರ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಲ್ಲ, ಅವರ ನರಮಂಡಲಗಳಿಗೆ ಡ್ಯಾಮೇಜ್ ಆಗುತ್ತೆ. ಯಾವುದಕ್ಕೆ? ನರಮಂಡಲ ಡ್ಯಾಮೇಜ್ ಆಗುತ್ತೆ. ನರಮಂಡಲ ಡ್ಯಾಮೇಜ್ ಆಗಿದೆ ಅಂತ ಹೇಗೆ ಗೊತ್ತಾಯಿತು? 50, 60, 70, 80ರಲ್ಲೂ ಅವ್ರಿಗೆ ಸೆನ್ಸ್ ಆಗಿಲ್ಲ. ಈಗ ನಿಮಗೆ ಸೆನ್ಸೇಷನನ್ನು ಬ್ರೈನಿಗೆ ತಗೊಂಡೋಗೋದು ಯಾವುದು ಹೇಳಿ? ಯಾರು? ನರದ ಕೆಲಸ ಏನು ಹೇಳಿ? ನರಮಂಡಲದ ಕೆಲಸ ಏನು? ಇದು ಸುಳ್ಳು. ಇದು ನಿಮ್ಗೆ ಗೊತ್ತಿಲ್ಲ. ನಿಮಗೆ ನರದಲ್ಲಿ ರಕ್ತ ಸಂಚಾರ ಆಗೋದಿಲ್ಲ. ರಕ್ತ ಸಂಚಾರ ಆಗೋದ್ರೆ ಯಾವುದ್ರಲ್ಲಿ ಹೇಳಿ? ರಕ್ತನಾಳದಲ್ಲಿ, ಬ್ಲಡ್ ವೆಸಲ್ಸಲ್ಲಿ, ಆರ್ಟ್ರೀಸ್ ಮತ್ತು ವೆಯ್ನಲ್ಲಿ ರಕ್ತ ಸಂಚಾರ ಆಗುತ್ತೆ. ಈ ನರಗಳೇನು ಮಾಡುತ್ತೆ ಗೊತ್ತಾ? ನಿಮಗೆ ಏನಾದರೂ ಒಂದು ಗಾಯ ಆಗಿದೆ, ಆ ಸಿಗ್ನಲನ್ನು ಬ್ರೈನಿಗೆ ತಗೊಂಡೋಗೋದು ಯಾರು? ನರ. ಯಾವುದೋ ಒಂದು ಕೋಲ್ಡ್ ಇರುವಂಥ ಐಸ್ ಗಡ್ಡೆಯನ್ನು ನೀವು ಟಚ್ ಮಾಡ್ತೀರಾ, ಆ ಸಿಗ್ನಲನ್ನು ಬ್ರೈನಿಗೆ ತಗೊಂಡೋಗೋದು ಯಾರು? ನರ. ಅಂದರೆ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ ನರಮಂಡಲಗಳಲ್ಲಿ. ಏನು? ಕರೆಂಟ್ ಪಾಸ್ ಆಗುತ್ತೆ. ಆ ಕರೆಂಟನ್ನು, ಸಿಗ್ನಲನ್ನು ಬ್ರೈನಿಗೆ ತಗೊಂಡು ಹೋಗುವಂಥದ್ದು ನರ. ಈ ನರಗಳಲ್ಲಿ 2 ಇರುತ್ತೆ. ಯಾವುದು? ಒಂದು ಮೋಟರಿ ನರ್ವ್, ಮತ್ತೊಂದು ಸೆನ್ಸರಿ ನರ್ವ್ ಅಂತ. ಈ ಮೋಟರಿ ನರ್ವ್ ಏನು ಮಾಡುತ್ತೆ ಅಂತೇಳಿ ಹೇಳಿದರೆ, ನಿಮಗೀಗ ಚಳಿ ಆಯಿತು. ಚಳಿ ಆದ ತಕ್ಷಣ ನಿಮಗೆ ಒಂದು ಬಿಸಿ ಬಿಸಿ ಕಾಫಿ ಕುಡಿಬೇಕಂತ ಅನಿಸುತ್ತೆ. ಏನನ್ಸುತ್ತೆ? ಚಳಿ ಆದಾಗ, ಜೋರು ಮಳೆ ಬಂದಾಗ
ಬಿಸಿ ಬಿಸಿ ಕಾಫಿ ಕುಡಿಬೇಕಂತ ಅನಿಸುತ್ತೆ. ಆ ಅನಿಸುವಾಗೆ ಮಾಡಿರುವಂಥದ್ದು ಯಾರು ಹೇಳಿ? ಮೋಟರಿ ನರ್ವ್. ನಿಮ್ಮ ಮನೆಯವರು ನಿಮಗೆ ಕಾಫಿ ತಂದು ಟೇಬಲ್ ಮೇಲೆ ಇಟ್ಟಿದ್ದಾರೆ, ನೀವೇನು ಮಾಡ್ತೀರಾ? ಗ್ಲಾಸನ್ನು ಹಿಡ್ಕೋತೀರಾ. ಆವಾಗ ನಿಮಗೆ ಜಾಸ್ತಿ ಬಿಸಿ ಇದೆ ಅಂತ ಗೊತ್ತಾಗತ್ತೆ. ಗ್ಲಾಸ್ ಹಿಡ್ಕೊಂಡಾಗ ಏನಾಗುತ್ತೆ? ಜಾಸ್ತಿ ಬಿಸಿ ಇದೆ ಅಂತ ಗೊತ್ತಾಗುತ್ತೆ. ಈ ಬಿಸಿ ಇರುವಂಥ ಸಿಗ್ನಲನ್ನು ಕಳಿಸಿರುವಂಥದ್ದು ಯಾರು ಹೇಳಿ? ಸೆನ್ಸರಿ ನರ್ವ್. ಅರ್ಥ ಆಯ್ತಾ? ಈ ಸೆನ್ಸರಿ ನರ್ವ್ ಯಾರಿಗೆ ಡ್ಯಾಮೇಜ್ ಆಗಿದೆ, ಯಾರ ಸೆನ್ಸರಿ ನರ್ವ್ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇಲ್ಲ, ಅವರಿಗೆ 50, 60, 70, 80, 99 ಲೀಟ್ರು ಏನು ಸೆನ್ಸ್ ಆಗಲ್ಲ ನಮ್ಮ ಮೆಷಿನಲ್ಲಿ. ಅರ್ಥ ಆಯ್ತಾ? ಸೆನ್ಸರಿ ನರ್ವ್ ಪ್ರಾಬ್ಲಮ್ ಇರೋರಿಗೆ ಈ ರೀತಿ ಆಗುವಂಥದ್ದು. ನೀವು ರೆಗ್ಯುಲರ್ ಆಗಿ ಥೆರಪಿ ತಗೊಂಡ್ರೆ ಈ ಇಂಟೆನ್ಸಿಟಿ ಅನ್ನುವಂಥದ್ದು ಏನಾಗುತ್ತೆ? ಕಡಿಮೆ ಆಗ್ತಾ ಬರುತ್ತೆ. ಅರ್ಥ ಆಯ್ತಲ್ಲ? ರೆಗ್ಯುಲರ್ ಆಗಿ ಥೆರಪಿ ತಗೊಂಡ್ರೆ ಇಂಟೆನ್ಸಿಟಿ ಅನ್ನುವಂಥದ್ದು ಕಡಿಮೆ ಆಗ್ತಾ ಬರುತ್ತೆ. ನಮ್ಮ ಮೆಷಿನ್ ಮಾತಾಡುತ್ತೆ. ಗೊತ್ತಾಯ್ತಾ? ಎಲ್ರಿಗೂ ಸೇಮ್ ಥೆರಪಿನ ಸೇಮ್ ಇಂಟೆನ್ಸಿಟಿ ಇಟ್ಕೊಂಡಿದ್ರಾ? ಇಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ಬರ ಆರೋಗ್ಯ ಕಂಡೀಷನು ಒಂದೊಂದು ರೀತಿ ಇದೆ. ಇನ್ನು ಆವಾಗಲೇ ಹೇಳಿದ್ರಿ ಬ್ಲಡ್ ಸರ್ಕ್ಯುಲೇಷನ್ ಯಾವುದ್ರಲ್ಲಿ ಆಗುತ್ತೆ ಅಂತೇಳಿ ಹೇಳಿದ್ರಿ? ಬ್ಲಡ್ ವೆಸಲ್ಸಲ್ಲಿ ಆಗುತ್ತೆ. ಯಾವುದ್ರಲ್ಲಿ ಆಗುತ್ತೆ? ಬ್ಲಡ್ ವೆಸಲ್ಸಲ್ಲಿ ಆಗುತ್ತೆ, ನರಗಳಲ್ಲಿ ಆಗೋದಿಲ್ಲ. ಈಗ ಎಷ್ಟು ಜನರಿಗೆ ವೆರಿಕೋಸ್ ವೇನ್ ಇದೆ? ಕೈ ಎತ್ತಿ. ವೆರಿಕೋಸ್ ವೇನ್ 1 2 3 4 5 6 7 ತುಂಬ ಜನರಿಗಿದೆ ವೆರಿಕೋಸ್ ವೇನ್. ಕೈ ಎತ್ತಿ, ಏನಾಗಲ್ಲ. ಓಕೆ, ವೆರಿಕೋಸ್ ವೇನ್ಗೆ ಬೆಸ್ಟ್ ರಿಸಲ್ಟ್ ನಮ್ಮ ಮೆಷಿನಲ್ಲಿ ಥೆರಪಿ ಬಿಟ್ಟರೆ ಬೇರೆ ಯಾವುದಕ್ಕೂ ಇಲ್ಲ. ಮೇಡಮ್ ನಿಮಗೂ ವೆರಿಕೋಸ್ ವೇನ್ ಅಲ್ಲ? ಆವಾಗೊಬ್ಬರು ಬಂದು ಹೇಳಿದ್ದು ನೋಡಿ. ವೆರಿಕೋಸ್ ವೇನ್ ಅಂದರೆ ಏನು ಹೇಳಿ? ನರ ಅಲ್ಲ, ಬ್ಲಡ್ ವೆಸಲ್ಸ್. ವೆಯ್ನ್ ಇದೆಯಲ್ಲ, ವೆಯ್ನ್ ಎನ್ಲಾರ್ಜ್ ಆಗಿ ಕೆಲವರಿಗೆ ಕಾಲಲ್ಲಿ ಗಂಟು ಥರ ಆಗಿರುತ್ತೆ. ನೋಡಿದ್ರಾ? ಗಂಟು. ಇದು ಯಾಕೆ ಆಗತ್ತಂತೇಳಿ ಹೇಳಿದರೆ, ನಮ್ಮ ಹಾರ್ಟಿಂದ ಏನಾಗುತ್ತೆ? ಹಾರ್ಟ್ ಏನು ಮಾಡುತ್ತೆ? ಬ್ಲಡ್ಡನ್ನು ಪಂಪ್ ಮಾಡುತ್ತೆ. ಅದು ಶುದ್ಧ ರಕ್ತ ಯಾವುದ್ರಲ್ಲಿ ಹೋಗುತ್ತೆ? ಆರ್ಟ್ರೀಸ್, ಅಪದ ಮಣಿಗಳಂತ ಕರಿತೀವಲ್ಲ, ಅಪದ ಮಣಿಗಳಲ್ವಾ? ಓಕೆ, ಆರ್ಟ್ರೀಸಲ್ಲಿ ಶುದ್ಧ ರಕ್ತ ಹೋಗುತ್ತೆ. ಹೋಗುವಂಥ ಶುದ್ಧ ರಕ್ತ ಒಂದು ಸಲ ನಿಮ್ಮ ಅಂಗಾಂಗಗಳಿಗೆ ತಲುಪಿದ ನಂತರ ಅದೇನಾಗುತ್ತೆ? ಅಶುದ್ಧ ಆಗುತ್ತೆ. ಏನಾಗುತ್ತೆ? ಅಶುದ್ಧ ಆಗುತ್ತೆ, ಇಂಪ್ಯೂರ್ ಆಗುತ್ತೆ. ಆ ಇಂಪ್ಯೂರ್ ಬ್ಲಡ್ಡನ್ನು ವಾಪಸ್ ತಗೊಂಡು ಬರುವಂಥ ಕೆಲಸ ಯಾವ್ದು ಮಾಡುತ್ತೇಳಿ? ವೆಯ್ನ್ ಅಂತ ಕರಿತೀವಿ. ವೆರಿಕೋಸ್ ವೆಯ್ನ್ ಆಗುತ್ತೆ, ಆರ್ಟ್ರೀಸ್ ಆಗಲ್ಲ. ಯಾಕೆ? ಶುದ್ಧ ರಕ್ತ ಹೋಗುವಲ್ಲಿ ಬ್ಲಾಕ್ ಕಡಿಮೆ, ವೆಯ್ನಲ್ಲಿ ಬ್ಲಾಕ್ ಆಗುತ್ತೆ. ಯಾಕೆ ಹೇಳಿ? ಶುದ್ಧ ರಕ್ತ ಹೋಗುವಾಗ ಕೆಳಗಡೆ ಹೋಗುತ್ತೆ, ಡೌನ್ ಹೋಗೋದಕ್ಕೆ ಏನಾದರೂ ಒತ್ತಡ ಇರುತ್ತಾ? ಈಸಿಯಾಗಿ ಕೆಳಗೆ ಹೋಗುತ್ತೆ. ನೀವು ಒಂದು ಕಲ್ಲು ಮೇಲೆ ಎಸೆದ್ರೆ ಹಾಗೆ ಮೇಲೆ ಹೋಗುತ್ತೆ ಅದು ಬಾಹ್ಯಾಕಾಶಕ್ಕೆ. ಏನಾಗುತ್ತೆ? ಒಂದು ಕಲ್ಲು ಮೇಲೆ ಎಸೆದ್ರೆ ಹೋಗುತ್ತಾ? ಹಂಗೆ ಏನಾಗುತ್ತೆ? ಕೆಳಗೆ ಬರುತ್ತೆ. ಯಾಕೆ ಕೆಳಗೆ ಬರುತ್ತೆ? ಗುರುತ್ವಾಕರ್ಷಣ ಬಲ, ಗ್ರಾವಿಟೇಷನಲ್ ಫೋರ್ಸ್. ಅದೇ ರೀತಿಯಲ್ಲಿ ಬ್ಲಡ್ ಕೆಳಗಡೆ ಹೋಗಿರುತ್ತೆ, ವಾಪಸ್ ಬರುವಾಗ ವೆಯ್ನಲ್ಲಿ ಏನಾಗುತ್ತೆ? ಕ್ಲಾಟ್ ಆಗುತ್ತೆ, ವಾಲ್ವ್ ಬ್ಲಾಕ್ ಆಗಿ ಕ್ಲಾಟ್ ಆಗುತ್ತೆ. ಇದಕ್ಕೆ ವೆರಿಕೋಸ್ ವೆಯ್ನ್ ಅಂತ ಕರಿತೀವಿ. ಏನು ಹೇಳ್ತೀವಿ? ವೆರಿಕೋಸ್ ವೆಯ್ನ್ ಅಂತ ಕರಿತೀವಿ. ಈ ವೆರಿಕೋಸ್ ವೆಯ್ನನ್ನು ಕ್ಲಿಯರ್ ಮಾಡೋದಕ್ಕೆ ನಮ್ಮ ಮೆಷಿನಲ್ಲಿ ಮಾತ್ರ ಸಾಧ್ಯ. ನೀವು ಹೊರಗಡೆ ಹೋಗಿ ಸರ್ಜರಿ ಮಾಡಿಕೊಂಡ್ರೆ ಅದನ್ನು ಬೈಪಾಸ್ ಮಾಡಿಕೊಡ್ತಾರೆ. ಅದರಿಂದ ಮತ್ತು ತುಂಬ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ವೆರಿಕೋಸ್ ವೆಯ್ನ್ ಪ್ರಾಬ್ಲಮ್ಗೆ ರೆಗ್ಯುಲರ್ ಆಗಿ ಥೆರಪಿ ತಗೊಳ್ಳೋದ್ರಿಂದ ವೆಯ್ನಲ್ಲಿ ಕ್ಲಾಟ್ ಆಗಿರುವಂತಹ ಬ್ಲಡ್ ಎನ್ನುವಂಥದ್ದು ರಿಮೂವ್ ಆಗುತ್ತೆ. ಅರ್ಥ ಆಯ್ತಾ? ರೆಗ್ಯುಲರ್ ಆಗಿ ಥೆರಪಿ ತಗೊಂಡ್ರೆ ಮಾತ್ರ. ನಮ್ಮ ಥೆರಪಿ ಅರ್ಧ ಗಂಟೆ ಥೆರಪಿ, 5 ಕಿಲೋಮೀಟರ್ ವಾಕಿಂಗ್ ಮಾಡಿದಾಗ ಎಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಪ್ರೆಗ್ನೆಂಟ್ ಲೇಡೀಸು ಮತ್ತು ಹಾರ್ಟಲ್ಲಿ ಪೇಸ್ ಮೇಕರ್ ಅಂತ ಒಂದು ಡಿವೈಸ್ ಹಾಕಿರ್ತಾರೆ, ಅಂಥವ್ರಿಗೆ ಮಾತ್ರ ಥೆರಪಿ ಕೊಡಲ್ಲ. ಬಾಕಿ 8 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಯಾರು ಬೇಕಾದರೂ ಥೆರಪಿಯನ್ನು ತಗೋಬೋದು. ಕಾಯಿಲೆ ಇರೋರು ಮಾತ್ರ ಥೆರಪಿ ತಗೋಬೇಕಂತ ಏನೂ ಇಲ್ಲ. ಕಾಯಿಲೆ ಇಲ್ಲ, ಫ್ಯೂಚರಲ್ಲಿ ನಿಮಗೆ ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಆಗಬಾರ್ದು ಅಂತಿದ್ರು ಪ್ರಿವೆನ್ಷನ್ ಪರ್ಪಸ್ಗೂ ಥೆರಪಿಯನ್ನು ತೆಗೆದುಕೊಳ್ಬೋದು. ಮತ್ತು ವೆರಿಕೋಸ್ ವೇನ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಶುಗರ್ ಇರ್ಬೋದು, ಡಯಾಬಿಟಿಕ್ ಫುಡ್ ಪೇನು, ಸ್ಟ್ರೋಕ್ ಆಗಿರೋರು ಯಾರಿದ್ದೀರಾ? ಸ್ಟ್ರೋಕ್ ಆಗಿರೋರು ಯಾರು ಬಂದಿದ್ದಾರಾ? ಓಕೆ, ಸ್ಟ್ರೋಕಿಗೆ ದಿ ಬೆಸ್ಟ್ ಇದಿದೆ. ಮತ್ತು ಪಾರ್ಕಿನ್ಸನ್ ಅಂತ ಒಂದು ಕಾಯಿಲೆ ಇದೆ. ಕೆಲವರು ಶೇಕ್ ಆಗ್ತಾ ಇರುತ್ತೆ, ಗೊತ್ತಾ? ಶೇಕ್ ಒಂದು ಗ್ಲಾಸ್ ಟೀ ಗ್ಲಾಸು ಕೈಯಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ, ನರ್ವಸ್ ರಿಲೇಟೆಡ್ ಪ್ರಾಬ್ಲಮ್. ಅದಕ್ಕೆ ದಿ ಬೆಸ್ಟ್ ಟ್ರೀಟ್ಮೆಂಟ್ ಇದೆ. ಅದು ಇದರಲ್ಲೇ ನಮ್ಮ ಥೆರಪಿಯಲ್ಲೇ ನಿಮಗೆ ಇದಾಗುತ್ತೆ. ಅದ್ರ ಜೊತೆಗೆ
ಲೇಡೀಸ್ಗೆ PCOD ಪ್ರಾಬ್ಲಮ್ ಅಂತ ಕರಿತೀವಿ. PCOD ಪ್ರಾಬ್ಲಮ್, PCOS ಪ್ರಾಬ್ಲಮ್ ಇರ್ಬೋದು. ಗಂಡಸರಿಗೆ ನರಗಳ ರಿಲೇಟೆಡ್ ಪ್ರಾಬ್ಲಮ್, ಫರ್ಟಿಲಿಟಿ ಪ್ರಾಬ್ಲಮ್ ಇರ್ಬೋದು. ರೆಗ್ಯುಲರ್ ಆಗಿ ಥೆರಪಿ ತಗೊಳ್ಳೋದ್ರಿಂದ ಇದಾಗುತ್ತೆ. ಕಣ್ಣಿನ ದೃಷ್ಟಿ ಅನ್ನುವಂಥದ್ದು ಇಂಪ್ರೂವ್ ಆಗುತ್ತೆ. ಯಾವುದೇ ರೀತಿಯಂಥ ಬ್ಲಡ್ ಸರ್ಕ್ಯುಲೇಷನ್ ರಿಲೇಟೆಡ್, ನರ್ವಸ್ ರಿಲೇಟೆಡ್ ಪ್ರಾಬ್ಲಮನ್ನು ಇದು ಕ್ಯೂರ್ ಮಾಡುತ್ತೆ. ಆದರೆ ರೆಗ್ಯುಲರ್ ಆಗಿ ಥೆರಪಿ ತಗೊಂಡ್ರೆ ಮಾತ್ರ. ಓಕೆ, ಹಾಂ, ಯಾವುದು ತಗೊಳ್ಳೋದಾ, 2 ಸಲ ತಗೊಳ್ಳೋದಾ, ಪ್ರಾಡಕ್ಟ್ ವಾರಂಟಿ, ಅದ್ರ ಬಗ್ಗೆ ಎಲ್ಲ ನಾನು ಹೇಳ್ತೀನಿ. ಪ್ರಾಡಕ್ಟ್ ವಾರಂಟಿ ಹೇಗೆ ತಗೋಬೇಕು, ಮನೆಯಲ್ಲಿ ಪರ್ಚೇಸ್ ಮಾಡಿರೋರು ಯಾವ ರೀತಿ ತಗೋಬೇಕು, ಅದರ ವಾರಂಟಿ ಎಷ್ಟು ದಿನ ಇರುತ್ತೆ, ಹೇಗಿರುತ್ತೆ, ಅದರ ಸರ್ವಿಸ್ ಯಾವ ರೀತಿ ಇರುತ್ತೆ, ಅದೆಲ್ಲದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ 10 ದಿನ ಇಲ್ಲಿ ಥೆರಪಿ ಕೊಟ್ಟಿದ್ದೀವಿ ನಾವು. ಇದನ್ನು ನಾವು ಫ್ರೀ ಡೆಮಾನ್ಸ್ಟ್ರೇಷನ್ ಆಗಿ, ಈಗ ಇವರು JC ಅವರ ಸಹಭಾಗಿತ್ವದಲ್ಲಿ ನಿಮಗೆ ಡೆಮಾನ್ಸ್ಟ್ರೇಷನ್ ಕೊಟ್ಟಿರುವಂಥದ್ದು. ಯಾವುದೇ ವ್ಯಕ್ತಿಗೆ ನಾವು ಒಂದೇ ದಿನದಲ್ಲಿ ಬಂದವರಿಗೆ ನಿಮಗೆ ಬ್ರೈನ್ ವಾಶ್ ಮಾಡಿ ಮೆಷಿನ್ ಹಂಗೆ ವರ್ಕ್ ಮಾಡುತ್ತೆ, ಹಿಂಗೆ ವರ್ಕ್ ಮಾಡುತ್ತೆ, ನಿಮ್ಮ ಶುಗರ್ ಕಡಿಮೆ ಆಗುತ್ತೆ, ಅದು ಯಾವುದು ನಾವು ನಿಮ್ಮ ಬ್ರೈನ್ ವಾಶ್ ಮಾಡಿ ನಿಮಗೆ ಇದನ್ನು ಮಾಡ್ತಾ ಇಲ್ಲ, ಸೇಲ್ ಮಾಡ್ತಾ ಇಲ್ಲ. ನೀವು ಬನ್ನಿ, ರೆಗ್ಯುಲರ್ ಆಗಿ ಥೆರಪಿ ತಗೊಳ್ಳಿ, ಚೆನ್ನಾಗಿ ಅನಿಸಿದರೆ ಮೆಷಿನನ್ನು ಪರ್ಚೇಸ್ ಮಾಡಿಕೊಂಡು ಮನೆಯಲ್ಲೇ ಥೆರಪಿ ತಗೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಸರ್ ಈಗ ನಮಗೆ ಕಾಲ್ ಮಾಡ್ತಾಯಿದ್ರು, ಸರ್ ಏನಾದರೂ ಆಫರು ಈ ಥರ JC ಅವರ ಸಹಭಾಗಿತ್ವದಲ್ಲಿ ನಾವು ಥೆರಪಿಯನ್ನು ಮಾಡ್ತಾ ಇದ್ದೀವಿ, ಏನಾದರೂ ಆಫರನ್ನು ಅನೌನ್ಸ್ ಮಾಡ್ಬೋದು ಅಂತ ಕೇಳಿದರು. ನಾವು ಆಫರನ್ನು ಕಂಪ್ನಿ ಜೊತೆ ಮಾತಾಡಿ ನಿಮಗೋಸ್ಕರ ಸಪ್ರೇಟಾಗಿ ಪರ್ಟಿಕ್ಯುಲರ್ ಆಗಿ ನಿಮಗೇ ಆಫರನ್ನು ಇದು ಮಾಡಿದ್ದೀವಿ. ರೆಗ್ಯುಲರ್ ಆಗಿ ಥೆರಪಿ ತಗೊಂಡು ಚೆನ್ನಾಗಿ ಅನಿಸಿದರೆ, ನಿಮಗೆ ಫ್ಯೂಚರಲ್ಲಿ ಚೆನ್ನಾಗಿ ಅನಿಸಿದರೆ ಮಾತ್ರ ಬೈ ಮಾಡ್ಬೋದು. ಅಂದರೆ ಯಾರಿಗಾದರೂ ಒಂದು 5% 10% ಚೇಂಜಸ್ ಆಗಿದೆ ಅಂತೇಳಿ ಹೇಳಿದರೆ, ಈಗ ಒಂದು ಅನ್ನ ಬೇಯ್ತಾ ಇದೆ ಅಂತೇಳಿ ಹೇಳಿದರೆ, ಅದು ಅನ್ನ ಬೆಂದಿದೆ ನೋಡೋದಕ್ಕೆ ಎಲ್ಲ ಅನ್ನವನ್ನು ತೆಗೆದು ನೋಡಬೇಕಾ? ಯಾವುದೋ ಒಂದು ಅನ್ನವನ್ನು ತೆಗೆದು ನೋಡಿದಾಗ ಅನ್ನ ಬೇಯ್ತಾ ಇದೆ ಅಂತೇಳಿ, ಬೆಂದಿದೆ ಅಂತ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ನೀವು ಥೆರಪಿ ತಗೊಂಡು ನಿಮ್ಗೊಂದು 5% ನಿದ್ದೆ ಬರ್ತಾ ಇದೆ ಚೆನ್ನಾಗಿ, ನಿದ್ದೆ ಬರುವಾಗ ಮಾಡುವಂಥದ್ದು ಸಣ್ಣ ವಿಚಾರ ಅಲ್ಲ. ಒಬ್ಬ ವ್ಯಕ್ತಿಗೆ ನಿದ್ದೆ ಬರುವಾಗೆ ಮಾಡುವಂಥದ್ದು ಸಣ್ಣ ವಿಚಾರ ಅಲ್ಲ. ಯಾರಿಗೆ ನಿದ್ದೆ ಪ್ರಾಬ್ಲಮ್ ಇದೆ, ಮೇಯ್ನ್ ಮೂಲ ಕಾರಣನೇ ನಿಮ್ಮ ಕಾಯಿಲೆ, ಎಲ್ಲ ಕಾಯಿಲೆಗಳ ಮೂಲ ಕಾರಣನೇ ಏನು, ಇನ್ಸೋಮಿನಿಯಾ ಅಂತ ಕರಿತೀವಿ, ನಿದ್ರಾಹೀನತೆ. ಯಾರಿಗೆ ನಿದ್ದೆ ಚೆನ್ನಾಗಿ ಬರಲ್ಲ, ಎಲ್ಲ ಕಾಯಿಲೆಗಳಿಗೆ ಮೂಲ ಯಾವುದು? ನಿದ್ರಾಹೀನತೆ. ಈ ಥೆರಪಿಯಿಂದ ಒಬ್ಬ ವ್ಯಕ್ತಿಗೆ ನಿದ್ದೆ ಬರುವಾಗ ಮಾಡಿದೆ ಅಂತೇಳಿ ಹೇಳಿದ್ರೆ, ಯಾವುದೇ ಮೆಡಿಸಿನ್ ಇಲ್ಲದೆ, ಯಾವುದೇ ಕೆಮಿಕಲ್ ಇಲ್ಲದೆ ನಿಮಗೆ ನಿದ್ದೆ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ, ಅದಕ್ಕೇನು ಕಾರಣ? ಬ್ಲಡ್ ಸರ್ಕ್ಯುಲೇಷನ್ ನ್ಯಾಚುರಲ್ ಆಗ್ತಾ ಇದೆ ಅಂತೇಳಿ ಕಾರಣ. ಯಾವುದೀಗ ನಿದ್ದೆ ಬರೋದಕ್ಕೆ ಎಷ್ಟೋ ಜನ ನಿದ್ದೆ ಟ್ಯಾಬ್ಲೆಟ್ ತಗೋತಾರೆ. ಒಂದು ತಲೆನೋವು ಬಂದ ನಂತರ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೋತಾರೆ. ಯಾವುದೇ ಒಂದು ಇದಾದ್ರೂ ನಾವು ಏನು ಮಾಡ್ತೀವಿ, ಇಮಿಡಿಯೇಟಾಗಿ ಮೆಡಿಕಲ್ಗೆ ಹೋಗಿ ಏನು ತರ್ತೀವಿ? ಟ್ಯಾಬ್ಲೆಟ್ ತರ್ತೀವಿ. ಕೆಲವರು 13 ಟ್ಯಾಬ್ಲೆಟ್, ಒಂದಿನಕ್ಕೆ 13 ಟ್ಯಾಬ್ಲೆಟ್, 15 ಟ್ಯಾಬ್ಲೆಟ್ ತಿನ್ನೋರಿದ್ದಾರೆ. ಎಷ್ಟು ನಂಬರ್ ಆಫ್ ಟ್ಯಾಬ್ಲೆಟ್ಸನ್ನು ನೀವು ಜೀವನದಲ್ಲಿ ಜಾಸ್ತಿ ತಿಂತೀರಾ, ನಿಮ್ಮ ದೇಹ ಎನ್ನುವಂಥದ್ದು, ಆರೋಗ್ಯ ಎನ್ನುವಂಥದ್ದು ಕ್ಷೀಣಿಸ್ತಾ ಹೋಗುತ್ತೆ. ಇವಾಗ ಟ್ಯಾಬ್ಲೆಟ್, ಈಗ ತಲೆನೋವಿಗೆ ನೀವು ಟ್ಯಾಬ್ಲೆಟ್ ತಿಂತೀರಾ, ಏನು? ಪೇಯ್ನ್ ಕಿಲ್ಲರು. ಆ ಪೇಯ್ನ್ ಕಿಲ್ಲರಿಗೆ ನಿಮ್ಮ ತಲೆನೋವಿದೆ, ಹಲ್ಲು ನೋವಿದೆ ಅಂತೇಳಿ ಏನಾದರೂ ಗೊತ್ತಾ? ಅದಕ್ಕೆ ಹಲ್ಲು ನೋವೇ ಇದೆ, ತಲೆನೋವೇ ಇದೆ ಅಂತ ಏನಾದರೂ ಗೊತ್ತಾ ಪೇಯ್ನ್ ಕಿಲ್ಲರ್ಗೆ? ಹಾಗಿದ್ರೆ ಪೇಯ್ನ್ ಹೇಗೆ ಕಡಿಮೆ ಆಯಿತು? ನೀವು ಪೇಯ್ನ್ ಕಿಲ್ಲರ್ಗೂ ಸೇಮ್ ಟ್ಯಾಬ್ಲೆಟು, ಹಲ್ಲು ನೋವಿಗೆ ಇನ್ನೂ ಸ್ವಲ್ಪ mg ಜಾಸ್ತಿ ಇರೋ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ. ಆ ಮಾತ್ರೆ ಗೊತ್ತಾ ನಿಮ್ಮ ತಲೆನೋವು ಇದೆಯಾ, ಹಲ್ಲು ನೋವು ಇದೆಯಾ, ಕಾಲು ನೋವು ಇದೆಯಾ ಅಂತೇಳಿ. ಆದರೆ ನೋವು ಹೇಗೆ ಕಡಿಮೆ ಐತೇಳಿ? ಸಿಂಪಲ್ಲು. ತಲೆನೋವು ಹಂಗೆ ಇದೆ, ಏನು ಹೇಳಿ? ತಲೆನೋವು, ಹಲ್ಲು ನೋವು ಹಾಗೇ ಇದೆ. ನಿಮ್ಮ ಬ್ರೈನಿಗೆ ಇರುವಂತಹ ಸಿಗ್ನಲನ್ನು ಕಟ್ ಮಾಡಿದೆ ಅದಷ್ಟೇ. ಅಂದರೆ ನಿಮ್ಮ ಸೆನ್ಸರಿ ನರ್ವ್ 6 ಗಂಟೆಗಳ ಕಾಲ ಆ್ಯಕ್ಟಿವ್ ಇಲ್ಲದ ಹಾಗೆ ನೀವು ತಿಂದಿರುವಂಥ ಪೇಯ್ನ್ ಕಿಲ್ಲರು ಮಾಡಿದೆ. ಅರ್ಥ ಆಯ್ತಾ? ತಲೆನೋವು ಇದೆ, ಹಲ್ಲು ನೋವು ಹಾಗೇ ಇದೆ, ನಿಮಗೆ ಸೆನ್ಸ್ ಆಗ್ತಾ ಇಲ್ಲ ಅಷ್ಟೇ, ನಿಮಗೆ ನಿಮ್ಮ ಗಮನಕ್ಕೆ ನೋವಿದೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಈ ಪೇಯ್ನ್ ಕಿಲ್ಲರ್ ತಿನ್ನೋದ್ರಿಂದ ಏನಾಗುತ್ತೆ ಹೇಳಿ? ಕಿಡ್ನಿ, ಲಿವರ್ ಎಲ್ಲ ಡಮಾರ್ ಆಗುತ್ತೆ. ನೀವು ಡಾಕ್ಟರ್ BM ಹೆಗ್ಡೆ ಅವ್ರು ಹೇಳೋ ಪ್ರಕಾರ 90% ಡಯಾಲಿಸಿಸ್ ಗೊತ್ತಲ್ಲ ನಿಮಗೆ? ಡಯಾಲಿಸಿಸ್ ಮಾಡ್ಕೋತಾರಲ್ಲ, ಡಯಾಲಿಸಿಸ್ ಅಂದ್ರೆ ಏನು? ನಮ್ಮ ಕಿಡ್ನಿ ಏನು ಮಾಡುತ್ತೆ? ರಕ್ತವನ್ನು ಪ್ಯೂರಿಫಿಕೇಷನ್ ಮಾಡುತ್ತೆ, ರಕ್ತವನ್ನು ಶುದ್ಧೀಕರಣ ಮಾಡುತ್ತೆ. ಯಾರ ಕಿಡ್ನಿ ಡಮರ್ ಆಗಿದೆ, ಹೋಗಿದೆ, ಅವರಿಗೆ ರಕ್ತವನ್ನು ಶುದ್ಧೀಕರಣ ಮಾಡೋದು ಹೇಗೆ? ಡಯಾಲಿಸಿಸ್ ಮೂಲಕ ರಕ್ತವನ್ನು ಶುದ್ಧೀಕರಣ ಮಾಡ್ತಾರೆ. ಅಂದರೆ ನಿಮ್ಮ ಕಿಡ್ನಿ ವರ್ಕ್ ಆಗಲ್ಲ, ನಿಮ್ಮ ಬ್ಲಡ್ಡನ್ನು ಯಾವುದೋ ಒಂದು ಮಿಷಿನಲ್ಲಿ ಪ್ಯೂರಿಫಿಕೇಷನ್ ಮಾಡಿ ಮತ್ತು ಪುನಃ ನಿಮ್ಮ ದೇಹಕ್ಕೆ ಒಳಗಡೆ ಬಿಡುವಂಥ ಕೆಲಸವನ್ನು ಡಯಾಲಿಸಿಸ್ ಅಂತ ಕರಿತೀವಿ. ಡಯಾಲಿಸಿಸ್ ಅಷ್ಟು ಪೇಯ್ನ್ಫುಲ್ ಪ್ರೋಸೆಸ್ ಬೇರೆ ಯಾವುದೂ ಇಲ್ಲ ಅಂತೆ. ಹೆರಿಗೆ ನೋವಿಗಿಂತನೂ ಜಾಸ್ತಿ ನೋವಾಗುವಂಥ ಒಂದು ಪ್ರೋಸೆಸ್ ಅಂತೆ ಅದು.
90% ಡಯಾಲಿಸಿಸ್ ಪೇಷಂಟು ಶುಗರ್ ಇರೋರೇ ಇರ್ತಾರೆ. ಗೊತ್ತಾ ನಿಮಗೆ? ನಾನು ಹೇಳಿರೋದಲ್ಲ, ಡಾಕ್ಟರ್ BM ಹೆಗ್ಡೆ ಅವರು ಹೇಳಿರೋದು. 90% ಡಯಾಲಿಸಿಸ್ ಪೇಷಂಟು ಯಾರಿರ್ತಾರೆ? ಡಯಾಬಿಟಿಸ್ ಇರೋರೇ ಇರ್ತಾರೆ. ಅಂದರೆ ಆ ವ್ಯಕ್ತಿಯ ಕಿಡ್ನಿ ಹೋಗಿರುವಂಥದ್ದು ಶುಗರಿಂದನಾ? ಶುಗರಿಂದ ಹೋಯ್ತಾ? ಡಯಾಲಿಸಿಸ್ ಲೆವೆಲಿಗೆ ಬಂದಿದ್ದಾನಂತೇಳಿ ಹೇಳಿದ್ರೆ ಎಷ್ಟು ವರ್ಷದಿಂದ ಟ್ಯಾಬ್ಲೆಟ್ ತಗೋತಾ ಇದ್ದಾನೆ ಅವನು? 25 ವರ್ಷದಿಂದ ಟ್ಯಾಬ್ಲೆಟು. ಒಂದು ಸ್ಟಾರ್ಟಿಂಗಲ್ಲಿ ಮಧ್ಯಾಹ್ನ 1 ಟ್ಯಾಬ್ಲೆಟು, ಸಂಜೆ 1 ಟ್ಯಾಬ್ಲೆಟು, ಆಮೇಲೆ ಇನ್ಸುಲಿನ್ನು, 2 ಹೊತ್ತು ಇನ್ಸುಲಿನ್ನು, 3 ಹೊತ್ತು ಇನ್ಸುಲಿನ್ನು. ಈ 25 ವರ್ಷ ಕಂಟಿನ್ಯೂಸ್ ಆಗಿ ಇನ್ಸುಲಿನ್ನು ಟ್ಯಾಬ್ಲೆಟು ತಗೊಂಡಿರೋದ್ರಿಂದ ಕಿಡ್ನಿ ಮೇಲೆ ಏನಾಗಿದೆ? ಎಫೆಕ್ಟ್ ಆಗಿದೆ. ಇದರಿಂದಾಗಿ ಕಿಡ್ನಿ ಹೋಗಿದೆ. ಅರ್ಥ ಆಯ್ತಲ್ಲ? ಯಾವುದೇ ಟ್ಯಾಬ್ಲೆಟ್ ನಾನಂದರೆ ಯಾವುದೇ ಕಾರಣಕ್ಕೂ ಹಾಸ್ಪಿಟ್ಲಿಗೆ ಹೋಗಬೇಡಿ ಅಂತ ಹೇಳಲ್ಲ, ಹೋಗಬೇಡಿ ಅಂತ ಹೇಳ್ತಾ ಇರೋದಲ್ಲ. ಹಾಸ್ಪಿಟ್ಲಿಗೆ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಹೋಗಲೇಬೇಕು. ಮೊದಲ ಆಯ್ಕೆ ನಮ್ದು ಯಾವತ್ತು ಏನಾಗಿರಬಾರ್ದು? ಟ್ಯಾಬ್ಲೆಟ್ಸ್ ಆಗಿರಬಾರ್ದು. ಅಂದರೆ ಈಗ ಡೆಂಗ್ಯೂ ಬಂತು ಅಂತೇಳಿ ಹೇಳಿದ್ರೆ ನಾನು ಯೋಗ ಮಾಡ್ತೀನಿ ಅಂತೇಳಿ ಹೇಳಿದ್ರೆ ಆಗತ್ತಾ? ನೀವು ಮನೇಲಿ ಕೂತ್ಕೊಂಡು ಯೋಗ ಮಾಡ್ತಾ ಇದ್ರೆ ಡೆಂಗ್ಯೂ ಬಂದರೆ ಡಮಾರ್ ಆಗ್ತೀರಾ ಅಲ್ವಾ? ಇವಾಗ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿದೆ, ಬ್ಲೀಡಿಂಗ್ ಆಗ್ತೀನಿ, ನಾನೀಗ ವಾಕಿಂಗ್ ಮಾಡ್ತೀನಿ, ಯೋಗ ಮಾಡ್ತೀನಿ ಅಂತ ಹೇಳಿದ್ರೆ ಆಗತ್ತಾ? ಹಾಸ್ಪಿಟ್ಲಿಗೆ ಹೋಗಬೇಕು. ಇವಾಗ ತಲೆನೋವು ಬಂತು, ಶುಗರ್ ಬಾರ್ಡ್ರಲ್ಲಿದೆ, ಇಮಿಡಿಯೇಟು ಟ್ಯಾಬ್ಲೆಟನ್ನು ಸ್ಟಾರ್ಟ್ ಮಾಡುವಂಥ ಅಗತ್ಯ ಇಲ್ಲ. ಅಂದರೆ ನಮ್ಮ ಥೆರಪಿ ಎನ್ನುವಂಥದ್ದು ಯೋಗ ಇರ್ಬೋದು, ಜಿಮ್ ಇರ್ಬೋದು, ವಾಕಿಂಗ್ ಇರ್ಬೋದು, ಇದೆಲ್ಲ ಆಲ್ಟರ್ನೇಟಿವ್ ಥೆರಪಿಯಲ್ಲಿ ಬರುತ್ತೆ. ಯಾವುದ್ರಲ್ಲಿ ಬರುತ್ತೆ ಹೇಳಿ? ಆಲ್ಟರ್ನೇಟಿವ್ ಅಂತ ಹೇಳಿದ್ರೆ ಯಾವುದೇ ಮೆಡಿಸಿನ್ ಇಲ್ದೇನೆ, ಯಾವುದೇ ಕೆಮಿಕಲ್ಸ್ ಇಲ್ದೇನೆ ನ್ಯಾಚುರಲ್ ಆಗಿ ನಿಮ್ಮ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಳುವಂಥ ಒಂದು ಪ್ರಾಸೆಸ್ಸನ್ನು ವೆಲ್ನೆಸ್ ಅಂತಲೇ ಕರಿತೀವಿ, ಆಲ್ಟರ್ನೇಟಿವ್ ಥೆರಪಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಎಷ್ಟೋ ಜನರಿಗೆ ಈಗ ನಿದ್ದೆ ಚೆನ್ನಾಗಿ ಬಂದಿರುವಂಥದ್ದು, ನೋವು ಕಡಿಮೆ ಆಗಿರುವಂಥದ್ದು. ಮಂಡಿ ನೋವು ಯಾರ್ಯಾರಿಗೆ ಕಡಿಮೆ ಆಗಿದೆ ಹೇಳಿ? ಮೊಣಕಾಲು ನೋವು ತುಂಬ ಜನ ಇದ್ದಾರೆ. ಓಕೆ, ಮಂಡಿ ನೋವು ಹೇಗೆ ಕಡಿಮೆ ಆಯಿತು ಅಂತೇಳಿ ಹೇಳಿದ್ರೆ ನಮ್ಮ ಥೆರಪಿಯಲ್ಲಿ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ, ಇನ್ನೊಂದು ಒಂದೊಂದು ನಿಮಿಷಕ್ಕೂ ನಮ್ಮ ಮೆಷಿನು ಟಕ್ 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 ಅಂತ ಡಿಫ್ರೆಂಟ್ ಪ್ರೋಗ್ರಾಮ್ ಆಗುತ್ತೆ. ಅಬ್ಸರ್ವ್ ಮಾಡಿದ್ದೀರಾ? ಡಿಫ್ರೆಂಟ್ ಆಗುತ್ತೆ. ಅದಕ್ಕೆ ಸ್ಟಿಮ್ಯುಲೇಷನ್ ಅಂತ ಕರಿತೀವಿ. ಏನು ಹೇಳಿ? ಸ್ಟಿಮ್ಯುಲೇಷನ್ ಅಂತ ಕರಿತೀವಿ. ಸ್ಟಿಮ್ಯುಲೇಷನ್ ಯಾರ ಬಾಡಿಯಲ್ಲಿ ಆಗುತ್ತೆ ಆಗ ನಮ್ಮ ಬ್ರೈನಲ್ಲಿ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ಎಂಡೋರ್ಫಿನ್ ಅಂತ ಕರಿತೀವಿ. ಏನು ಹೇಳಿ? ಎಂಡೋರ್ಫಿನ್ ಅಂತ ಕರಿತೀವಿ. ಇದನ್ನು ಹ್ಯಾಪಿ ಹಾರ್ಮೋನ್ ಆರ್ ನ್ಯಾಚುರಲ್ ಪೇನ್ ಕಿಲ್ಲರ್ ಅಂತ ಕರಿತೀವಿ. ಈ ಪೇನ್ ಕಿಲ್ಲರು ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗುತ್ತೆ. ಎಕ್ಸಾಂಪಲ್, ನೀವೀಗ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ, ಯಾವುದೋ ಒಂದು ಮರದ ಗೆಲ್ಲು ನಿಮ್ಮ ತಲೆಗೆ ತಾಗಿ ಏಟಾಯಿತು. ನೀವೇನು ಮಾಡ್ಕೋತೀರಾ? ಬ್ಲಡ್ ಏನೂ ಬರಲಿಲ್ಲ, ತಲೆಗೆ ಟಚ್ ಆಗಿ ಏಟಾಯಿತು. ಏನು ಮಾಡ್ತೀರಾ ಅವಾಗ? ಒರೆಸ್ಕೋತೀರಾ. ಒರೆಸ್ಕೊಂಡಾಗ ಏನಾಗುತ್ತೆ? ಏನಾಗುತ್ತೆ? ನೋವು ನಿಮ್ಮ ಗಮನಕ್ಕೆ ಬರೋದಿಲ್ಲ. ಹಾಗಿದ್ರೆ ಆ ಟೈಮಲ್ಲಿ ನೋವನ್ನು ಕಡಿಮೆ ಮಾಡಿರೋದು ಯಾರು? ಎಂಡೋರ್ಫಿನ್. ಅಂದರೆ ಎಲ್ಲಿ ಸ್ಟಿಮ್ಯುಲೇಷನ್ ಆಗುತ್ತೆ ಇಮಿಡಿಯೇಟ್ ಆಗಿ ನಿಮ್ಮ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ ಆರ್ ಎಂಡೋರ್ಫಿನ್ ಪ್ರೊಡ್ಯೂಸ್ ಆಗುತ್ತೆ. ಈ ಹಾರ್ಮೋನ್ ಎನ್ನುವಂಥದ್ದು ನಿಮ್ಮ ದೇಹದಲ್ಲಿ ನೋವನ್ನು ಕಡಿಮೆ ಮಾಡುತ್ತೆ. ಈ ಹಾರ್ಮೋನು ನಿಮ್ಮ ನಿದ್ದೆ ಬರಲಿಕ್ಕೆ ಕಾರಣ ಆಗಿರುವಂಥದ್ದು ಇದೇ ಹಾರ್ಮೋನು. ನೀವು ಖುಷಿಯಾಗಿರೋದಕ್ಕೆ ಕಾರಣ ಆಗಿರುವಂಥದ್ದು ಇದೇ ಹಾರ್ಮೋನು. ಹ್ಯಾಪಿ ಹಾರ್ಮೋನ್ ಆರ್ ಎಂಡೋರ್ಫಿನ್ ಅಂತ ಕರಿತೀವಿ. ನಮ್ಮ ಮೆಷಿನಲ್ಲಿ ಸ್ಟಿಮ್ಯುಲೇಷನ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಬಾಡಿಯಲ್ಲಿ ಆಟೋಮೆಟಿಕ್ ಆಗಿ ಎಂಡೋರ್ಫಿನ್ ಪ್ರೊಡ್ಯೂಸ್ ಆಗುತ್ತೆ. ಇದರಿಂದಾಗಿ ಮಂಡಿ ನೋವು ಇರ್ಬೋದು, ದೇಹದ ಯಾವುದೇ ಭಾಗದಲ್ಲೂ ನೋವಿದ್ರೂ ಕಡಿಮೆ ಆಗುತ್ತೆ. ಇನ್ನು ಕೆಲವರಿಗೆ ನಮ್ಮ ಮೆಷಿನಲ್ಲಿ ಥೆರಪಿ ತಗೊಂಡು 1 ವಾರಕ್ಕೆ ಮ್ಯಾಕ್ಸಿಮಮ್ ಒಂದು 40% ಜನರಿಗೆ ಕಾಲು ನೋವು ಜಾಸ್ತಿ ಆಗುತ್ತೆ, ಜ್ವರ ಬರುತ್ತೆ. ಇನ್ನು ಕೆಲವರಿಗೆ ವಾಮಿಟಿಂಗ್ ಸೆನ್ಸೇಷನ್, ವಾಂತಿ ಬಂದಂಗೆ ಆಗುತ್ತೆ. ಇನ್ನು ಕೆಲವರಿಗೆ ಲೂಸ್ ಮೋಷನ್ ಆಗುತ್ತೆ. ಇದು ಯಾರಿಗಾಗಿದೆ ಹೇಳಿ? ಕೈ ಎತ್ತಿ. ಕಾಲು ನೋವು ಜಾಸ್ತಿ ಆಗಿರೋರು? ಓಕೆ, 3-4 ಜನ. ಜ್ವರ ಬಂದಿರೋರು ಯಾರಾದರೂ ಇದ್ದೀರಾ ಥೆರಪಿ ತಗೊಂಡ ನಂತರ? ನೋವು ಜಾಸ್ತಿ ಆಗಿದೆ, ಕಾಲು ನೋವು ಜಾಸ್ತಿ ಆಗಿದೆ. ಓಕೆ, ವಾಮಿಟಿಂಗ್, ವಾಂತಿ ಬಂದಾಗ ಯಾರಿಗಾದರೂ ಆಗಿದೆಯಾ? ಲೂಸ್ ಮೋಷನ್ ಆಗಿರುತ್ತೆ, ಕೆಲವ್ರು ಹೇಳಲ್ಲ ಈಗ ನನಗಾಗಿದೆ ಅಂತೇಳಿ. ಓಕೆ, ಹೇಳಲ್ಲ. ಓಕೆ, ನೋ ಪ್ರಾಬ್ಲಮ್. ಇದು ಯಾವುದಾದ್ರೂ ಒಂದು ಆಗುತ್ತೆ. ಇದಾಯ್ತು ಅಂತೇಳಿ ಹೇಳಿದರೆ ನೀವೇನು ಮಾಡಬೇಕು? ಅಲ್ಲೇ ಅವತ್ತೇ ಥೆರಪಿ ಬಿಟ್ಟು ಈ ಕಡೆ ಬರಬಾರ್ದಾ? ಬರಬೇಕು. ಯಾಕೆ ಹೇಳಿ? ಇದು ಯಾವುದಾದ್ರೂ ನಿಮ್ಗೆ ಆಯ್ತು ಅಂತೇಳಿ ಹೇಳಿದರೆ ನಿಮ್ಮ ಕೆಲಸ, ನಿಮ್ಮ ಬಾಡಿಯಲ್ಲಿ ಇಂಪ್ರೂವ್ಮೆಂಟ್ ಸ್ಟಾರ್ಟ್ ಆಗಿದೆ ಅಂತೇಳಿ ಅರ್ಥ. ಏನು ಹೇಳಿ? ಇಂಪ್ರೂವ್ಮೆಂಟ್ ಸ್ಟಾರ್ಟ್ ಆಗಿದೆ ಅಂತೇಳಿ ಅರ್ಥ. ಯಾಕೆ ಇದೆಲ್ಲ ಆಗುತ್ತೆ? 1 ವಾರ 10 ದಿನದೊಳಗಡೆ ಈ ಥರ ಎಲ್ಲ ಯಾಕೆ ಆಗುತ್ತೆ ಹೇಳಿ? ನೋವು ಜಾಸ್ತಿ ಆಗೋದು ಯಾಕೆ?
ಹಾಂ, ಯಾಕೆ? ಒಂದು ಯಾಕಂತೇಳಿ ಹೇಳಿದ್ರೆ, ಎಷ್ಟೋ ವರ್ಷದಿಂದ ಕರೆಕ್ಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲದೆ ಇಮಿಡಿಯೇಟ್ ಆಗಿ 5 ಕಿಲೋಮೀಟ್ರ್ ವಾಕಿಂಗ್ ಮಾಡಿದಷ್ಟು ಬ್ಲಡ್ ಸರ್ಕ್ಯುಲೇಷನ್ ಬಾಡಿಯಲ್ಲಿ ಆದಾಗ ಈ ಬಾಡಿ ಒಪ್ಕೊಳ್ಳಲ್ಲ. ಈ ಬಾಡಿ ಏನು ಮಾಡುತ್ತೆ? ಇಮಿಡಿಯೇಟಾಗಿ ಒಪ್ಕೊಳ್ಳಲ್ಲ. ನೀವು ಮನೇಲಿ ಸುಮ್ಮನೆ ಕೂತ್ಕೊಂಡಿರೋರು ಯಾರೋ ಒಬ್ಬರು ಹೇಳಿದ್ರು ಅಂತೇಳಿ ಒಂದೇ ದಿನ 5 ಕಿಲೋಮೀಟ್ರ್ ವಾಕಿಂಗ್ ಮಾಡಿದರೆ ಬಾಡಿ ಪೇಯ್ನ್ ಬರಲ್ವಾ? ಅದೇ ರೀತಿಯಲ್ಲಿ ಬರುತ್ತೆ. ಇನ್ನೊಂದು ಏನಂತೇಳಿ ಹೇಳಿದ್ರೆ, ನಿಮ್ಮ ಬಾಡಿಯಲ್ಲಿ ಟಾಕ್ಸಿನ್ಸ್ ಎನ್ನುವಂಥದ್ದು ಎಷ್ಟೋ ವರ್ಷಗಳಿಂದ ಅಕ್ಯುಮುಲೇಟ್ ಆಗಿರುತ್ತೆ, ಸಂಗ್ರಹ ಆಗಿರುತ್ತೆ. ಏನು ಹೇಳಿ? ಬೇಡದೇ ಇರುವಂಥ ಕಲ್ಮಶಗಳು, ಟಾಕ್ಸಿನ್ಸ್ ಎನ್ನುವಂಥದ್ದು ಅಕ್ಯುಮುಲೇಟ್ ಆಗಿರುತ್ತೆ. ಎಕ್ಸಾಂಪಲ್, ನೀವೀಗ ಮಂಗಳೂರಲ್ಲಿ ಅತ್ತಾವರದಲ್ಲಿ ಒಂದು ಸೈಟ್ ತಗೊಂಡ್ರಿ. ಎಷ್ಟು ವರ್ಷದಿಂದ? 25 ವರ್ಷದಿಂದ ತಗೊಂಡ್ರಿ. ಬೇಡ, 25 ವರ್ಷದಿಂದನೇ ಅತ್ತಾವರದಲ್ಲಿ ಒಂದು ಸೈಟ್ ತಗೊಂಡ್ರಿ. ಸೈಟ್ ಖಾಲಿ ಇದೆ, ಬಿಲ್ಡಿಂಗ್ ಏನು ನೀವು ಮಾಡಲಿಲ್ಲ. ನೀವು ಎಲ್ಲಿರೋದೆಲ್ಲಿ? ಬೆಂಗಳೂರಲ್ಲಿದ್ದೀರಾ. ನೀವು ಎಲ್ಲಿ? ಬೆಂಗಳೂರಲ್ಲಿ ಸ್ಟೇ ಆಗಿದ್ದೀರಾ. ಮಿಡ್ಲಲ್ಲಿ ಒಂದು ಸಲನೂ ಮಂಗಳೂರಲ್ಲಿ ನಿಮ್ಮ ಸೈಟ್ ಕಡೆ ತಲೆ ಹಾಕಲಿಲ್ಲ. ನೀವು 25 ವರ್ಷ ಬಿಟ್ಟು ಮಂಗಳೂರು ನಿಮ್ಮ ಸೈಟ್ ನೋಡೋಣ ಅಂತ ಬಂದ್ರಿ. ಸೈಟ್ ಹಂಗೆ ಇರುತ್ತಾ? ಕಸ ಇದ್ದರೆ ಪುಣ್ಯ, ಕಸ ಇದ್ದರೆ ತೆಗಿಬೋದು. ಬೇರೆ ಗುಡಿಸಲುಗಳಾಗಿರುತ್ತೆ, ಬೇರೆ ಮನೆಗಳಾಗಿರುತ್ತೆ, ಬೇರೆಯವರು ಆಕ್ಯುಪೈ ಮಾಡ್ಕೊಂಡಿರ್ತಾರೆ. ಈಗ ನೀವು ಬಂದು ಹೋಗಿ ಖಾಲಿ ಮಾಡಿ ನಮ್ದಿದ್ದು ಸೈಟು ನನ್ನ ಹೆಸರಲ್ಲಿದೆ ಅಂತೇಳಿ ಪೇಪರ್ ತೋರಿಸಿದ್ರೆ ಅವ್ರು ಆಯ್ತಪ್ಪ ಹೋಗ್ತೀನಿ ಅಂತೇಳಿ ಹಂಗೆ ಹೋಗ್ಬಿಡ್ತಾರಾ? ಖುಷಿಯಿಂದ ಹೋಗ್ತಾರಾ? ಹೋಗಲ್ಲ. ಅವ್ರು ಏನು ಮಾಡ್ತಾರೆ? ಇದು ನಂದು ಅಂತ ಅಪೋಸ್ ಮಾಡ್ತಾರೆ. ಫೈಟ್ ಮಾಡುವಷ್ಟು ಮಾಡೇ ಮಾಡ್ತಾರೆ. ಆಮೇಲೆ ನೀವು ಪೊಲೀಸ್ನವ್ರನ್ನ ಕರ್ಕೊಬಂದು ಇವ್ರನ್ನ ಕರ್ಕೊಂಬಂದು ಅವ್ರನ್ನ ಓಡಿಸಿ ಇಷ್ಟೆಲ್ಲ ಕೆಲಸ ಇರುತ್ತೆ. ಅದೇ ರೀತಿಯಲ್ಲಿ 25 ವರ್ಷದಿಂದ ಬೇಡದೇ ಇರುವಂಥ ಕಲ್ಮಶಗಳು ಅಕ್ಯುಮುಲೇಟ್ ಆಗಿರುತ್ತೆ ನಿಮ್ಮ ಆರ್ಗನಲ್ಲಿ. ಇಮಿಡಿಯೇಟ್ ಆಗಿ ನೀವು ಬಂದು ಬ್ಲಡ್ ಸರ್ಕ್ಯುಲೇಷನ್ ಆಗಿ ಇಮಿಡಿಯೇಟ್ ಆಗಿ ಟಾಕ್ಸಿನ್ ಹೊರಗಡೆ ಹೋಗ್ಬೇಕಂತ ಹೇಳಿದ್ರೆ ಅದು ಅಷ್ಟು ಈಸಿಯಾಗಿ ಹೋಗೋದಿಲ್ಲ. ಅದು ಏನಾದರೂ ತೋರಿಸೇ ಹೋಗೋದು ನಿಮಗೆ. ಅರ್ಥ ಆಯ್ತಾ? ಕಾಲು ನೋವು ಇರ್ಬೋದು, ಮಂಡಿ ನೋವು ಇರ್ಬೋದು, ಜಾಸ್ತಿ ಆಗಿರ್ಬೋದು, ತಲೆ ಸುತ್ತು ಬರುತ್ತೆ, ವಾಮಿಟಿಂಗು ಮತ್ತು ಲೂಸ್ ಮೋಷನು, ಇದೆಲ್ಲ ನಿಮಗೆ ಟಾಕ್ಸಿನ್ ಎನ್ನುವಂಥದ್ದು ನಿಮ್ಮ ದೇಹದಿಂದ ಹೊರಗೆ ಹೋಗುವಂತಹ ಒಂದು ಪ್ರೋಸೆಸ್ಸು. ಈ ನೋವನ್ನು ನೀವು ಅನುಭವಿಸ್ಕೊಂಡು ನೆಕ್ಸ್ಟ್ ಸ್ಟೇಜಿಗೆ ಹೋದ ನಂತರ ನಿಮಗೆ ಅದಕ್ಕೆ ವಾಸಿ ಆಗೋದು ಗೊತ್ತಾಗೋದು. ನಿನ್ನೆ ನಾನು ಮಡಿಕೇರಿಯಲ್ಲಿದ್ದೆ. ಅಲ್ಲಿ ಒಬ್ಬರಿಗೆ ಕಾಲು ಸೆನ್ಸೇಷನ್ ಇಲ್ಲದೆ 10 ವರ್ಷ ಆಯಿತು. ಕಾಲು ಮುಟ್ಟಿದ್ರೂ ಗೊತ್ತಾಗೋದಿಲ್ಲ, ಏನು ಮಾಡಿದ್ರೂ ಗೊತ್ತಾಗೋದಿಲ್ಲ. ಅವ್ರ ಮಗಳು ನಮ್ಮ ಸೆಂಟರ್ ಓನರ್ಗೆ ಕಾಲ್ ಮಾಡಿ ತುಂಬ ಬೈತಾ ಇದ್ರಂತೆ. ನಿಮ್ಮಲ್ಲಿ ಥೆರಪಿಗೆ ಬಂದ ನಂತರ ನನ್ನ ತಾಯಿಯ ಕಾಲು ನೋವು ಜಾಸ್ತಿ ಆಗಿದೆ ಅಂತೇಳಿ. ಇಷ್ಟು ದಿನ ಅವ್ರಿಗೆ ಕಾಲಿದೆ ಅಂತಲೇ ಗೊತ್ತಿರಲಿಲ್ಲ. ನೋವು ಬಿಡಿ, ಸೆನ್ಸೇ ಆಗ್ತಾ ಇರಲಿಲ್ಲ. ಇವಾಗ ನೋವು ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತೇಳಿ ಹೇಳಿದ್ರೆ ಏನರ್ಥ? ಬ್ಲಡ್ ಸರ್ಕ್ಯುಲೇಷನ್ ಆಗಿ ಸೆನ್ಸರಿ ನರ್ವ್ ವರ್ಕ್ ಆಗ್ಲಿಕ್ಕೆ ಶುರುವಾಗಿ ನಿಮ್ಮ ಬ್ರೈನಿಗೆ ಸಿಗ್ನಲ್ ಹೋಗ್ತಾ ಇದೆ, ನೋವಿನ ಸಿಗ್ನಲ್ ಬ್ರೈನ್ಗೆ ಹೋಗ್ತಾ ಇದೆ ಅಂತೇಳಿ ಅರ್ಥ. ಅವ್ರಿಗೆ ಎಷ್ಟು ಅರ್ಥ ಮಾಡಿದರೂ ಅರ್ಥ ಆಗೋದಿಲ್ಲ. ಏನು ಮಾಡ್ಲಿಕ್ಕಾಗತ್ತೆ ಹೇಳಿ? ಅದೇ ಥರ ಸ್ಟಾರ್ಟಿಂಗಲ್ಲಿ ನಿಮಗೆ ಕಾಲು ಕಪ್ಪು ಕಲರಲ್ಲಿರುತ್ತೆ, ಡಯಾಬಿಟಿಸ್ ಫುಟ್ ಪೇನ್ ಇರೋರಿಗೆ. ವಿದಿನ್ 20 ಡೇಸ್ 25 ಡೇಸಲ್ಲಿ ಯಂಗ್ಸ್ಟರ್ಸ್ ಕಾಲು ಹೇಗಿರುತ್ತೆ ಅಷ್ಟು ಕಲರ್ ಚೇಂಜ್ ಆಗುತ್ತೆ. ಕೆಲವ್ರ ಕಾಲು ಇಷ್ಟು ದಪ್ಪ, ಸ್ವೆಲ್ಲಿಂಗು, ಕೆಳಗಡೆ ನೀರು ನಿಂತಿರುತ್ತೆ. ಆ ರೀತಿ ಇದೆಯಾ ಯಾರ್ದಾದ್ರೂ ಕಾಲು ಸ್ವೆಲ್ಲಿಂಗ್, ಕಾಲು ದಪ್ಪ ಆಗಿರೋರು? ಎಷ್ಟೋ ಜನರದಿದೆ. ಈ ಕಾಲು ದಪ್ಪ ಆಗಿರೋರು, ಡಯಾಬಿಟಿಕ್ ಫುಟ್ ಪೇನ್ ಇರುವವರು, ಕಾಲು ಕಪ್ಪು ಕಲರ್ ಆಗಿರುವವರು, ನಡಿಲಿಕ್ಕೆ ಕಷ್ಟ ಆಗಿರೋರಿಗೆ ನೋವು ಆಗಲೇಬೇಕು. ಆದರೆ ಮಾತ್ರ ಅವ್ರು ಕರೆಕ್ಟ್ ಆಗೋದು, ಇಲ್ಲಾಂದರೆ ಕರೆಕ್ಟ್ ಆಗೋದಿಲ್ಲ. ನೋವು ನಿಮ್ಮ ಮೊದಲಿತ್ತು, ನಿಮಗೆ ನೋವು ಗೊತ್ತಾಗ್ತಾ ಇಲ್ಲ ಅಷ್ಟೇ, ನಿಮ್ಮ ಅನುಭವಕ್ಕೆ ಬರ್ತಾ ಇಲ್ಲ. ಫಸ್ಟು ಥೆರಪಿ ತಗೊಂಡ ನಂತರ ನಿಮಗೆ ಅನುಭವಕ್ಕೆ ಬರ್ತಾ ಇದೆ ನೋವು ಅಷ್ಟೇ, ಬೇರೆ ಏನೂ ಅಲ್ಲ. ಮೊದಲು ನೋವಿತ್ತು, ಗೊತ್ತಾಗ್ತಾ ಇಲ್ಲ, ಇವಾಗ ಅನುಭವಕ್ಕೆ ಬರ್ತಾ ಇದೆ ಅಷ್ಟೇ. ಈಗ ಕಾಲಲ್ಲಿ ಸ್ವೆಲ್ಲಿಂಗ್ ಇದೆ, ನೀವು ನಿಮಗೆ ಕಾಯಿಲೆ ಬಂದಿದೆ ಅಂತೇಳಿ ಗೊತ್ತಾಗೋದೇ ಗೊತ್ತಾ? ನಿಮ್ಮ ವಾಕಿಂಗ್ ಸ್ಪೀಡ್ ಕಡಿಮೆ ಆಗುತ್ತೆ, ನಡಿಗೆಯ ವೇಗ. ಫಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೇ ಕಾಲಿಗೆ ಯಾಕೆ ಹೇಳಿ? ನಮ್ಮ ಹಾರ್ಟಿಂದ ತುಂಬ ದೂರ ಇರುವಂಥ ಆರ್ಗನ್ ಅಂತೇಳಿ ಹೇಳಿದ್ರೆ ಯಾವುದು? ಕಾಲನ್ನು ಸೆಕೆಂಡರಿ ಹಾರ್ಟ್ ಅಂತ ಕರಿತೀವಿ, 2ನೇ ಹೃದಯ ಅಂತೇಳಿ ಕರಿತೀವಿ. ಯಾವುದನ್ನು? ಕಾಲನ್ನು. ಯಾಕೆ ಗೊತ್ತಾ? ನಿಮ್ಮ ಬ್ಲಡ್ಡು ಕೆಳಗಡೆ ಹೋಗುತ್ತೆ. ರಿವರ್ಸ್ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಾದ್ರೆ ನೀವು ಒಂದು ಹೆಜ್ಜೆ ಹಾಕಿದ ನಂತರ ಮಾತ್ರ ರಿವರ್ಸ್ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗುತ್ತೆ. ಯಾರ ಬಾಡಿಯಲ್ಲಿ ರಿವರ್ಸ್ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗುತ್ತೆ ಅವ್ರ ಕಾಲು ಊದ್ಕೊಳ್ಳೋದಿಲ್ಲ, ಕಾಲಿಗೆ ಪ್ರಾಬ್ಲಮ್ ಇಲ್ಲ, ಮಂಡಿ ನೋವು ಏನೂ ಬರಲ್ಲ. ನಮ್ಮ ದೇಹ ರಚನೆ ಆಗಿದೆ, ಇದು ಕಾಫ್ ಮಸಲ್ ಅಂತ ಕರಿತೀವಿ. ಮೀನಖಂಡ ಯಾವ್ದು ಹೇಳಿ? ಈ ಮೀನಖಂಡ ಅಂತ ಕರಿತೀವಲ್ಲ, ಕಾಫ್ ಮಸಲ್. ಇಲ್ಲಿ ಅದು ಯಾವ ರೀತಿ ಇರುತ್ತೆ ಹೇಳಿ? ಈ ಟ್ವಿಸ್ಟ್ ಆಗಿರೋ ಥರ, ಈ ರೀತಿ ಟ್ವಿಸ್ಟ್ ಆಗಿರೋ ಥರ ಇರುತ್ತಲ್ವಾ?
ಬೆಂಡ್ ಇರುತ್ತೆ. ಅಂದರೆ ನೀವು ಒಂದು ಹೆಜ್ಜೆ ಹಾಕಿದಾಗ ಅದು ಸ್ಕ್ವೀಸ್ ಆಗುತ್ತೆ. ಏನು ಹೇಳಿ? ಸ್ಕ್ವೀಸ್ ಆಗಿ ಕೆಳಗಡೆ ಇರುವಂಥ ಬ್ಲಡ್ ಏನಾಗುತ್ತೆ? ಮೇಲ್ಗಡೆ ಬರುತ್ತೆ. ಇದಕ್ಕೆ ರಿವರ್ಸ್ ಬ್ಲಡ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಅಂದರೆ ನಿಮ್ಮ ಕಾಲನ್ನು ಸೆಕೆಂಡರಿ ಹಾರ್ಟ್ ಅಂತ ಕರೆಯೋದು ಯಾಕಂತ ಹೇಳಿದ್ರೆ, ಎರಡನೇ ಹಾರ್ಟ್ ಅಂತ ಕರೆಯೋದು ಯಾಕಂತ ಹೇಳಿದ್ರೆ, ನೀವು ನಡೆದಾಗ ರಿವರ್ಸ್ ಬ್ಲಡ್ ಸರ್ಕ್ಯುಲೇಷನ್ ಮಾಡೋದಕ್ಕೆ ನಿಮ್ಮ ಕಾಲು ಹೆಲ್ಪ್ ಮಾಡುತ್ತೆ. ಯಾರಿಗೆ ನಡಿಲಿಕ್ಕೂ ಆಗಲ್ಲ ಅಂಥವರಿಗೆ ನಮ್ಮ ಮೆಷಿನಲ್ಲಿ ರಿವರ್ಸ್ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಕರೆಕ್ಟ್ ಆಗುತ್ತೆ. ರಿವರ್ಸ್ ಬ್ಲಡ್ ಸರ್ಕ್ಯುಲೇಷನ್ನು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಇದೆ. ಇದು ಯಾವುದೇ ಮಾರ್ಕೆಟಿಂಗ್ ವಿಡಿಯೋ ಅಲ್ಲ, ನಮ್ಮ ಥೆರಪಿ ತಗೋಬೇಕಾದ್ರೆ ಲ್ಯಾಬಲ್ಲಿ ಟೆಸ್ಟ್ ಮಾಡಿರುವಂಥ ವಿಡಿಯೋ. ಅವ್ರ ಬಾಡಿಯಲ್ಲಿ ಮೊದಲು ಎಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇತ್ತು, ಈಗ ಎಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದೆ. ಶ್ರೀಧರ್ ಸರ್, ನಿಮ್ಮ ಹತ್ರ ವಿಡಿಯೋ ಇದೆ ಅಲ್ಲ, ಅದನ್ನು ಯಾರ್ಯಾರು ಮೆಷಿನ್ ಬೈ ಮಾಡ್ತಾರೆ ಅವರಿಗೆಲ್ಲ ಸೆಂಡ್ ಮಾಡಿ, ಓಕೆನಾ? ಯಾರಿಗೆ ಬೇಕು ಅವರಿಗೆಲ್ಲ ಸೆಂಡ್ ಮಾಡಿ. ಮೊದಲು ಎಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇತ್ತು, ಈಗ ಎಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದೆ, ಅದನ್ನು ಒಂದು ಲ್ಯಾಬ್ ಟೆಸ್ಟೆಡ್ ವಿಡಿಯೋ ಇದೆ, ಇದನ್ನು ನೋಡ್ಬೋದು ನೀವು. ಬಂದಿರುವಂಥವ್ರು, ಹೆಲ್ಪ್ ಆಗ್ತಾ ಇರೋರು ಡೈಲಿ ನಮಗೆ ಇಲ್ಲೇ ಬಂದು ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ಅಂದರೆ ಡೈಲಿ ನೀವು ಇರೋದಿಲ್ಲ. ನಮ್ಮದು ಆಫೀಸ್ ಮಂಗಳೂರಲ್ಲಿದೆ, ಅಲ್ಲಿ ಬಂದರೆ ಫ್ರೀ ಥೆರಪಿ ಇರುತ್ತೆ. ನಮಗೆ ಮೆಷಿನ್ನು ಕೆಲವ್ರು ಕೇಳ್ತಾ ಇದ್ದಾರೆ ಆಫರ್ ಏನಾದರೂ ಇದ್ದರೆ ಕೊಡಿ ಅಂತ. ಇಲ್ಲಿ ಬಂದು ಇಂಪ್ರೂವ್ಮೆಂಟ್ಸ್ ಆಗಿರೋರು ಮೆಷಿನನ್ನು ಬೈ ಮಾಡೋದ್ರ ಬಗ್ಗೆ ಥಿಂಕ್ ಮಾಡ್ಬೋದು. ನಿಮ್ಗೆ ಯಾವುದೇ ಫೋರ್ಸ್ ಅಲ್ಲ ನಾವು ಮಾಡ್ತಾ ಇರುವಂಥದ್ದು, ನಿಮ್ಗೆ ಯಾವುದೇ ಹೇರಿಕೆಯನ್ನು ಮಾಡ್ತಾ ಇರೋ ತಗೊಂಡು ಹೋಗ್ಲೇಬೇಕು ಆ ರೀತಿ ಅಲ್ಲ, ಥಿಂಕ್ ಮಾಡ್ಬೋದು. ಅದು ತುಂಬ ಜನ ಆಫರ್ ಕೇಳ್ತಾ ಇದ್ದಾರೆ. ಅದಕ್ಕೆ ಶ್ರೀಧರ್ ಸರು ಕಂಪ್ನಿ ಜೊತೆ ಡಿಸ್ಕಸ್ ಮಾಡಿದ್ದಾರೆ. ಏನು ಆಫರ್ ಕೊಟ್ಟಿದ್ದಾರೆ ಅಂತ ನಾನು ನೋಡಿಲ್ಲ, ಅದನ್ನೀಗ ಆಫರನ್ನು ಅನೌನ್ಸ್ ಮಾಡ್ತೀವಿ. ಆಫರನ್ನು ಅನೌನ್ಸ್ ಮಾಡಿದ ನಂತರ ಅದನ್ನು ಹೇಳ್ತೀವಿ. ಹೇಳಿ ಆದ ನಂತರ ಯಾರ್ಯಾರು ಮೆಷಿನನ್ನು ಬೈ ಮಾಡ್ಬೇಕು ಅಂದ್ಕೊಂಡಿದ್ದೀರಿ, ಅದ್ರ ಬಗ್ಗೆ ಜಸ್ಟ್ ಥಿಂಕ್ ಮಾಡಿದ್ದೀರಿ, ಯಾರ್ಯಾರಿಗೆ ಇಂಪ್ರೂವ್ಮೆಂಟ್ ಆಗಿದೆ, ಮೇಡಮ್ ಒಂದು ಅಪ್ಲಿಕೇಶನನ್ನು ಕೊಡ್ತಾರೆ. ಆ ಅಪ್ಲಿಕೇಶನನ್ನು ಫಿಲ್ ಮಾಡಿ ನಮ್ಮ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳಿ. ಈ ಫೋಟೋ ಎನ್ನುವಂಥದ್ದು ಇವತ್ತು ಯಾರು ನಮ್ಮ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ ಮೆಷಿನ್ ಬೈ ಮಾಡೋದಕ್ಕೆ, ಈ ಫೋಟೋ ಎನ್ನುವಂಥದ್ದು ನಮ್ಮ ಆಫೀಸಲ್ಲಿ, ಹೆಡ್ ಆಫೀಸಲ್ಲಿ ಮೆಷಿನ್ ಬೈಯರ್ಸ್ ಗೋಲ್ಡನ್ ಗ್ಯಾಲರಿ ಅಂತ ಒಂದು ಗ್ಯಾಲರಿ ಇರುತ್ತೆ. ಆ ಗ್ಯಾಲರಿಯಲ್ಲಿ ನಿಮ್ಮ ಫೋಟೋ ನಮ್ಮ ಕಂಪ್ನಿಯಲ್ಲಿ ಯಾವಾಗಲೂ ಇರುತ್ತೆ. ಅದ್ರ ಜೊತೆಗೆ ನಮ್ಮ ವೆಬ್ಸೈಟಲ್ಲಿ ಇವತ್ತೇ ನಿಮ್ಮ ಫೋಟೋ ಎನ್ನುವಂಥದ್ದು ಅಪ್ಡೇಟ್ ಆಗುತ್ತೆ. ಯಾರ್ಯಾರಿಗೆ ಮೆಷಿನ್ ಬೈ ಮಾಡ್ಬೇಕು ಅನ್ಸುತ್ತೆ, ಥಿಂಕ್ ಮಾಡಿದ್ದೀರಾ, ಅವ್ರು ಇನ್ನೂ ಮನೆಯಲ್ಲೋಗಿ ಡಿಸ್ಕಸ್ ಮಾಡ್ಬೋದು. ಆದರೂ ನಮ್ಮ ಜೊತೆ ಒಂದು ಫೋಟೋವನ್ನು ತಗೊಳ್ಳಿ. ಏನು ಆಫರ್ ಕೊಟ್ಟಿದ್ದಾರೆ ನಿಮಗೋಸ್ಕರ ಅಂತ ನೋಡೋಣ. ದಯವಿಟ್ಟು ಶ್ರೀಧರ್ ಸರ್ ಆಫರ್ ಏನು ಇದು ಮಾಡಿದ್ದಾರೆ ಅಂತ ಹೇಳಿ ಅನೌನ್ಸ್ ಮಾಡಿ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಹೊಡೆದ್ರ ಮೂಲಕ ಆಫರನ್ನು ಅನೌನ್ಸ್ ಮಾಡಬೇಕಾಗಿ ಕೇಳ್ಕೊಳ್ತೀನಿ. ಓಕೆ, ಕಂಪ್ನಿ ಜೊತೆ ಮಾತಾಡಿ ನಿಮಗೋಸ್ಕರ ಆಫರನ್ನು ಅನೌನ್ಸ್ ಮಾಡಿದ್ದಾರೆ. ಇದಕ್ಕಿಂತ ಮೊದಲು ನೀವು ಈಗ ಮೆಷಿನಲ್ಲಿ ಥೆರಪಿ ತಗೊಳ್ತಾ ಇದ್ರಿ, ಒಂದು ಆರೆಂಜ್ ಕಲರ್, ಇನ್ನೊಂದು ಪರ್ಪಲ್ ಕಲರ್ ಅಲ್ವಾ? ಒಂದು ಆರೆಂಜ್ ಕಲರು, ಇನ್ನೊಂದು ಪರ್ಪಲ್ ಕಲರ್. ಆರೆಂಜ್ ಕಲರ್ ಥೆರಪಿಯನ್ನು ಏನಂತ ಕರಿತೀವಿ? EMS ಅಂತ ಕರಿತೀವಿ. EMS ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ಮಸಲ್ ಸ್ಟಿಮ್ಯುಲೇಟರ್ ಅಂತ ಕರಿತೀವಿ. ಟೆನ್ಸ್ ಪರ್ಪಲ್ ಕಲರ್, ನೀಲಿ ಬಣ್ಣ ಇದೆಯಲ್ಲ ಮೆಷಿನು, ಅದನ್ನು ಟೆನ್ಸ್ ಅಂತ ಕರಿತೀವಿ. ಟ್ರಾನ್ಸ್ಕ್ಯುಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಟರು. ಆ ಪರ್ಪಲ್ ಕಲರ್ ಮಿಷಿನ್ಗೆ ಆ್ಯಕ್ಚುಲಿ ಬಂದುಬಿಟ್ಟು 17,100 ಆಗುತ್ತೆ. ಅದ್ರ ಜೊತೆಗೆ ಪ್ಯಾಚಸ್ ಅಂಟಿಸ್ತಾರಲ್ಲ, ಎಲ್ಲ ಪ್ಯಾಚಸ್ ಅಂಟಿಸ್ತಾ ಇದ್ರಾ? ಹಾಂ, ಪ್ಯಾಚಸ್ಸು 4 ಪ್ಯಾಚಸ್ ಬರುತ್ತೆ. ಅದ್ರ ಜೊತೆಗೆ ಒಂದು ಅದನ್ನು ತಗೊಂಡು ಹೋಗ್ಲಿಕ್ಕೆ ಬ್ಯಾಗ್ ಬರುತ್ತೆ. ಇದೆಲ್ಲ ಸೇರಿ ಅಮೌಂಟ್ ಬಂದುಬಿಟ್ಟು ಎಷ್ಟಾಯಿತು? 17,100, 799 ರುಪೀಸ್ ಪ್ಯಾಚಸ್ಸು, 800 ರೂಪಾಯಿ ಬ್ಯಾಗು, 18,699 ರೂಪಾಯಿಯ ಮೆಷಿನ್ ಎನ್ನುವಂಥದ್ದು ನಿಮಗೆ 16,500 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಈಗ ನೆಕ್ಸ್ಟು ಒಂದು ಆರೆಂಜ್ ಕಲರು, ಇನ್ನೊಂದು ಪರ್ಪಲ್ ಕಲರ್, 2 ಮೆಷಿನ್ ಇತ್ತು. 2 ಮೆಷಿನನ್ನು ನೀವು ತಗೊಂಡ್ರೆ 16,500 ಎಷ್ಟಾಯಿತು? 2 ಮೆಷಿನ್ ತಗೊಂಡ್ರೆ 33,000 ಆಯಿತು. ಈಗ ಒಂದು 3 ತಿಂಗಳ ಹಿಂದೆ ನಿಮಗೆ ಈ 2 ಟೆಕ್ನಾಲಜಿ ನಿಮಗೆ ಬೇಕಂತ ಹೇಳಿದರೆ ನೀವು 2 ಮಿಷಿನ್ ಪರ್ಚೇಸ್ ಮಾಡಬೇಕಿತ್ತು. ಎಷ್ಟು ಹೇಳಿ? 33,000 ಕೊಟ್ಟು 2 ಮಿಷಿನನ್ನು ಬೈ ಮಾಡಬೇಕಾಗಿತ್ತು. ಈಗ ಡಯಾಬಿಟಿಸ್ ಇರೋರು, ವೆರಿಕೋಸ್ ವೈನ್ ಇರೋರು ಇಬ್ಬರು ಮನೇಲಿ ಇದ್ದಾರೆ ಅಂತ ಹೇಳಿದ್ರೆ, ವೆರಿಕೋಸ್ ವೈನ್ ಇರೋರಿಗೆ ನಾವು ಆರೆಂಜಲ್ಲೇ ಕೊಡಬೇಕು, EMS ಥೆರಪಿಯನ್ನು ಕೊಡಬೇಕು. ಡಯಾಬಿಟಿಸ್ ಇರೋರಿಗೆ ಟೆನ್ಸನ್ನೇ ಕೊಡಬೇಕು. ಆವಾಗ 2 ಮೆಷಿನ್ ತಗೊಂಡ್ರೆ 33,000 ಆಗ್ತಾಯಿತ್ತು. ಈಗ ಕಂಪ್ನಿ ಏನು ಮಾಡಿದೆ ಅಂತ ಹೇಳಿದರೆ ಹೊಸ ಮೆಷಿನನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಆ ಮೆಷಿನಲ್ಲಿ ಆ ಟೆನ್ಸ್ ಮತ್ತು EMS, P1 EMS ಇರುತ್ತೆ, P2 ಪ್ರೋಗ್ರಾಮ್ 2 ಅಂತ ಒಂದಿರುತ್ತೆ, ಅದರಲ್ಲಿ ಟೆನ್ಸ್ ಇರುತ್ತೆ. 2 ಥೆರಪಿ, 2 ಇದನ್ನು ಒಂದೇ ಮೆಷಿನಲ್ಲಿ ಮರ್ಜ್ ಮಾಡಿ ಒಂದೇ ಮೆಷಿನಲ್ಲಿ 2 ಇಂಟೆನ್ಸಿಟಿ, 2 ಫ್ರೀಕ್ವೆನ್ಸಿಯನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇದೆ. ಆ ಮೆಷಿನ್ ಕಾಸ್ಟು ಬಂದುಬಿಟ್ಟು ಆ ಮೆಷಿನ್ ಜೊತೆಗೆ ಟೆನ್ಸ್ ಮತ್ತು EMS 2 ಮೆಷಿನು, ಅದ್ರ ಜೊತೆಗೆ ಪ್ಯಾಚಸ್ಸು, ಅದ್ರ ಜೊತೆಗೆ ಬ್ಯಾಗು ಎಲ್ಲ ಸೇರಿ 20,000
₹598 ಆಗ್ತಾ ಇತ್ತು, ಅದನ್ನು ನಿಮಗೆ ಬರೀ 18,500 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಚಪ್ಪಾಳೆ ಇಲ್ವಾ? ಓಕೆ. ತುಂಬ ಜನರಿಗೆ ಡೌಟ್ ಇತ್ತು, ಇದೇನು ಕರೆಂಟ್ ಥೆರಪಿಯಾ, ಜುಮ್ ಅನ್ನುತ್ತೆ, ಶಾಕ್ ಹೊಡೆದಂಗೆ ಆಗುತ್ತೆ, ಈ ಥರ ಎಲ್ಲ ಒಂದು ಡೌಟ್ ಇತ್ತು. ಕರೆಂಟಿಗೆ ಇದು ಕೊಟ್ಟರೆ ಮಾತ್ರ ನಮ್ಮ ಮೆಷಿನು ವರ್ಕ್ ಆಗುತ್ತಂತೇಳಿ. ಏನು ಮಾಡ್ಬೇಕು ನಾವು? ಪ್ಲಗ್ ಕನೆಕ್ಟ್ ಮಾಡಿದ್ರೆ ಮಾತ್ರ ಮೆಷಿನ್ ಆನ್ ಆಗ್ತಿತ್ತಲ್ವಾ? 5 ವೋಲ್ಟ್ಸ್ ಕರೆಂಟ್ ಅದರಲ್ಲಿ. ಒಂದು ಮೊಬೈಲ್ ಚಾರ್ಜರ್ಗೆ ಎಷ್ಟು ಕರೆಂಟ್ ಬೇಕು ಅಷ್ಟು ಮಾತ್ರ ಕರೆಂಟು. ಮಿನಿಮಮ್ ಕರೆಂಟನ್ನು ನಿಮಗೆ ಥೆರಪಿಟಿಕ್ ಪರ್ಪಸ್ಗೆ ಡಾಕ್ಟ್ರೇ ಡಿಸೈನ್ ಮಾಡಿರುವಂತಹ ಫ್ರೀಕ್ವೆನ್ಸಿ. ಮೊದಲು ಈ ಥರ ಒಂದು ಭಯ ಇತ್ತು, ಇವಾಗ ಏನು ಬಂದಿದೆ ಹೇಳಿ? ಬ್ಯಾಟ್ರಿ ಆಪ್ರೇಟೆಡ್. ನಿಮ್ಗೆ ಆ ಕರೆಂಟ್ ಟೆನ್ಷನ್ನೇ ಬೇಡ ಅಂತೇಳಿ ನೀವು ಚಾರ್ಜ್ ಮಾಡಿದರೆ 6 ಸಲ ನೀವು ಥೆರಪಿಯನ್ನು ತಗೋಬಹುದು. 6 ಸಲ ಬ್ಯಾಟ್ರಿ, ಇಷ್ಟು ದೊಡ್ಡ ಬ್ಯಾಟ್ರಿ ಇದೆ ಅಷ್ಟು ಅದರಲ್ಲಿ, ಇಷ್ಟೇ ದೊಡ್ಡ ಬ್ಯಾಟ್ರಿ. ಆ ಬ್ಯಾಟ್ರಿ ಫುಲ್ ಚಾರ್ಜ್ ಆದರೆ 6 ಸಲ ನೀವು ಥೆರಪಿ ತಗೋಬೋದು. ಹೊರಗಡೆ ಹೋಗಬೇಕಾದ್ರೆ ನೀವು ಕ್ಯಾರಿ ಮಾಡ್ಬೋದು. ಈ ಮೆಷಿನ್ ತಗೊಂಡ್ರೆ ಬ್ಯಾಟ್ರಿ ಆಪ್ರೇಟೆಡ್ ಸಿಗಲ್ಲ. ಟೆನ್ಸ್ ಮತ್ತು EMS ತಗೊಂಡ್ರೆ ಬ್ಯಾಟ್ರಿ ಆಪ್ರೇಟೆಡ್ ಸಿಗಲ್ಲ. ಒಂದು ಮೆಷಿನಿಗೆ 16,500 ರೂಪಾಯಿ ಆಗುತ್ತೆ. ಇದು 2 ಮೆಷಿನ್ ಸೇರಿ ಟೆನ್ಸು EMS ಅದ್ರ ಜೊತೆ ಗ್ಲೌಸು ಬ್ಯಾಗು ಪ್ಯಾಚಸ್ ಸೇರಿ 20,598 ಆಗುವಂಥ ಮೆಷಿನನ್ನು 18,500 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಓಕೆ, ಆಫರ್ ಗೊತ್ತಾಯಿತು. ಇನ್ನೂ ಬೇಕಾಗಿರುವಷ್ಟು ಡೀಟೇಲ್ಸ್ ಬೇಕಾದರೆ ನೀವು ಇವರು ಶ್ರೀಧರ್ ಸರ್ ಹತ್ರ, ಮೇಡಮ್ ಹತ್ರ ಕೇಳಿ ಒಂದು ಸ್ವಲ್ಪ ಹೊತ್ತು. ಈ ಮೆಷಿನ್ ತಗೊಂಡ ನಂತರ ಹೇಗೆ ಯೂಸ್ ಮಾಡಬೇಕು ಅಂತ ಸ್ವಲ್ಪ ಹೇಳ್ತೀನಿ. ಕೆಲವರು ಅದು ಹೇಳ್ತೀನಿ. ಟೆನ್ಸ್ ಮತ್ತು EMS ಅಂತ 2 ಇದೆ ಅಲ್ವಾ? ಟೆನ್ಸ್ ಅದೇನೋ ಜಾಸ್ತಿ ಡಿಫ್ರೆನ್ಸ್ ಏನೂ ಇಲ್ಲ. 2 ಮೆಷಿನಲ್ಲಿ ಥೆರಪಿ ತಗೊಂಡ್ರೆ ಅರ್ಧ ಗಂಟೆ ಥೆರಪಿನೇ 5 ಕಿಲೋಮೀಟರ್ ವಾಕಿಂಗ್ ಮಾಡಿದಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಆದರೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಕಾಯಿಲೆಗಳಿಗೆ ನೀವು ಪರ್ಟಿಕ್ಯುಲರ್ ಆಗಿರುವಂಥ ಮೆಷಿನಲ್ಲೇ ಥೆರಪಿ ತಗೊಂಡ್ರೆ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ. ಏನು ಹೇಳಿ? ಬೇಗ ರಿಸಲ್ಟ್ ಸಿಗುತ್ತೆ. ಈಗ ವೆರಿಕೋಸ್ ವೇನ್ ಪ್ರಾಬ್ಲಮ್ ಇದೆ ಅವರಿಗೆ ಮೆಡಿಕಲ್ ಸೈನ್ಸ್, ಇದು ನಾವು ಹೇಳುವಂಥದ್ದಲ್ಲ, ಇದು ಡಾಕ್ಟರ್ಸ್ ಹೇಳುವಂಥದ್ದು, ಡಾಕ್ಟ್ರೇ ಡಿಸೈನ್ ಮಾಡಿರುವಂಥದ್ದು. ವೆರಿಕೋಸ್ ವೇನ್ ಇರೋರು ಯಾವುದ್ರಲ್ಲಿ ತಗೋಬೇಕು? ಎಲೆಕ್ಟ್ರಿಕಲ್ ಮಸಲ್ ಸ್ಟಿಮ್ಯುಲೇಟರಲ್ಲೇ ತಗೋಬೇಕು. ಯಾಕಂತ ಹೇಳಿದ್ರೆ ಅದು ಸ್ಟಿಮ್ಯುಲೇಟೇಷನ್ ನಂತರ ಮಸಾಜ್ ಟೈಪ್ ಇರುತ್ತೆ. ಇವಾಗ ಡಯಾಬಿಟಿಕ್ ಫುಟ್ ಪೇನ್ ಇರೋರು ಯಾವುದ್ರಲ್ಲಿ ತಗೋಬೇಕು? ಟೆನ್ಸಲ್ಲೇ ತಗೋಬೇಕು. ನರ್ವಸ್ ಸ್ಟಿಮ್ಯುಲೇಟರ್, ಈ ಮಸಲ್ ಸ್ಟಿಮ್ಯುಲೇಟರ್ EMS ಅಂತ ಏನು ಕರಿತೀವಿ ಅದನ್ನು ಯಾರೆಲ್ಲ ತಗೋಬೇಕಂತ ಹೇಳಿದ್ರೆ, ಒಂದು ವೆರಿಕೋಸ್ ವೈನ್ ಇರೋರು, ಮಸಲ್ ರಿಲೇಟೆಡ್ ಪ್ರಾಬ್ಲಮ್ ಇರೋರು, ಕಾಲಲ್ಲಿ ಸ್ವೆಲ್ಲಿಂಗ್ ಇರೋರು, ಡಯಾಬಿಟಿಸ್ ಏನೂ ಇಲ್ಲ ಮಂಡಿ ನೋವು ಇರೋರು, ನಿದ್ದೆ ಬರದೇ ಇರೋರು, ಇವರೆಲ್ಲ ಯಾವ್ದು ತಗೋಬೇಕು? ಆರೆಂಜ್ ಕಲರ್ EMS ಹೊಸ ಮಿಷಿನಲ್ಲಾದರೆ P1 ತಗೋಬೇಕು. P2 ಟೆನ್ಸ್ ಅಂತ ಕರಿತೀವಲ್ಲ, ನೀಲಿ ಕಲರು, ಪರ್ಪಲ್ ಕಲರ್ ಇದೆಯಲ್ಲ, ಅದನ್ನು ಯಾರು ತಗೋಬೇಕಂತ ಹೇಳಿದ್ರೆ ತುಂಬ ಜಾಸ್ತಿ ಶುಗರ್ ಇರೋರು, ಡಯಾಬಿಟಿಸಿಂದಾಗಿ ಡಯಾಬಿಟಿಸ್ ಪಾದದ ಉರಿ ಇರುವವರು, ಲೇಡೀಸ್ ಥೈರಾಯ್ಡ್ ಇರೋರು, ಮಂಡಿ ನೋವು, ಡಯಾಬಿಟಿಸ್ BP 2 ಇದ್ದು ಮಂಡಿ ನೋವು ಇರುವವರು, BP ಇರುವವರು, ಆಮೇಲೆ ನರಗಳ ಸಂಬಂಧಿತ ಯಾವುದೇ ಕಾಯಿಲೆ, ಪಾರ್ಕಿನ್ಸನ್ ಇರ್ಬೋದು, ಸ್ಟ್ರೋಕ್ ಇರ್ಬೋದು, ನರಗಳ ಸಂಬಂಧಿತ ಯಾವುದೇ ಕಾಯಿಲೆ ಇರೋರು ಟೆನ್ಸ್, ಟ್ರಾನ್ಸ್ಕ್ಯುಟೇನಿಯಸ್ ಎಲೆಕ್ಟ್ರಿಕಲ್ ನರ್ವಸ್ ಸ್ಟಿಮ್ಯುಲೇಟರ್ ಅಂತ ಇದೆ, ಅದನ್ನು ತಗೋಬೇಕು. ನಿಮಗೆ ಈಗ ಹೊಸ ಮಿಷಿನಲ್ಲಿ 2 ಫ್ರೀಕ್ವೆನ್ಸಿ ಇದೆ. ಅದನ್ನು ಹೇಗೆ ತಗೋಬೇಕಂತೇಳಿ ಮೇಡಮ್ ಸರು ನೀವು ಬೈ ಮಾಡ್ಕೊಂಡು ಮನೆಗೆ ಹೋಗಬೇಕಾದ್ರೆ ಅದು ಯಾವ ರೀತಿ ಅಂತ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಮನೆಯಲ್ಲಿ ಎಷ್ಟು ಸಲ ತಗೋಬೇಕು? ಒಂದು ದಿನಕ್ಕೆ ಎಷ್ಟು? 2 ಸಲ ತಗೊಳ್ಳಿ. ಒಂದು ಥೆರಪಿ ತಗೊಂಡ ನಂತರ ಇನ್ನೊಂದು ಥೆರಪಿಗೆ ಮಿನಿಮಮ್ಮು ಎಷ್ಟು ಗಂಟೆ? 4 ಗಂಟೆ ಗ್ಯಾಪ್ ಇರಬೇಕು. ಅರ್ಥ ಆಯ್ತಾ? ಕಂಟಿನ್ಯೂಸ್ ಆಗಿ 1 ಅವರ್ ತಗೊಳ್ಳೋದಲ್ಲ, ದಿನಕ್ಕೆ 5 ಸಲ 6 ಸಾವಿರ ತಗೊಳ್ಳೋದಲ್ಲ. ಎಷ್ಟು ಇಂಟೆನ್ಸಿಟಿ ಇಟ್ಕೋಬೇಕು? ಅಲ್ಲಿದೆಯಲ್ಲ 1ರಿಂದ 99ರವರೆಗೆ ಇದೆಯಲ್ಲ, ಎಷ್ಟು ಇಟ್ಕೋಬೇಕು? ನಾನು ಎಷ್ಟು ಇಟ್ಕೋಬೇಕಂತ ನಿಮಗೆ ಡೌಟ್ ಬರುತ್ತೆ ಅಲ್ವಾ? ಎಷ್ಟು ಇಟ್ಕೋಬೇಕು? ನಿಮ್ಮ ಕಾಲು ಲೈಟಾಗಿ ಶೇಕ್ ಆಗಬೇಕು, ನಿಮ್ಗೆ ಕಾಣಿಸುತ್ತೆ ಅಲ್ಲಿ ಅಲ್ವಾ? ನರಗಳು ಲೈಟಾಗಿ ಶೇಕ್ ಆಗೋದು ಕಾಣಿಸುತ್ತೆ. ಲೈಟಾಗಿ ಶೇಕ್ ಆಗೋಷ್ಟು ತಗೋಬೇಕು. ಕೆಲವ್ರು ಏನು ಮಾಡ್ತಾರೆ ಹೇಳಿ, ಮೈಗೆ ಭೂತ ಬಂದಿರ್ತಾರೆ, ಟಕ 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 ಅಂತ ಕುಣಿತಾ ಇರುತ್ತೆ. ನಾವು ಆ ಕಡೆ ಹೋದ್ರೆ ಸಾಕು ಇಲ್ಲಿ ಥೆರಪಿ, ಹಂಗೆ ಅವ್ರು ಜಾಸ್ತಿ ಮಾಡ್ಕೊಳ್ಳೋದು, ಹಿಂಗೆ 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 ಕುಣಿತಾ ಇರ್ತಾರೆ. ಅಷ್ಟೆಲ್ಲ ಇಟ್ಕೊಳ್ಳೋದು ಬೇಡ, ಆಟೋಮೆಟಿಕ್ ಆಗಲ್ಲ. ನಿಮಗೆ ಲೈಟಾಗಿ ಎಷ್ಟು ಶೇಕ್ ಆಗುತ್ತೆ ಅಷ್ಟು ನೀವು ಇಟ್ಕೋಬೇಕು. ಅರ್ಥ ಆಯ್ತಾ? ನಿಮ್ಗೆ 5ರಲ್ಲೇ ಲೈಟಾಗಿ ಕಾಲು ಶೇಕ್ ಆಗ್ತಾ ಇದೆಯಾ? ಅಷ್ಟೇ ಸಾಕು. 80ರಲ್ಲಿ ಆಗ್ತಾ ಇದೆಯಾ? ಅಷ್ಟು ಇಟ್ಕೊಳ್ಳಿ. ನಿಮ್ಮ ಬಾಡಿಗೆ ಎಷ್ಟು ಬೇಕು ಅಷ್ಟನ್ನು ಇಂಟೆನ್ಸಿಟಿ ಒಬ್ಬೊಬ್ಬರ ಬಾಡಿಗೆ ಒಂದೊಂದು ರೀತಿ ಇರುತ್ತೆ. ಅರ್ಥ ಆಯ್ತಾ? ಎಷ್ಟು ದಿನ ತಗೋಬೇಕು? ಎಷ್ಟು ದಿನ ಬೇಕಾದರೂ ತಗೊಳ್ಬೋದು. ನಮ್ಮ ಲೈಫ್ ಲಾಂಗು ಬಾಡಿಗೆ ಬ್ಲಡ್ ಸರ್ಕ್ಯುಲೇಷನ್ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟು. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಬಿಟ್ಟು ಬೇರೆ ಏನೂ ಆಗಲ್ಲ.
ಈ ಥೆರಪಿ ಬಿಟ್ಬಿಟ್ರೆ ಏನಾಗುತ್ತೆ, ನನಗೇನಾದರೂ ಅಡಿಕ್ಟ್ ಆಗತ್ತಾ, ಆ ಥರ ಡೌಟ್ ಇದೆಯಾ? ಹಾಂ, ಬಿಟ್ಟುಬಿಟ್ರೆ ಏನೂ ಆಗಲ್ಲ, ಮೊದಲೇ ಆಗಿದ್ದೀವಿ ಹಾಗೇ ಇರ್ತೀವಿ. ಅರ್ಥ ಆಯ್ತಾ? ಏನೂ ಆಗಲ್ಲ, ಮೊದಲೇ ಆಗಿರ್ತೀವಿ ಹಾಗೆ ಇರ್ತೀವಿ. ಕೆಲವೊಂದು ಕಾಯಿಲೆಗಳು ಪರ್ಮನೆಂಟ್ ಆಗಿ ಇರುತ್ತೆ, ಮತ್ತು ಮೊದಲು ಹಳೆ ಕಾಯಿಲೆಗಳು ಪುನಃ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಆಗಲ್ಲ. ಇನ್ನು ಕೆಲವರಿಗೆ ಡೌಟ್ ಇದೆ, ಈ ಥೆರಪಿ ತಗೊಂಡಾಗ ನನ್ನ ಎಲ್ಲ ಕಾಯಿಲೆಗಳು ಪರ್ಮನೆಂಟ್ ಆಗಿ ವಾಸಿ ಆಗತ್ತಾ? ಹಾಂ, ಇದೆಯಾ? ಪರ್ಮನೆಂಟ್ ಆಗಿ ಕೆಲವೊಂದು ಆಗುತ್ತೆ, ಇನ್ನು ಕೆಲವೊಂದು ಆಗಲ್ಲ. ಸಿಂಪಲ್. ನೀವೀಗ ಡಾಕ್ಟರ್ ಹತ್ರ ಹೋಗ್ತೀರಾ, ಕಣ್ಣು ನಿಮಗೆ ಪ್ರಾಬ್ಲಮ್ ಇದೆ ಅಂತೇಳಿ ಹೇಳಿ, ಡಾಕ್ಟ್ರ್ ಏನು ಮಾಡ್ತಾರೆ, ಒಂದು ಕನ್ನಡಕ ಕೊಟ್ಟಿರ್ತಾರೆ. ಈ ಕನ್ನಡಕ ಯೂಸ್ ಮಾಡಿದರೆ ನಿಮಗೆ ಏನಾಗುತ್ತೆ, ಚೆನ್ನಾಗಿ ಕಾಣುತ್ತೆ. ಯೂಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಏನೂ ಆಗಲ್ಲ, ಕಾಣಿಸಲ್ಲ ಅಷ್ಟೇ. ಅರ್ಥ ಆಯ್ತಲ್ಲ? ಅದೇ ಥರ ನಾವೊಂದು ಟೂಲ್ ಕೊಟ್ಟಿದ್ದೀವಿ ನಿಮಗೆ, ನೀವು ಅದನ್ನು ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ. ಓಕೆ, ಇದೆಲ್ಲ ನಿಮಗೆ 20-25 ವರ್ಷಕ್ಕಿಂತ ಮೊದಲು ಥೆರಪಿ. ಒಂದು ದಿನಕ್ಕೆ 5 ಕಿಲೋಮೀಟ್ರ್ ವಾಕಿಂಗನ್ನು ಸ್ಪೀಡಾಗಿ ಮಾಡಲಿಕ್ಕಾಗೋವರಿಗೆ, ಒಂದು ದಿನಕ್ಕೆ ತುಂಬಾ ತುಂಬ ಬೆವರು ಸುರಿಸೋವರಿಗೆ ಎಲ್ಲದಕ್ಕೂ ನಾನು ರೆಡಿ ಇದ್ದೇನೆ, ಒಂದು ದಿನವೂ ನಾನು ಮಿಸ್ ಮಾಡಲ್ಲ ಅನ್ನುವಂಥವ್ರು ತಗೊಳ್ಳುವಂಥ ಅಗತ್ಯ ಇಲ್ಲ. ಆದರೆ ಥೈರಾಯ್ಡ್ ಇರೋವರಿಗೆ ನೀವು ಎಷ್ಟು ವಾಕಿಂಗ್ ಮಾಡಿದರೂ ಥೈರಾಯ್ಡ್ ನಾರ್ಮಲ್ ಆಗೋದಿಲ್ಲ, ನಮ್ಮ ಮೆಷಿನಲ್ಲಿ ಮಾತ್ರ ಆಗೋದು. ಅರ್ಥ ಆಯ್ತಾ? ನೀವು ಯಾವ ಟ್ಯಾಬ್ಲೆಟ್ ತಗೊಂಡ್ರು ಎಷ್ಟು ವಾಕಿಂಗ್ ಮಾಡಿದ್ರು ಥೈರಾಯ್ಡು ನಾರ್ಮಲ್ ಆಗಲ್ಲ. ಥೈರಾಯ್ಡ್ ಇರೋರು ಇದ್ದೀರಾ? ಥೈರಾಯ್ಡು ಓಕೆ. ಥೈರಾಯ್ಡ್ ಅನ್ನುವಂಥದ್ದು ಏನಂತ ಹೇಳಿದ್ರೆ, ಇಲ್ಲೊಂದು ಗ್ಲ್ಯಾಂಡ್ ಇರುತ್ತೆ, ಇಲ್ಲೊಂದು ಗ್ಲ್ಯಾಂಡ್ ಇರುತ್ತೆ, ಥೈರಾಕ್ಸಿನ್ ಎನ್ನುವಂಥ ಒಂದು ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಯಾರ ಬಾಡಿಯಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಅವರು ದಪ್ಪ ಇರ್ತಾರೆ, ಆಮೇಲೆ ತುಂಬ ನಿದ್ದೆ ಮಾಡ್ತಾರೆ. ಯಾರ ಬಾಡಿಯಲ್ಲಿ ಕಡಿಮೆ ಪ್ರೊಡ್ಯೂಸ್ ಆಗುತ್ತೆ ಅವರು ತುಂಬ ಸಣ್ಣ ಆಗಿಬಿಡ್ತಾರೆ, ಅವರಿಗೆ ನಿದ್ದೆನೇ ಬರಲ್ಲ. ಈ ಥೈರಾಯ್ಡ್ ಎನ್ನುವಂಥದ್ದಕ್ಕೆ ನೀವು ವಾಕಿಂಗ್ ಮಾಡಿದರೆ ಸೊಲ್ಯೂಷನ್ ಇಲ್ಲ, ಇದರಲ್ಲಿ ಮಾತ್ರ ಸೊಲ್ಯೂಷನು. ಮತ್ತು ಮೆಡಿಸಿನ್ ತಗೊಳ್ಬೋದಾ? ಮೆಡಿಸಿನ್ನು ತಗೊಳ್ಬೇಕಾ ಬೇಡ ಅಂತ ನಾವು ಹೇಳಲಿಕ್ಕಾಗಲ್ಲ. ಯಾಕಂದರೆ ನೀವು ರೆಗ್ಯುಲರ್ ಆಗಿ ಶುಗರ್ ಇರೋರು ತಗೊಂಡ್ರೆ ಶುಗರ್ ಕಡಿಮೆ ಆಗುತ್ತೆ, ಡಯಾಬಿಟಿಸ್ ಕಡಿಮೆ ಆಗುತ್ತೆ. ಆದರೆ ಡಯಾಬಿಟಿಸ್ ಟ್ಯಾಬ್ಲೆಟನ್ನು ಬಿಟ್ಬಿಡಿ ಅಂತ ನಾವು ಹೇಳಲಿಕ್ಕಾಗಲ್ಲ. ನಿಮ್ಗೆ ಯಾರು ಹೇಳಬೇಕು? ನಿಮ್ಮ ಡಾಕ್ಟ್ರು ಹೇಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ನಮ್ಮ ಥೆರಪಿ ತಗೊಂಡು ನಾರ್ಮಲ್ ಆಗಿರುತ್ತೆ, ಸೇಮ್ ಟ್ಯಾಬ್ಲೆಟ್ ತಗೋತಾ ಇರ್ತಾರೆ, ಅವ್ರಿಗೆ ಲೋ ಶುಗರ್ ಆಗಿರುವಂಥ ಉದಾಹರಣೆ ಇದೆ. ಯಾರ್ಯಾರು ಡಯಾಬಿಟಿಸ್ ಇದೆ ಅವರು ಕಿಸೆಲೊಂದು ಚಾಕ್ಲೇಟ್ ಇಟ್ಕೊಂಡಿರಿ. ನಮ್ಮ ಥೆರಪಿ ತಗೊಂಡಾಗ ಕೆಲವು ಸಲ ಲೋ ಶುಗರ್ ಆದರೆ ಚಾಕ್ಲೇಟ್ ತಿಂದರೆ ಕರೆಕ್ಟ್ ಆಗುತ್ತೆ. ಕ್ರಮೇಣವಾಗಿ ನಿಮ್ಮ ಶುಗರ್ ಲೆವೆಲ್ ಕಡಿಮೆ ಆದಾಗ ಮಾತ್ರೆಯ ಪ್ರಮಾಣವನ್ನು ಕಡಿಮೆ ಮಾಡುವಂಥದ್ದು ನಿಮ್ಮ ಡಾಕ್ಟರ್ ಹತ್ರ ನೀವು ಮಾತಾಡಿಕೊಂಡು ಏನು ಮಾಡಬೇಕು, ಕಡಿಮೆ ಮಾಡಬೇಕು. ಲಕ್ಷಾಂತರ ಜನ ಇನ್ಸುಲಿನನ್ನು ಬಿಟ್ಬಿಟ್ಟಿದ್ದಾರೆ, ಎಷ್ಟೋ ಜನ ಟ್ಯಾಬ್ಲೆಟನ್ನು ಬಿಟ್ಬಿಟ್ಟಿದ್ದಾರೆ. ಆದರೆ ಅದನ್ನು ನಾವು ಹೇಳಲ್ಲ. ನಮಗೆ ಹೇಳಲಿಕ್ಕೆ ರೈಟ್ಸ್ ಇರೋದು ಥೆರಪಿ ತಗೊಳ್ಳಿ ಅಂತ ಮಾತ್ರ. ಟ್ಯಾಬ್ಲೆಟ್ ಬಿಟ್ಬಿಡಿ ಅಂತೇಳಿ ಹೇಳಲಿಕ್ಕೆ ರೈಟ್ಸ್ ಇರೋದು ಯಾರು? ಡಾಕ್ಟ್ರ್. ಅದು ನಿಮ್ಮ ಡಾಕ್ಟ್ರ್ ಹತ್ರ ನೀವು ಮಾತಾಡಿಕೊಂಡು ಮಾಡ್ಕೊಳ್ಬೇಕಾಗತ್ತೆ. ಮೆಷಿನ್ ಉಪಯೋಗಕ್ಕೆ ಮಾಡೋದಕ್ಕಿಂತ ಮೊದಲು ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡುವಂಥ ಅಗತ್ಯ ಇಲ್ಲ. ಇದಕ್ಕೆ ನಾನ್ ಇನ್ವೇಸಿವ್ ಪ್ರಾಡಕ್ಟ್ ಅಂತ ಕರಿತೀವಿ. ಇದು ಒಂದು ವೆಲ್ನೆಸ್ ಪ್ರಾಡಕ್ಟ್. ವೆಲ್ನೆಸ್ ಪ್ರಾಡಕ್ಟ್ಗೆ ಯಾವುದೇ ಡಾಕ್ಟರ್ ಸರ್ಟಿಫಿಕೇಷನ್ ಅಗತ್ಯ ಇರೋದಿಲ್ಲ. ಇವಾಗ ನೀವು ಒಂದು ಟ್ರೆಡ್ಮಿಲ್ ತಗೋತಾ ಇದ್ದೀರಾ, ಏನು ಹೇಳಿ, ಟ್ರೆಡ್ಮಿಲ್ ತಗೋತಾ ಇದ್ದೀರಾ, ಅದಕ್ಕೆ ಡಾಕ್ಟರ್ ಸರ್ಟಿಫಿಕೇಷನ್ ಬೇಡ. ಅದೇ ರೀತಿ ಒಂದು ವೆಲ್ನೆಸ್ ಪ್ರಾಡಕ್ಟ್ ಇದು, ಯಾವ ಡಾಕ್ಟರ ಸರ್ಟಿಫಿಕೇಷನು ಬೇಡ ಇದು. ಮತ್ತು ಕಾಯಿಲೆ ಇರೋರು ಮಾತ್ರ ಥೆರಪಿ ತಗೋಬೇಕಂತ ಏನಿಲ್ಲ. 8 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಯಾರು ಬೇಕಾದರೂ, ಕಾಯಿಲೆ ಇಲ್ಲದೆ ಇರುವವರು ಯಾರು ಬೇಕಾದರೂ ಥೆರಪಿಯನ್ನು ತಗೋಬೋದು. ಕಾಯಿಲೆ ಏನು ಇಲ್ಲದೆ ಇರುವವರಿಗೆ, ಹುಡುಗರಿಗೆ, ಮಕ್ಕಳಿಗೆಲ್ಲ ಯಾವುದ್ರಲ್ಲಿ ಕೊಡಿ, P1 EMS ಆರೆಂಜ್ ಕಲರ್ ಇದೆಯಲ್ಲ ಅದರಲ್ಲಿ ಥೆರಪಿ ಕೊಡಿ. ಪ್ರಾಬ್ಲಮ್ ಇರುವವರಿಗೆ ಅದ್ರ ಯಾರಿಗೆ ಯಾವುದ್ರಲ್ಲಿ ಕೊಡಬೇಕಂತ ಹೇಳಿದ್ರೆ, ಮನೆಗೆ ಯಾರಾದರೂ ಪ್ರೆಗ್ನೆಂಟ್ ಲೇಡೀಸ್ ಬಂದು ತಗೊಂಡ್ರೆ ಅವ್ರಿಗೆ ಕೊಡಲ್ಲ, ಪ್ರೆಗ್ನೆಂಟ್ ಲೇಡೀಸಿಗೆ ಕೊಡಲ್ಲ, ಫಿಟ್ಸ್ ಇರೋರಿಗೆ ಕೊಡಲ್ಲ. ಆಮೇಲೆ ಯಾರಿಗೆ ಹಾರ್ಟಲ್ಲಿ ಪೇಸ್ ಮೇಕರ್ ಅಂತ ಒಂದು ಡಿವೈಸ್ ಹಾಕಿರ್ತಾರೆ. ಯಾರಾದರೂ ಇದ್ದೀರಾ? ನಿಮ್ಮ ಮನೇಲಿ ಯಾರಾದರೂ ಇದ್ದೀರಾ ಪೇಸ್ ಮೇಕರ್ ಹಾಕಿರೋರು? ತುಂಬ ಕಡಿಮೆ, ಎಲ್ಲೋ 1 ಲಕ್ಷ ಜನರಿಗೆ ಇರುತ್ತೆ. ಮೊನ್ನೆ ರಾಘವೇಂದ್ರ ರಾಜ್ಕುಮಾರ್ ಹೇಳ್ತಾ ಇದ್ರು ಪೇಸ್ ಮೇಕರ್ ಹಾಕಿದ್ರು ಅಂತ, ಗೊತ್ತಾ? ಅಂತ ತುಂಬ ಕಡಿಮೆ. ಅಂದರೆ ಪೇಸ್ ಮೇಕರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಹಾರ್ಟಿಗೆ ಎಲೆಕ್ಟ್ರಿಸಿಟಿಯನ್ನು, ನಮ್ಮ ದೇಹ ರನ್ ಆಗುವಂಥದ್ದು, ಹಾರ್ಟ್ ರನ್ ಆಗೋದು ಯಾವುದರಿಂದ ಹೇಳಿ? ಎಲೆಕ್ಟ್ರಿಸಿಟಿಯಿಂದ. ಯಾರ ಬಾಡಿಗೆ ಹಾರ್ಟಲ್ಲಿ ಎಲೆಕ್ಟ್ರಿಸಿಟಿ ಕಡಿಮೆ ಇದೆ ಅಂಥವ್ರ ಹಾರ್ಟ್ ಬೀಟ್ ಕಡಿಮೆ ಆಗುತ್ತೆ. ಏನು? ಹಾರ್ಟ್ ಬೀಟ್. ಅಂಥವರಿಗೆ ಹಾರ್ಟಿಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡೋದಕ್ಕೆ ಪೇಸ್ ಮೇಕರ್ ಅಂತ ಒಂದು ಡಿವೈಸ್ ಹಾಕಿರ್ತಾರೆ. ಅದರಲ್ಲಿ ಏನಿರುತ್ತೆ? ಸೆಲ್ ಇರುತ್ತೆ. ಆ ಪೇಸ್ ಮೇಕರ್ಗೆ ಇಂಟರ್ಫಿಯರ್, ಅದ್ರ ಫ್ರೀಕ್ವೆನ್ಸಿಗೆ ಇದು ಇಂಟರ್ಫಿಯರ್ ಆಗಬಾರ್ದು ಅಂತ ಅಂಥವ್ರಿಗೆ ಕೊಡಲ್ಲ, ಬಾಕಿ ಎಲ್ರಿಗೂ ಕೊಡ್ತೀವಿ. ಮತ್ತು
ಕೆಲವರಿಗೆ ಇವತ್ತು 30 ಇಂಟೆನ್ಸಿಟಿಯಲ್ಲಿ ನಾನು ಥೆರಪಿ ತಗೋತಾ ಇದ್ದಾನೆ, ಇಮಿಡಿಯೇಟಾಗಿ ನೆಕ್ಸ್ಟ್ ಡೇ 60 ಆಗ್ಬೋದು. ಅದು ಯಾರಿಗಾದರೂ ಆಗಿದೆಯಾ? ಇವತ್ತು ನಾನು 30ರಲ್ಲಿ ತಗೊಂಡಿದ್ದೆ, ನಿನ್ನೆ ನೆಕ್ಸ್ಟ್ ಡೇ ಕೆಲವು ದಿನ ಆದ ನಂತರ ಜಾಸ್ತಿ ಆಗಿಬಿಟ್ಟಿದೆ. ಯಾರಿಗಾದರೂ ಆಗಿದೆ ಇಲ್ಲಿ? ಹಾಂ, ಆ ಥರ ಆದರೆ ನೀವು ನೈಟ್ ನಿದ್ದೆ ಮಾಡಿಲ್ಲ ಅಂತೇಳಿ ಹೇಳಿದ್ರೆ ಇವತ್ತು 30 ತಗೊಂಡವರಿಗೆ ನಾಳೆ 50 ತಗೊಳ್ಳುವಂಥ ಚಾನ್ಸಸ್ ಇರುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾರು ಮೋಷನ್ ಕರೆಕ್ಟಾಗಿ ಮಾಡಿರಲ್ಲ ಅವತ್ತು ನೀವು 20 ತಗೊಳ್ಳೋರಿಗೆ ಮೋಷನ್ ಆಗಿಲ್ಲ ಅಂದರೆ 30 ಆಗುವಂಥ ಚಾನ್ಸಸ್ ಇರುತ್ತೆ, ಜಾಸ್ತಿ ಆಗುವಂಥ ಜಾಸ್ತಿ ಇರುತ್ತೆ. ಯಾರಿಗೆ ಜಾಸ್ತಿ ಟೆನ್ಷನ್ ಇದೆ, ಟೆನ್ಷನ್ನಲ್ಲಿ ನಿಮಗೆ 30 ತಗೊಳ್ಳೋರಿಗೆ 60 ಆಗುವಂಥ ಚಾನ್ಸಸ್ ಇದೆ. ಒಂದೊಂದು ದಿನ ಜಾಸ್ತಿ ಇಂಟೆನ್ಸಿಟಿ ನಿಮ್ಮ ದೇಹ ತಗೊಳ್ತಾ ಇದೆ ಅಂತೇಳಿ ಹೇಳಿದ್ರೆ ಮೆಷಿನ್ ಪ್ರಾಬ್ಲಮ್ ಇದೆ ಅಂತೇಳಿ ಅಲ್ಲ, ನಿಮ್ಮ ಬಾಡಿಯಲ್ಲಿ ವೇರಿಯೇಷನ್ ಆಗಿದೆ. ಎಲ್ಲ ದಿನ ಇದ್ದಂಗೆ ನಮ್ಮ ದೇಹ ಇರೋದಿಲ್ಲ, ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ. ಅರ್ಥ ಆಯ್ತಾ? ಥೆರಪಿ ಯಾವಾಗ ತಗೋಬೇಕು? ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 1 ಗ್ಲಾಸ್ ನೀರು ಕುಡಿದು ಥೆರಪಿ ತಗೊಂಡ್ರೆ ಇಂಪ್ರೂವ್ಮೆಂಟ್ಸ್ ತುಂಬ ಚೆನ್ನಾಗಿರುತ್ತೆ. ನೈಟ್ ಮಲಗೋಕ್ಕಿಂತ ಮೊದಲು, ಊಟಕ್ಕಿಂತ ಮೊದಲು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಥೆರಪಿ, ನಮ್ಮ ಥೆರಪಿ ಅಂತಲ್ಲ, ವಾಕಿಂಗ್ ಇರ್ಬೋದು, ಯೋಗ ಇರ್ಬೋದು, ಯಾವುದೇ ಇರ್ಬೋದು, ಊಟಕ್ಕಿಂತ ಮೊದಲು ಮಾಡಿದರೆ ರಿಸಲ್ಟು ಜಾಸ್ತಿ. ಊಟ ಆದ ನಂತರ ಯಾವುದೇ ಥೆರಪಿಯನ್ನು ಇಮಿಡಿಯೇಟಾಗಿ ಮಾಡಬಾರ್ದು. ನಮ್ದು ಅಂತಲ್ಲ, ವಾಕಿಂಗ್ ಇರ್ಬೋದು, ಯೋಗ ಇರ್ಬೋದು, ಹೊಟ್ಟೆ ಫುಲ್ ಊಟ ಮಾಡಿಕೊಂಡು ಥೆರಪಿಯನ್ನು ತಗೊಳ್ಳುವಂಥದ್ದು ಅಲ್ಲ. ಮತ್ತು ಈ ಥೆರಪಿ ತಗೊಂಡು ನಾನು ಎಲ್ಲವನ್ನ ವಾಕಿಂಗು, ಯೋಗ, ಜಿಮ್ ಎಲ್ಲ ಬಿಟ್ಬಿಡ್ಲಾ? ಹಾಂ, ಬಿಟ್ಬಿಡ್ತೀರಾ? ಬಿಟ್ಟುಬಿಡಿ ಅಂತ ನಾವು ಹೇಳಲ್ಲ, ಬಿಟ್ಟು ಬಿಡ್ಲಿಕ್ಕಲ್ಲ, ಜಾಸ್ತಿ ಮಾಡಲಿಕ್ಕೆ. ಇವಾಗ ನಿಮಗೆ 1 ಕಿಲೋಮೀಟ್ರ್ ವಾಕಿಂಗ್ ಮಾಡಲಿಕ್ಕೆ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ, ನಮ್ಮ ಥೆರಪಿ ತಗೊಂಡ ನಂತರ 2 ಕಿಲೋಮೀಟ್ರ್ ವಾಕಿಂಗ್ ಮಾಡುವಷ್ಟು ಎನರ್ಜಿ ಬರುತ್ತೆ, ಅದನ್ನು ಮಾಡಬೇಕು ನೀವು. ಅರ್ಥ ಆಯ್ತಾ? ಎಲ್ಲವನ್ನ ಬಿಟ್ಟು ಬಿಡುವಂಥದ್ದಲ್ಲ, ಓಕೆನಾ? ಇನ್ನೂ ನಿಮ್ಗೆ ಉತ್ಸಾಹ ಬರ್ತಾ ಇದೆ ಅಂತ ಹೇಳಿದ್ರೆ ಹೆಲ್ತಿಗೆ ಜಾಸ್ತಿ ಟೈಮ್ ಕೊಡಬೇಕು. ಅಂದರೆ ಕೆಲವ್ರು ಅಂದ್ಕೊಂಡಿದ್ದಾರೆ, ಓ ನಾನೀಗ ಇದು ಮಾಡ್ತಾ ಇದ್ದೀನಿ, ಥೆರಪಿ ತಗೋತಿದ್ದೀನಿ, ನನಗಿನ್ನೇನು ಬೇಡ, ಎಲ್ಲ ಬಿಟ್ಟು ಬಿಡೋಣ. ಹಾಗಲ್ಲ, ಓಕೆನಾ? ಮತ್ತು ಎಲ್ರಿಗೂ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ ಹೆಲ್ತಲ್ಲಿ. ಅದ್ರ ಜೊತೆಗೆ ನೀವು ಕೆಲವೊಂದು ಚೇಂಜಸ್ಸನ್ನು ಮಾಡ್ಕೊಳ್ಬೇಕು. ಲೈಫ್ ಸ್ಟೈಲು ಎಲ್ಲ ನೀವು 25 ವರ್ಷ ಇರಬೇಕಾದ್ರೆ ಹೇಗಿದ್ರಿ ಹಾಗೆ ಇನ್ನೂ ಇದ್ರೆ ಆಗೋದಿಲ್ಲ. ಅರ್ಥ ಆಯ್ತಾ? ಇವಾಗ ನಮ್ಗೆ ಚೇಂಜಸ್ ಆಗುತ್ತೆ. 30 ವರ್ಷ ಆದ ಕೂಡಲೇ ನಿಮ್ಮ ಡೈಜೆಷನ್ ಮೊದಲಿನ ಥರ ಆಗೋದಿಲ್ಲ. 40 ವರ್ಷ ಆದ ನಂತರ ನಿಮ್ಮ ಗಂಡಸರಲ್ಲಿ ಬೋನ್ ಡೆನ್ಸಿಟಿ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 35 ವರ್ಷ ಒಂದು ಹೆರಿಗೆ ಆದ ತಕ್ಷಣ ಹೆಂಗಸರಲ್ಲಿ ಬೋನ್ ಡೆನ್ಸಿಟಿ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೀಗ 40 ವರ್ಷ ಇರುವಾಗಲೂ ನಾನು 20 ವರ್ಷ ಇದ್ದಂಗೆ ತಿಂತೀನಿ, ಅಷ್ಟೇ ಇದು ಮಾಡ್ತೀನಿ ಅಂತೇಳಿ ಹೇಳಿದ್ರೆ ಆಗೋದಿಲ್ಲ. ನೀವು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೇಕು. 50-60 ವರ್ಷ ಆಗಿರೋರು ಥೆರಪಿ ತಗೊಂಡು ಒಂದು 7:30-8 ಗಂಟೆಗೆ ಊಟ ಮುಗಿಸಿಬಿಡಿ. ಊಟ ಹೇಗಿರ್ಬೇಕಂತೇಳಿ ಹೇಳಿದ್ರೆ ಚೆನ್ನಾಗಿ ತಿನ್ನೋದಲ್ಲ, ರಾತ್ರಿ ಹೇಗೆ ಚೆನ್ನಾಗಿ ತಿಂದ್ಕೊಂಡು ಗಡದ್ದಾಗಿ ನಿದ್ದೆ ಮಾಡೋದಲ್ಲ. ನೈಟು ಡೈಜೆಷನ್ ಕೆಪಾಸಿಟಿ ಕಡಿಮೆ ಇರುತ್ತೆ. ನಿಮಗೆ ಚೆನ್ನಾಗಿ ತಿನ್ಬೇಕನ್ಸಿದ್ರೆ ಬೆಳಿಗ್ಗೆನೇ ತಿನ್ಬಿಡಿ, ಮಾಂಸ ಆದರೂ ಓಕೆ, ಬೆಳಿಗ್ಗೆನೇ ತಿನ್ಬಿಡಿ. ಮಧ್ಯಾಹ್ನ ಲೈಟಾಗಿ ತಿನ್ನಿ, ಈವ್ನಿಂಗ್ ಇನ್ನೂ ಸ್ವಲ್ಪ 7:30 ಒಳಗಡೆ 8 ಗಂಟೆ ಒಳಗಡೆ ಫುಡ್ ಕಂಪ್ಲೀಟ್ ಆಗಿರಬೇಕು. ನಿದ್ದೆ ಎನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟು. ನಿಮ್ಮ ಹೆಲ್ತ್ ಚೆನ್ನಾಗಾಗಬೇಕಾದ್ರೆ ನಮ್ಮ ಥೆರಪಿ ತಗೊಂಡು ಸ್ವಲ್ಪ ದಿನದಲ್ಲೇ ನಿಮ್ಮ ನಿದ್ದೆ ಚೆನ್ನಾಗಾಗುತ್ತೆ, ಯೂಸ್ ಮಾಡಿಕೊಳ್ಳಿ. ಆದರೆ ಒಂದು 9 ಗಂಟೆ ಒಳಗಡೆ ಏನು ಮಾಡಬೇಕು? ಮಲಗಿ ಬೆಳಿಗ್ಗೆ ಬೇಗ ಹೇಳಬೇಕು. ರಾತ್ರಿ 1 ಗಂಟೆ ಮಲಗಿ 9 ಗಂಟೆ ಬೆಳಿಗ್ಗೆ ಇದ್ದರೆ 100% ಹೆಲ್ತು ಚೆನ್ನಾಗಿರೋದಿಲ್ಲ. ಇದು ನಾನು ನಮ್ಮ ಥೆರಪಿಯಲ್ಲಿ ಬರೋದಿಲ್ಲ, ನಾನು ಎಕ್ಸ್ಟ್ರಾ ಟಿಪ್ಸ್ ಕೊಟ್ಟಿರೋದು ನಿಮಗೆ. ಥೆರಪಿ ತಗೊಂಡು ಸೈಡಲ್ಲಿ ಇಷ್ಟನ್ನು ನಿಮ್ಮ ಮಾಡಿಕೊಂಡ್ರಿ, ಥೆರಪಿನೂ ತಗೊಂಡು ಸ್ವಲ್ಪ ವಾಕಿಂಗು ಮಾಡಿದ್ರಿ ಅಂತೇಳಿ ಹೇಳಿದ್ರೆ 100% ನಿಮ್ಮನ್ನು ಹಿಡಿಲಿಕ್ಕೆ ಸಿಗಲ್ಲ. ಅರ್ಥ ಆಯ್ತಾ? ಅಷ್ಟು ಎನರ್ಜೆಟಿಕ್ ಆಗಿಬಿಡ್ತೀರಾ. ನೀವು ಯಾವುದ್ಯಾವುದಕ್ಕೂ ಎಷ್ಟೆಷ್ಟೋ ಖರ್ಚು ಮಾಡ್ತೀರಾ. ಪಕ್ಕದ ಮನೇಲಿ ಮದುವೆ ಇದ್ದರೆ ಎಷ್ಟು ಸಾವಿರ ರೂಪಾಯಿ ಸೀರೆ ತಗೋತೀವಿ? 10,000 ರೂಪಾಯಿ. ನಮ್ಮ ಮನೇಲಿ ಮದುವೆ ಇದ್ದರೆ 35-40 ಸಾವಿರ ರೂಪಾಯಿ ಸೀರೆ ಆದರೂ ಹೇಳಲಿಕ್ಕಾಗಲ್ಲ, ಖರ್ಚು ಮಾಡ್ತೀವಿ. ಯಾವುದ್ಯಾವುದಕ್ಕೂ ಇದು ಮಾಡಿರ್ತೀರಾ. ಜೀವನದಲ್ಲಿ ಫಸ್ಟ್ ಟೈಮು ಹೆಲ್ತ್ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿ ತುಂಬ ಖರ್ಚು ಮಾಡಿರ್ತೀರ ಯಾವುದ್ಯಾವುದಕ್ಕೂ. ಇದು ನಿಮಗೆ ಇದನ್ನು ಪರ್ಚೇಸ್ ಮಾಡಿದರೆ ನಿಮ್ಮ ಹೆಲ್ತ್ ಎನ್ನುವಂಥದ್ದು ಚೆನ್ನಾಗಿರುತ್ತೆ. ಒಂದು ಡಾಕ್ಟ್ರನ್ನು ಪರ್ಚೇಸ್ ಮಾಡ್ಕೊಂಡು ಹೋಗಿರೋದಕ್ಕಿಂತ ಜಾಸ್ತಿ ನಿಮಗೆ ಹೆಲ್ತ್ ಬೆನಿಫಿಟ್ ಆಗುತ್ತೆ. ಅರ್ಥ ಆಯ್ತಾ? ಅಂದರೆ ನಮ್ಮ ಮನುಷ್ಯರು ಹೆಂಗಂತೇಳಿ ಹೇಳಿದ್ರೆ, ಜನ ಪಕ್ಕದ ಮನೇಲಿ ಹಾರ್ಟ್ ಅಟ್ಯಾಕ್ ಆದ್ರೆ ನಾವೇನು ಮಾಡ್ತೀವಿ? ಏನು ಮಾಡ್ತೀವಿ? ಹೆಲ್ತ್ ಚೆಕಪ್ ಮಾಡ್ತೀವ? ಹೆಲ್ತ್ ಚೆಕಪ್ ಮಾಡಲ್ಲ, ಇನ್ಶೂರೆನ್ಸ್ ಕಟ್ತಾ ಇದ್ದೀವಲ್ಲ, ಹೆಲ್ತ್ ಇನ್ಶೂರೆನ್ಸು, ಮತ್ತೊಂದು 5,000 ಎಕ್ಸ್ಟ್ರಾ ಕಟ್ತೀವಿ. ಅಂದರೆ ಹೆಲ್ತ್ ಸರಿಯಾಗೋದು ಬೇಡ ಅವರಿಗೆ. ಎಲ್ಲಾದರೂ ಆಪ್ರೇಷನ್ ಬಂದರೆ ಕೈಯಿಂದ ದುಡ್ಡು ಹಾಕಬಾರ್ದು ಅಂತ. ಅರ್ಥ ಆಯ್ತಾ? ಹಾಸ್ಪಿಟ್ಲ್ ಬಿಲ್ ಬಂದರೆ ಕೈಯಿಂದ ಹಾಕಬಾರ್ದು.
ಪಕ್ಕದ ಮನೇಲಿ ಹಾರ್ಟ್ ಅಟ್ಯಾಕ್ ಆದರೆ ಇನ್ಶೂರೆನ್ಸ್ಗೆ ಇನ್ನೊಂದು 5,000 ಎಕ್ಸ್ಟ್ರಾ ಹಾಕ್ತೀವಿ. ಅಂದರೆ ನಾವೊಂದು ಒಂದು ಬೈಕ್ ತಗೊಂಡ್ರು ಅದನ್ನು ಕರೆಕ್ಟಾಗಿ ಸರ್ವಿಸ್ ಮಾಡ್ತಾ ಇರ್ತೀವಿ. ಅದಕ್ಕೆ ಏನಂತ ಅದರ ಆರೋಗ್ಯದ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀವಿ. ಇಷ್ಟು ದಿನ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ನನಗೆ ಎಜುಕೇಷನ್ ಮುಗಿದ ನಂತರ ಹೆಲ್ತ್ ಬಗ್ಗೆ ಥಿಂಕ್ ಮಾಡ್ತೀನಿ ಅಂದ್ಕೊಂಡ್ವಿ. ಎಜುಕೇಷನ್ ಮುಗಿದ ನಂತರ ನನಗೊಂದು ಜಾಬ್ ಆಗಲಿ, ಆಮೇಲೆ ಹೆಲ್ತ್ ಬಗ್ಗೆ ನೋಡೋಣ ಅಂದ್ಕೊಂಡಿರ್ತೀರಿ. ಜಾಬ್ ಆದ ನಂತರ ನನಗೆ ಮದುವೆ ಒಂದಾಗಲಿ, ನಾನು ಹೊಟ್ಟೆ ಎಲ್ಲ ಕರೆಸಿ ಫಿಟ್ ಆಗ್ತೀನಿ ಅಂದ್ಕೋತೀರ. ಮದುವೆ ಆದ ನಂತರ ನನ್ನ ಮಕ್ಕಳಾದ ನಂತರ ನನ್ನ ಮಗನಿಗೆ ಜಾಬ್ ಆಗಲಿ, ಹೀಗೆ ಎಲ್ಲವನ್ನು ಪೋಸ್ಟ್ಪೋನ್ ಮಾಡ್ಕೊಂಡು ಈ ಲೆವೆಲಿಗೆ ಬಂದಿದ್ದೀವಿ. ಇನ್ನಾದರೂ ನಿಮ್ಮ ಹೆಲ್ತ್ ಬಗ್ಗೆ ನೀವು ಥಿಂಕ್ ಮಾಡಿ. ಇದೊಂದು ನೈಜ ಘಟನೆ, ಬೆಂಗಳೂರಲ್ಲಿ ಆಗಿರೋದು. ನಾನು ಯಾವುದೇ ಎಕ್ಸಾಗರೇಷನ್ ಮಾಡ್ಕೊಂಡು ಹೇಳ್ತಾ ಇಲ್ಲ. ಒಬ್ಬರು ಮನೆಗೆ ನಾವು ನಮ್ಮ ಮೆಷಿನ್ ಡೆಲಿವರಿ ಕೊಡ್ಲಿಕ್ಕೆ ಹೋಗಿದ್ವಿ. ನಾನು ಮತ್ತೊಬ್ಬರು ನಮ್ಮ ಬ್ರದರ್ ಒಬ್ಬರಿದ್ದಾರೆ, ಅವರು ಕಸಿನ್ ಒಬ್ಬರಿದ್ದಾರೆ. ಅವರು ಇಂಪ್ರೂವ್ಮೆಂಟ್ ಆಗಿ ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆಗಿರುವಂಥದ್ದು, ಬಾಯಿ ಬರದೇ ಇರೋರು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಮಗ ಅಲ್ಲೇ ಪಕ್ಕದಲ್ಲಿ ಇದ್ದರು, ತಂದೆ ಒಳಗಡೆ ಇದ್ದರು. ತುಂಬ ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದೆ. ನಾವು ಮಗನ ಹತ್ರ ಮಾತಾಡ್ತಾ ಇದ್ವಿ, ಸರ್ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ, ತುಂಬ ಚೆನ್ನಾಗಾಗಿದೆ, ಖುಷಿ ಆಯಿತು ಅಂತ. ಮಗ ನಮ್ಮ ಹತ್ರ ಒಂದೇ ಮಾತಾಡಿದರು, ನಾನು ಇನ್ನೇನು 1 ವಾರದಲ್ಲಿ ಸಾಯ್ತಾರೆ ಅಂದ್ಕೊಂಡಿದ್ದೆ, ನೀವು ಬಂದು ಈ ಥರ ಮಾಡಿಬಿಟ್ರಲ್ಲ ಅಂತೇಳಿ. ನಿಜವಾಗ್ಲೂ ಹೇಳಿರುವಂಥದ್ದು ಇದು. ನಾವು ಅದು ತಂದೆ ಕೇಳಿಸ್ತು. ಅಂದರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಮಗ ನೋಡ್ಕೊಳ್ಳಲ್ಲ ಅಂತ ಹೇಳಲ್ಲ, ನಾವು ನೋಡ್ಕೋತಾರೆ. ಆದರೂ ಎಲ್ಲರ ಆಸೆ ಏನಿರುತ್ತೆ ಹೇಳಿ, ನಾನು ಚೆನ್ನಾಗಿರಬೇಕು, ನಾವು ಸಾಯೋ ತನಕ ನನ್ನ ಕೆಲಸವನ್ನು ನಾನೇ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀವಿ. ನಿನ್ನೆ ನೋಡಿರ್ಬೋದು ನೀವು, ನಿನ್ನೆ ಒಂದು ನ್ಯೂಸ್ ಬಂತು, ದೊಡ್ಡ ನ್ಯೂಸ್. ನಿನ್ನೆ ಎಲ್ಲ ಕಳೆದ ವಾರ ಈ ರೇಮಂಡ್ಸ್ ಅಂತ ಒಂದು ಬಟ್ಟೆ ಇದೆ, ಗೊತ್ತಾ ನಿಮಗೆ? ರೇಮಂಡ್ಸ್ ಬಟ್ಟೆ ಓನರ್ನ ಅವನ ಆಸ್ತಿಯನ್ನೆಲ್ಲ ಅವನ ಮಗನ ಹೆಸರಿಗೆ ಮಾಡಿ ಇಟ್ಟು, ಮಗ ಈಗ ಏನು ಮಾಡಿದ್ದಾನೆ, ತಂದೆನ ಹೊರಗಡೆ ಹಾಕಿದ್ದಾನೆ, ಬಾಡಿಗೆ ಮನೇಲಿದ್ದಾನೆ. 16 ಫ್ಲೋರು 800 ಕೋಟಿ ಏನೋ ಖರ್ಚು ಮಾಡಿ ಮನೆ ಮಾಡಿದಾರಂತೆ. ಇವಾಗ ಆ ಮನೆ ಇಲ್ಲ, ಬಾಡಿಗೆ ಮನೆ, 20,000 ರೂಪಾಯಿ ಬಾಡಿಗೆ ಮನೆ. ಅಂದರೆ ಎಲ್ಲ ತಂದೆ ತಾಯಿ ಎಲ್ಲ ಮಕ್ಕಳಾಗಿ ಮಾಡ್ತಾರೆ ಅಂತೇಳಿ ಹೇಳಿದ್ರಲ್ಲ. ಎಲ್ಲರ ಆಸೆ ಏನಿರುತ್ತೆ ಅಂತೇಳಿ ಹೇಳಿದ್ರೆ, ನಾವು ಸಾಯೋ ತನಕ ನನ್ನ ಹೆಲ್ತನ್ನು ನಾನೇ ನೋಡ್ಕೊಳ್ಬೇಕು ಅಂದ್ಕೊಂಡಿರ್ತೀರಾ. ಅದಕ್ಕೋಸ್ಕರ ನಿಮ್ಮ ಹೆಲ್ತ್ ಬಗ್ಗೆ ನೀವು ಥಿಂಕ್ ಮಾಡಿ. 24 ಗಂಟೆಯಲ್ಲಿ 1 ಗಂಟೆಯನ್ನು ನಿಮ್ಮ ಹೆಲ್ತ್ಗೋಸ್ಕರ ನೀವು ಡೈಲಿ ಮೀಸಲಿಡಲೇಬೇಕು. ನಮ್ಮ ಮೆಷಿನ್ ಅಂತ ನಾನು ಹೇಳ್ತಾ ಇರೋದಲ್ಲ, ಯೋಗ ಇರ್ಬೋದು, ವಾಕಿಂಗ್ ಇರ್ಬೋದು, ಯಾವುದೇ ಆ್ಯಕ್ಟಿವಿಟೀಸ್ ಇರ್ಬೋದು, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಯಾವುದಾದ್ರೂ ಒಂದು ಮಾಡಿ ನಿಮ್ಮ ಹೆಲ್ತನ್ನು ತುಂಬ ಚೆನ್ನಾಗಿಟ್ಕೊಳ್ಳಿ. ಒಂದು 5-6 ವರ್ಷದಿಂದ ಇಂಡಿಯಾದ ಹೆಲ್ತ್ ಎಕ್ಸ್ಪೆಕ್ಟೆನ್ಸಿ, ಒಬ್ಬ ಸರಾಸರಿ ಆಯಸ್ಸು ಎಷ್ಟಿತ್ತು? ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕ್ತಾ ಇದ್ದ ಇಂಡಿಯಾದಲ್ಲಿ? ಸರಾಸರಿ 70 ವರ್ಷ. ಎಷ್ಟು ಹೇಳಿ? 70 ವರ್ಷ. ಈಗ ಮೊನ್ನೆ ಒಂದು 2 ವರ್ಷದಿಂದ 6 ತಿಂಗಳಿಂದ ಅದು ಎಷ್ಟಕ್ಕೆ ಬಂದಿದೆ? 68ಕ್ಕೆ ಬಂದಿದೆ. ಒಬ್ಬ ವ್ಯಕ್ತಿ ಸರಾಸರಿ ಇಂಡಿಯಾದಲ್ಲಿ ಎಷ್ಟು ವರ್ಷ ಬದುಕ್ತಾನೆ? 68. ಜಪಾನಲ್ಲಿ ಎಷ್ಟು? ಜಪಾನಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕ್ತಾನೆ? ಎಷ್ಟು? 108 ಅಲ್ಲ, 90. 89 ಪಾಯಿಂಟ್ ಸಮಥಿಂಗ್ ಇದೆ. ಇಂಡಿಯಾದಲ್ಲಿ ಎಷ್ಟೋ ಕಡಿಮೆ ಆಗಿದೆ. ಮೊದಲು 76ರವರೆಗೆ ಹೋಗಿತ್ತು, ಅದೀಗ 68ಕ್ಕೆ ಬಂದಿದೆ. ಇದೇ ರೀತಿ ಇಲ್ಲ 68. ಹೌದಾ? ಹಾಂ. ಓಕೆ. ಅಂದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅನ್ನುವಂಥದ್ದು ಜಾಸ್ತಿ ಮಾಡಿಕೊಳ್ಳಿ, ಮೆಡಿಸಿನ್ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳಿ, ಹೆಲ್ತನ್ನು ಚೆನ್ನಾಗಿಟ್ಕೊಳ್ಳಿ. ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಏನಾದರೂ ಒಂದು ಮಿಷನಲ್ಲಿ ಪ್ರಾಬ್ಲಮ್ಸ್ಗಳು ಖಂಡಿತ ಬರಲ್ಲ. ತುಂಬ ಕಡೆ ನಾನು ಕೂಡ ಕೇಳಿದ್ದೇನೆ, ಇದು ಆರೋಗ್ಯ ದೃಷ್ಟಿಯಲ್ಲಿ ಬಹಳ ಒಳ್ಳೆಯದು. ಇದಂತೂ 100ಕ್ಕೆ 100 ವಾರಂಟಿ ಇದೆ, ಗ್ಯಾರಂಟಿ ಇದೆ, ಎಲ್ಲ ಇದೆ. ಆದರೆ ಮತ್ತೆ ನೀವು ಮಿಷನ್ ತಗೊಂಡ ಮೇಲೆ ಮಿಷನ್ ಅದರ ಸಂಪೂರ್ಣ ಜವಾಬ್ದಾರಿ ಅವರಾಗಿರ್ತಾರೆ, ಈ ಕಂಪೆನಿ ಮತ್ತು ನೀವು ಅಲ್ವಾ. ಈಗ ನಾನು ತಗೊಳ್ತೇನೆ, ನಾನು ಮತ್ತು ಕಂಪೆನಿ ಮತ್ತು JC ಸಂಸ್ಥೆನ ಹುಡಿಕೊಂಡು ಬರ್ಬೋದು. ಮಿಷನ್ ಸರಿ ಮಾಡ್ಲೆ ಮಾಸ್ಟ್ರೆ, ಫ್ರಾಂಕಿ ಅಧ್ಯಕ್ಷರು ಚೂರು ಮಿಷನ್ ಸರಿ ಮಾಡ್ತುಕೊರ್ಲೆ, ಅದಿಲ್ಲ. ಮತ್ತೆ ಚೂರು ಬಾರ್ಗೇನ್ ಮಲ್ಪ್ಲೆ, ನಮಗೂ ಅದಕ್ಕೂ ಯಾವುದೇ ಇದಿಲ್ಲ. ಒಂದದು. ಎರಡನೇ ವಿಚಾರ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವಂಥದ್ದು, ನಾನು ಕಂಪೆನಿಯವರಲ್ಲಿ ವಿನಂತಿ ಮಾಡ್ತೇನೆ, ನಮ್ಮಲ್ಲಿ ಬಹಳ ಇದೊಂದು ಕುಗ್ರಾಮ, ಇದಕ್ಕಿಂತ ಆಚೆ ಹೋದರೆ ಇದು ದೊಡ್ಡ ಬಿಸ್ನೆಸ್, ಕೋಟಿಗಟ್ಟಲೆ ಬಿಸ್ನೆಸ್ ಮಾಡಿದವರು ಇಲ್ಲಿ ಯಾರಿಲ್ಲ. ಎಲ್ಲರೂ ನಿಯತ್ತಲ್ಲಿ ಕೆಲಸ ಮಾಡಿ ಸ್ವಲ್ಪ ಉಳಿತಾಯ ಮಾಡಿ ಇಲ್ಲಿ ಇಟ್ಕೊಂಡವರು. ನೀವು ಆದಷ್ಟು ಸ್ವಲ್ಪ ಕಡಿಮೆ ಮಾಡಿದಿರಿ, ಬಾರ್ಗೆ ಎಲ್ಲ ಕಡಿಮೆ ಎಲ್ಲ ಮಾಡಿದಿರಿ, ಅದರಲ್ಲಿ ಕೂಡ ಕಡಿಮೆ ಮಾಡಿ ಅಂತೇಳಿ ನಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ. ಎರಡನೇದು, ತುಂಬ ಬಡತನದಲ್ಲಿ ಇರುವವರಿಗೆ ನಾನು ಒಂದು ವಿನಂತಿ ಮಾಡೋದು, ಅವರ ಹತ್ರ ತುಂಬ ಈಗ ಆಲ್ಮೋಸ್ಟ್ ಎಲ್ಲರೂ ತಗೊಳ್ತಾರೆ ತುಂಬ ಮಂದಿ, ಅದರಲ್ಲೂ ತುಂಬ ಮಂದಿ ಪಾಪ ಊಟಕ್ಕೂ ಹಣ ಇಲ್ಲದೆ ಇರುವವರು ತುಂಬ ಮಂದಿ ಇದ್ದಾರೆ. ನನಗೆ ಗೊತ್ತಿದ್ದ ಹಾಗೆ ತುಂಬ, ನಾನು ಹೆಸರನ್ನೇ ಹೇಳಬಲ್ಲೆ, ಅವರು ಆರೋಗ್ಯ ಮನೆಯಲ್ಲಿ ತುಂಬ ಮಂದಿ ನೊಂದಿದ್ದಾರೆ. ಹಾಗಾಗಿ ನಾವು ಕೂಡ ನೊಂದುಕೊಳ್ಬಾರ್ದು, ನಾನು ಏನಾದರೂ ಇದರಿಂದ ನಾನಾದರೂ ಒಂದು ಹೆಚ್ಚುಕಟ್ಟಾಗಿ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ಅಂತೆಲ್ಲ ಉದ್ದೇಶದಿಂದ ಕೆಲವರು ಒಂದು 50% ಜನ ಬಂದಿದ್ದಾರೆ.
ಅವರ ಆಸೆ ಆಕಾಂಕ್ಷೆ ಏನಿದೆ ಅಂತಂದರೆ ಕೆಲವರಲ್ಲಿ ನೀವೇನಾದರೂ ಒಂದು 4 ಮಿಷನ್ ಅಥವಾ 3 ಮಿಷನ್ ಏನಾದರೂ ನಮಗಿದೆ ಇದಕ್ಕೆ ಕೊಟ್ಟರೆ ಅದರಲ್ಲಿ ಏನಾದರೂ ನೀವು ಹೌದು ಇಲ್ಲಿ ಆಫೀಸಿಗೆ ಬರಲಿಕ್ಕೆ ಸ್ವಲ್ಪ ಮಂದಿ ನಿಮಗೆ ತೆಗೊಳ್ಳುವವರಿಗೆ ಏನು ತೊಂದರೆ, ನೀವು ತೆಗೊಳ್ಳುವವರೆಲ್ಲ ತೆಗೊಳ್ಳಿ. ಯಾಕೆ ಮನೆಯಲ್ಲೇ ಮಾಡಿದರೆ ಬೆಳಗ್ಗೆ ಇದು ನಿಮಗೆ ಮಧ್ಯಾಹ್ನ ಸಿಗುತ್ತೆ, ನಡು ಬಿಸಿಲಿಗೆ ಬರಬೇಕು, ಆ ಟೈಮಿಗೆ ಬಂದು ಇಲ್ಲಿ ಕುಳಿತುಕೊಳ್ಬೇಕು. ಸ್ವಂತ ಮನೆಯಲ್ಲೇ ಇದ್ದು ಬಿಟ್ಟರೆ ಅವರ ಟೈಮಿಂಗ್ಸ್ ಕುಳಿತುಕೊಂಡು ನೀವು ನಿಮ್ಮಷ್ಟಕ್ಕೆ ನಿಮ್ಮ ಆರೋಗ್ಯವನ್ನು ಒಳ್ಳೆ ಉತ್ತಮಪಡಿಸ್ಕೊಳ್ಬೋದು. ಆದರೆ ಒಂದು 2 ಮಿಷನ್ ಏನಾದರೂ ಅವರ ಲೆಕ್ಕದಲ್ಲಿ ಕೊಟ್ಟರೆ ನಮಗೆ ತಿಂಗಳಿಗೆ ಎಷ್ಟು ಅಂತೇಳಿ ನೀವೇನಾದರೂ ಕಂಪನಿ ಕೊಡಬೇಕು ಅಂತ ಆದರೆ ಅಲ್ಲ ಆಗ್ತದಂತ ನೋಡಿ ನಿಮಗೆ ಎಲ್ಲಿಯೂ ತೊಂದರೆ ಆಗದಾಗಿದ್ದರೆ ನಾವು ಅದಕ್ಕೂ ನಮ್ಮ ಗುರು ಎಜುಕೇಷನ್ ನಮ್ಮ ಕಮಲಾಕ್ಷರು ಅದರ ನಿರ್ದೇಶಕರು ಇದ್ದಾರೆ, ಅವರ ಹತ್ರ ಒಂದು ವಿನಂತಿ ಮಾಡಿಕೊಂಡು ನಾವು ಇಲ್ಲೇ ಒಂದು 2 ಮಿಷನನ್ನು ಇಟ್ಕೊಳ್ತೇವೆ. ಅದು ಕೂಡ ಜವಾಬ್ದಾರಿ ಅವರೇ ಇರ್ತಾರೆ. ಬಟ್ ನಾವು ಆ ಬಡತನದಲ್ಲಿ ತುಂಬ ಕಷ್ಟ ಅಂತೇಳಿ ಹೇಳಿ ಬಯಸುವವರು ಯಾರಿದ್ದಾರೆ ಅವರಿಗೆ ನಮ್ಮ JC ವತಿಯಿಂದ ಒಂದು ಸಣ್ಣ ಒಂದು ಉಪಕಾರವನ್ನು ಈ ರೀತಿಯಲ್ಲಿ ಕೂಡ ಮಾಡಬಹುದು ಅಂತೇಳಿ ಹೇಳ್ಕೊಳ್ತೇವೆ. ಎರಡನೇದು ಬಹಳ ಒಳ್ಳೆ ರೀತಿಯಲ್ಲಿ ಟ್ರೈನಿಂಗ್ ಕೊಟ್ಟರು. ಏನೇ ಆಗಲಿ ನಮಗೆ ಮಿಷನ್ ಪರ್ಚೇಸ್ ಮಾಡೋದು ಸೆಕೆಂಡರಿ, ಆದರೆ ಆರೋಗ್ಯದ ಬಗ್ಗೆ ಸಂಪೂರ್ಣವಾದ ಚಿತ್ರಣವನ್ನು ಹಾಗೆ ಎಲೆಯಾಗಿ ಬಿಡಿಸಿಟ್ರು ನಮ್ಮವರು ಅಲ್ವಾ. ಅದಕ್ಕೆ ಒಂದು ಜೋರ ಚಪ್ಪಾಳೆ ತಟ್ಟಬೇಕು ಇವರಿಗೆ. ಬಹಳ ಅದ್ಭುತವಾಗಿತ್ತು ನಾನು ಯಾವಾಗಲೂ ವೇದಿಕೆಯಲ್ಲಿ ಮಾತಾಡ್ತೇವೆ ಅದು ಬೇರೆ, ಕುಳಿತುಕೊಂಡು ಒಂದು ಸ್ವಲ್ಪ ಆಚೆ ಹೋಗಲಿಲ್ಲ, ಮೈಕ್ ಫೋನ್ ಬರ್ತಾ ಇತ್ತು ಆದರೂ ತೆಗಿಲಿಲ್ಲ. ಅವರ ಟ್ರೈನಿಂಗ್ ನಾವು ಅಧ್ಯಾಪಕನಾಗಿ ನಾವು ಕೂಡ ಅದನ್ನು ಕಲ್ತ್ಕೊಳ್ಬೇಕು. ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಪ್ರತಿಯೊಬ್ಬರಿಗೆ ಬೇಕು. ಆ ರೋಗ ಬಂದ ಮೇಲೆ ಹಾಸ್ಪಿಟ್ಲಿಗೆ ಹೋಗುವುದಲ್ಲ, ರೋಗ ಬರುವ ಮೊದಲೇ ನಾವು ಫಸ್ಟಿಗೆ ಸ್ಟೆಪ್ಸ್ಗಳನ್ನು ನಾವು ಮಾಡಿಕೊಂಡು ಹೋಗಬೇಕು. ಆ ದೃಷ್ಟಿಯಲ್ಲಿ ಇವತ್ತು ತರಬೇತಿ ಅಂತೂ ಒಳ್ಳೆ ರೀತಿಯಲ್ಲಿ ಆಗಿದೆ. ನಮಗೆ ಇವತ್ತು ಅರ್ಧ ದಿನ ನಾವು ಏನು ಇವತ್ತು ಇಲ್ಲಿ ಕುಳಿತುಕೊಂಡು ಕೇಳಿದ್ದೇವೆ ಮಿಷನ್ ಸೆಕೆಂಡರಿ, ಬಟ್ ಒಂದು ಒಳ್ಳೆ ಉಪಯುಕ್ತವಾದ ಮಾಹಿತಿಯನ್ನು ಕೊಟ್ಟದ್ದಕ್ಕೆ ಎಲ್ಲ ನಿಮ್ಮ ತಂಡಕ್ಕೆ ನಾವು ಆಭಾರಿಯಾಗಿದ್ದೇವೆ. ಎಲ್ಲ ಇಲ್ಲಿ ಕುಳಿತಿರುವಂಥ ಎಲ್ಲ ಬಂಧುಗಳ ಪರವಾಗಿ ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತೇವೆ ಸರ್.